जय गोपाल हरे साई नित्यानंदा ब्रह्मानंदा जय गोपाल हरे अरुणाचल शिवा त्रिशूलधारी शिवा ಕುಚ್ಚೂರು ಉಡುತ್ತಿದ್ದಲ್ಲ
ನಾವು ಸುಳ್ಯ ತಾಲೂಕನ್ನು ಮುಗಿಸಿಕೊಂಡು ಪುತ್ತೂರು ತಾಲೂಕಿನ ಕೌಡಿಚಾರ್ನಲ್ಲಿದ್ದೇವೆ. ಈ ಒಂದು ರಥವನ್ನು ಈಗ ಹಿಂದೆಗಿತ್ತು ಹಾಗೆ ಮುಂದೆ ಸುಸೂತ್ರವಾಗಿ ನಡೆದು ಈ ಕಾರ್ಯವು ಪುಣ್ಯ ಕಾರ್ಯವನ್ನು ನೆರವೇರಿಸಿ ನಿಮಗೆಲ್ಲರಿಗೂ ಸ್ವಾಮಿ ಅನುಗ್ರಹಿಸಿ ಅಂತ ಹೇಳಿಕೊಂಡು ನಾವು ಒಂದು ಇದು ಸಾಂಕೇತಿಕವಾಗಿ ನಾವು ಹಸ್ತಾಂತರ ಮಾಡ್ತೇವೆ. ದಯವಿಟ್ಟು ಸಂಚಾಲಕರಲ್ಲಿ ನಾವು ಸಾಯಿ ಬಾಬಾಜಿ ಕಿ ಜೈ ಸಾಯಿರಾಮ್. शन्नो अस्तु द्विपदे शंखदुष्पदे वरदनारायण वेदनारायण
ಪಾರ್ಟಿ ಮಾಡಿ
ಸರ್ಕ ಬಂದು ಹೂ ಹಾಕಿ ಆಗ ಹುಟ್ಟಿದ್ರೆ ಅದು ಫೀಲ್
ಈ ವೇದಿಕೆ असतो मा सद्गमय तमसो मा ज्योतिर्गमय मृत्योर्मा अमृतंगमय। शांति शांति शांति। ದೀಪ ಪ್ರಜ್ವಲನೆಯನ್ನು ಮಾಡಿದ ಹಿರಿಯ ದಂಪತಿಗಳಿಗೆ ವಂದಿಸಿಕೊಳ್ಳುತ್ತಾ ಮೊದಲಿಗೆ ಶ್ರೀ ಸತ್ಯಸಾಯಿ ನೃತ್ಯ ವಂದನಂ ಎಂಬ ಶೀರ್ಷಿಕೆಯಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಪುತ್ತೂರು ಇಲ್ಲಿನ ಯುವ ಕಲಾವಿದೆಯರಿಂದ ಭರತನಾಟ್ಯ ವೈಭವ ಇದೀಗ ಈ ವೇದಿಕೆಯಲ್ಲಿ ಭಾಗವಹಿಸುವ ಕಲಾವಿದೆಯರು ಕುಮಾರಿ ವೈಷ್ಣವಿ, ಕುಮಾರಿ ಯಕ್ಷಿತಾ ರೈ, ಕುಮಾರಿ ಸಾನ್ವಿ ಪ್ರಭು, ಕುಮಾರಿ ಸಾನ್ವಿ ಮತ್ತು ಕುಮಾರಿ ಜೀವಿತಾ ರೈ ಇವರು. ಮೊದಲಿಗೆ ಆನಂದಂ ತವ ದರ್ಶನಂ ಪರಮಾನಂದಂ ತವ ದರ್ಶನಂ ಎಂಬ ಸುಂದರ ಗೀತೆಗೆ ಭರತನಾಟ್ಯಕ್ಕಾಗಿ ಇದೀಗ ನಮ್ಮ ವೇದಿಕೆಯಲ್ಲಿ ನಮ್ಮ ಸಮಿತಿಯ ಹೆಮ್ಮೆಯ ಯುವ ಕಲಾವಿದೆಯರು. श्रीसाईशं दयानिधिं सनातनसारथिं
ತಮ್ಮ ಭಕ್ತಿಪೂರ್ವಕ ನೃತ್ಯಕ್ಕೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವರೆಲ್ಲರೂ ನಮ್ಮ ಸಮಿತಿಯ ಯುವ ಕಲಾವಿದೆಯರು ಎಂಬ ಹೆಮ್ಮೆ ನಮಗೆಲ್ಲರಿಗೂ. ಮುಂದೆ ಮತ್ತೊಂದು ಪ್ರಸ್ತುತಿಗಾಗಿ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ಎಂಬ ಕುರಿತಾದ ಸುಂದರ ಕೃತಿಯೊಂದಿಗೆ ಭರತನಾಟ್ಯಕ್ಕಾಗಿ ನಮ್ಮ ಕಲಾವಿದೆಯರು ಇದೀಗ ವೇದಿಕೆಯಲ್ಲಿ ಕುಮಾರಿ ವೈಷ್ಣವಿ, ಕುಮಾರಿ ಯಕ್ಷಿತಾ ರೈ, ಕುಮಾರಿ ಸಾನ್ವಿ ಪ್ರಭು, ಕುಮಾರಿ ಸಾನ್ವಿ ಮತ್ತು ಕುಮಾರಿ ಜೀವಿತಾ ರೈ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣಯ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರಧರ ಧರ ಸುಂದರಧರ ಧರ ಗಂಗಾಧರ ಗಜ ಚಾರ್ಮಾಂಬರಧರ ಗಂಗಾಧರ ಗಜ ಚಾರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸದ್ಯೋ ಜಾತಮಾವದನಂ ಗಂಗಾ ಚಂದ್ರ ಸಮಾಗಮತೀರ್ಥಂ ಪ್ರಣವಂ ನಾದಮಯುಣರು ತುಡಿಯೋ ವೇದ ಕಲಾಮೃತ ಪುಣ್ಯಂ. പ്രകൃതിയും നിന്നിൽ വികൃതിയും നിന്നിൽ സ്വരങ്ങളിലായി ലയങ്ങളിലായി ശക്തി സ്വരൂപം ഓം ശിവോഹം.
ಸುಂದರ ಪ್ರಸ್ತುತಿಗೆ ಮತ್ತೊಮ್ಮೆ ಎಲ್ಲ ಕಲಾವಿದರನ್ನು ಅಭಿನಂದಿಸುತ್ತಾ ಭಗವಾನ್ ಬಾಬಾರವರ ಜನ್ಮ ಶತವರ್ಷದ ಸಂಭ್ರಮದ ವರ್ಷ ನಮಗಿದು. ಸ್ವಾಮಿಯ ಪ್ರೇಮ ಪ್ರವಾಹಿನಿ ಎಂಬ ರಥದ ಆಗಮನ ನಮ್ಮ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚುಗೊಳಿಸಿದೆ. ಈ ಸಂದರ್ಭದಲ್ಲಿ ಶುಭ ಜನ್ಮೋತ್ಸವಂ ಶ್ರೀ ಸತ್ಯಸಾಯಿ ಶತವರ್ಷ ಜನ್ಮೋತ್ಸವಂ ಎಂಬ ಸುಂದರ ಹಾಡಿಗೆ ಪ್ರಸ್ತುತಿಗಾಗಿ ಇದೀಗ ನಮ್ಮ ಕಲಾವಿದೆಯರು ವೇದಿಕೆಗೆ. वंदनम श्री सत्यसाई பொற்பதமலர்கள் பணிந்தோ எமை வழிநடத்தும் என் சாய்நாதன் வாழியவே.
ಸತ್ಯಸಾಯಿ ನೃತ್ಯವಂದನಂ ಎಂಬ ಭರತನಾಟ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಕಲಾವಿದರಿಗೆ ಮತ್ತೊಮ್ಮೆ ಅಭಿನಂದಿಸುತ್ತಾ ಕಲಾವಿದೆಯರ ಪ್ರತಿಭೆಯನ್ನು ಬೆಳಗಿಸಿದ ಗುರುವೃಂದಕ್ಕೂ ವಂದನೆಯನ್ನು ಸಲ್ಲಿಸುತ್ತಾ ನಿಮ್ಮ ಕಲಾ ಬದುಕು ಉಜ್ವಲವಾಗಲಿ, ಸ್ವಾಮಿಯ ಪೂರ್ಣಾನುಗ್ರಹ ನಿಮ್ಮ ಬದುಕಿಗೆ ಶ್ರೀರಕ್ಷೆಯಾಗಿ ಆಗಲಿ ಎಂಬ ಶುಭ ಹಾರೈಕೆಗಳೊಂದಿಗೆ ಸೇರಿರುವ ಸರ್ವರ ಆಶಯವೂ ಇದೆ ಎಂದು ತಿಳಿಸುತ್ತಾ ಇದೀಗ ಈ ವೇದಿಕೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶ್ರೀ ಎಂ ಪದ್ಮನಾಭ ಪೈ, ರಾಜ್ಯಾಧ್ಯಕ್ಷರು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಕರ್ನಾಟಕ ಉತ್ತರ. ಅದೇ ರೀತಿ ದಿಕ್ಸೂಚಿ ಭಾಷಣಕಾರರಾಗಿ ಶ್ರೀ ಜಗನ್ನಾಥ ನಾಡಿಗೇರ, ಶ್ರೀ ಸತ್ಯಸಾಯಿ ಎಜುಕೇರ್ ಇದರ ರಾಜ್ಯ ಸಂಯೋಜಕರು. ಗೌರವ ಉಪಸ್ಥಿತಿಯಲ್ಲಿ ಸವಣೂರು ಶ್ರೀ ಸೀತಾರಾಮ್ ರೈ, ಸಂಚಾಲಕರು ವಿದ್ಯಾರಶ್ಮಿ ಸಮೂಹ ವಿದ್ಯಾಸಂಸ್ಥೆಗಳು ಸವಣೂರು. ಶ್ರೀಮತಿ ಪ್ರಿಯಾ ಪೈ, ಮಹಿಳಾ ಸೇವಾ ಸಂಯೋಜಕರು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಕರ್ನಾಟಕ ಉತ್ತರ. ಶ್ರೀಯುತ ಪ್ರಸನ್ನ ಎನ್ ಭಟ್, ಜಿಲ್ಲಾಧ್ಯಕ್ಷರು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆ, ಇವರು ಭಾಗವಹಿಸಲಿದ್ದಾರೆ. ಎಲ್ಲ ಗಣ್ಯ ಅತಿಥಿಗಳನ್ನು ಶ್ರೀಯುತ ಪ್ರಸನ್ನ ಎನ್ ಭಟ್, ಜಿಲ್ಲಾಧ್ಯಕ್ಷರು ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ದಕ್ಷಿಣ ಕನ್ನಡ ಜಿಲ್ಲೆ, ಇವರು ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಎಲ್ಲ ಗಣ್ಯರು ಸ್ವಾಮಿಗೆ ಪುಷ್ಪಾರ್ಚನೆ ಮಾಡಿ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಶ್ರೀಮತಿ ಪ್ರಿಯಾ ಪೈ ಇವರನ್ನು ಶ್ರೀಮತಿ ಚಿತ್ರಾ ಆರ್ ರೈ ಇವರು ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ ಬೇಕಲ್ಲವೇ ಪ್ರತಿಯೊಂದು ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ನಮ್ಮ ಬದುಕಿಗದುವೆ ವಾಸ್ತವತೆಯ ಕನ್ನಡಿ, ಬರೆದು ಬಿಡೋಣವೇ ಶುಭಾರಂಭದ ಶುಭ ನುಡಿ. ಪ್ರಾರ್ಥನೆಯನ್ನು ವೇದ ಪಠಣದ ಮೂಲಕ ಮಾಡಲಿರುವವರು ನಮ್ಮ ಸಮಿತಿಯ ಯುವ ವಿಭಾಗದ ಕುಮಾರಿ ಸಾಯಿ ರೂಪ, ಕುಮಾರಿ ಸಾಯೀಶ್ವರಿ, ಕುಮಾರಿ ಸಾಯಿ ಮಹಿತಾ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನೋತಿಭಿಃ ಸೀದಸಾದನಂ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ. धीनामवित्रयवतु. गणेशाय नमः. सरस्वत्यै नमः. श्रीगुरुभ्यो नमः. हरि ओम्. ॐ जातवेदसे सुनवामसो ममराति यतो निदहाति वेदः. स नः पर्षदति दुर्गाणि विश्वानावेव सिन्धुं दुरितात्यग्निः. तामग्निवर्णां तपसा ज्वलन्तीं वैरोचनीं कर्मफलेषु जुष्टां. दुर्गां देवीगुं शरणमहं प्रपद्ये. सुतरसि तरसे नमः. अग्ने त्वं पारयानव्य
भिरति दुर्गाणि विश्वा पूश्च पृथ्वी बहुला न उर्वी भवातोकायतनया यशंयोः विश्वानि नो दुर्गः जातवेदसिन्धुन्न नावादुरितातिपर्षि अग्ने अत्रिवन्मनसा गृणानोऽस्माकं बोध्यविता तनूना पृतनाचितगुं सहमानमुग्रमग्निगुं हुवेम परमात् सधस्तात् स नः पर्षदति दुर्गाणि विश्वाक्षामद्देवो अतिदुरितात्यग्निः प्रत्नोषि कमीड्यो अध्वरेषु सनाच्छहो दानव्यश्च सत्सि स्वाञ्चाग्ने तनुवं पिप्रयस्वास्मभ्यं च सौभगमायजस्व गोभिर्जुष्टमयुजो निषिक्तन्तवेन्द्र विष्णोरनुसञ्चरेम नाकस्य पृष्ठमपि संवसानो वैष्णविल्लोकैहमादयन्ताम् ॐ कात्यायनाय विद्महे कन्याकुमारि धीमहि तन्नो दुर्गिः प्रचोदयात् ॐ शान्ति शान्ति शान्तिः ವೇದ ಪಠಣ ನಡೆಸಿಕೊಟ್ಟ ಸಮಿತಿಯ ಯುವ ವಿಭಾಗದವರಿಗೆ ವಂದಿಸಿಕೊಳ್ಳುತ್ತಾ ಇದೀಗ ತಮ್ಮ ಪ್ರಾಸ್ತಾವಿಕ ನುಡಿಗಳೊಂದಿಗೆ ವೇದಿಕೆಯಲ್ಲಿರುವ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಪರಿಚಯಿಸುತ್ತಾ ಸರ್ವರನ್ನು ಸ್ವಾಗತಿಸಬೇಕಾಗಿ ಶ್ರೀಯುತ ಪ್ರಸನ್ನ ಎನ್ ಭಟ್, ಜಿಲ್ಲಾಧ್ಯಕ್ಷರು, ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು, ದಕ್ಷಿಣ ಕನ್ನಡ ಜಿಲ್ಲೆ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಓಂ ಶ್ರೀ ಸಾಯಿರಾಮ್. ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾದಂತಹ ನಮ್ಮೆಲ್ಲರ ಹೃದಯವಾಸಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಚರಣ ಕಮಲಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸ್ಥಳೀಯ ದೇವರಾದಂತಹ ಶ್ರೀ ಮಹಾಮಾಯಾ ದೇವಿಯನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ನಮಿಸುತ್ತಾ ಮತ್ತು ಬಂದಿರತಕ್ಕಂತಹ ಎಲ್ಲ ಆಸ್ತಿಕ ಬಂಧು ಭಗಿನಿಯರೇ, ವಿಶೇಷವಾದ ಸಂದರ್ಭದಲ್ಲಿ ನಾವಿದ್ದೇವೆ. ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಜನ್ಮ ಶತಾಬ್ದಿಯ ಈ ವರ್ಷ ನಮಗೆಲ್ಲರಿಗೂ ಕೂಡ ಈ ಸಂಭ್ರಮದ ಆಚರಣೆಯಲ್ಲಿ ನಾವಿದ್ದೇವೆ. ಈ ಸಂಭ್ರಮವನ್ನು ಜಗತ್ತಿನಾದ್ಯಂತ ಆಚರಿಸಲಾಗುತ್ತಿದೆ. ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಹೇಳುವಂಥದ್ದು, ಭಗವಾನ್ ಸತ್ಯಸಾಯಿ ಬಾಬಾರವರು ನಮ್ಮೆಲ್ಲರ ಪ್ರೀತಿಯ ಸ್ವಾಮಿಯವರು ಸ್ವತಃ ಸ್ಥಾಪಿಸಿದಂತಹ ಸಂಸ್ಥೆ. ಇದೀಗ ಸುಮಾರು 145ಕ್ಕೂ ಹೆಚ್ಚು ದೇಶಗಳಲ್ಲಿ ಸತ್ಯಸಾಯಿ ಸೆಂಟರ್ಸ್ ಇದೆ. ಭಗವಾನ್ ಸತ್ಯಸಾಯಿ ಬಾಬಾರವರನ್ನು ಕೆಲವರು ಕೇವಲ ಪವಾಡ ಪುರುಷ ಅಥವಾ ಏನೋ ಒಂದು ಮಹಾಪುರುಷ ಅಂತ ಮಾತ್ರ ಗುರುತಿಸಿದವರು ಸಾಕಷ್ಟು ಜನ ಇದ್ದರೂ ಕೂಡ ಅವರ ಲಕ್ಷಾಂತರ ಭಕ್ತರಿಗೆ ಅವರು ಆರಾಧ್ಯ ದೇವರಾಗಿದ್ದಾರೆ, ಕಲಿಯುಗದ ಅವತಾರವಾಗಿದ್ದಾರೆ. 2011ರಲ್ಲಿ ಅವರು ತಮ್ಮ ಅವತಾರವನ್ನು ಮುಗಿಸಿ ತೆರಳಿದ್ದರೂ ಕೂಡ ಲಕ್ಷಾಂತರ ಭಕ್ತರ ಹೃದಯದಲ್ಲಿ ಈಗಾಗಲೂ ಕೂಡ ವಾಸಿಯಾಗಿದ್ದಾರೆ. ಅವರು ಮಾಡಿದಂತಹ ಕೆಲಸಗಳು, ಸೇವೆ ಅಥವಾ ಅವರ ಕರುಣೆಯಲ್ಲಿ ಅವರು ಮಾಡಿದಂತಹ ಲೋಕೋಪಕಾರ ಕಾರ್ಯಕ್ರಮಗಳು ಹಲವಾರು ಎಲ್ರಿಗೂ ಗೊತ್ತಿದೆ. ಆದರೂ ಕೂಡ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸ್ವಾಮಿಯವರು ಆಧ್ಯಾತ್ಮಿಕ ವಿಭಾಗದಲ್ಲಿ ಸಾಕಷ್ಟು ಅಂದರೆ ನಮ್ಮ ಭಜನೆಯ ಮೂಲಕ ಅವರು ನಮ್ಮನ್ನೆಲ್ಲರನ್ನು ಕೂಡ ಆಕರ್ಷಣೆ ಮಾಡಿದವರು. ಅವರು ಈ ಪ್ರೇಮ ತತ್ವವನ್ನು ಸಾರಲಿಕ್ಕಾಗಿ ಬಂದವರು. ಧರ್ಮ ಸಂರಕ್ಷಣೆಗಾಗಿ ನಾನು ಅವತರಿಸಿದ್ದೇನೆ, ಭಾರತೀಯ ಸನಾತನ ಧರ್ಮವನ್ನು ಉಳಿಸಲಿಕ್ಕಾಗಿ ನಾನು ಬಂದಿದ್ದೇನೆ ಅಂತ ತಮ್ಮ ಅವತಾರ ಕಾಲದಲ್ಲಿ ಹೇಳಿದವರು. ಭಾರತೀಯ ಸನಾತನ ಧರ್ಮವೇ ನಿಜವಾದ ಧರ್ಮ. ಇತರ ಎಲ್ಲ ಧರ್ಮಗಳು ಅಂತ ನಾವು ಯಾವುದನ್ನು ಹೇಳುತ್ತೇವೆಯೋ ಅವುಗಳೆಲ್ಲ ಮತಗಳು. ಅದೆಲ್ಲವನ್ನೂ ಒಳಗೊಂಡಿರುವಂತಹದ್ದು ಸನಾತನ ಧರ್ಮ, ಭಾರತೀಯ ಧರ್ಮ ಅಂತ ಸ್ವಾಮಿ ಹೇಳಿದ್ದಾರೆ. ಎಲ್ಲ ಧರ್ಮಗಳನ್ನು ಕೂಡ ಎಲ್ಲ ಧರ್ಮಗಳನ್ನು ಕೂಡ ಗೌರವಿಸುವಂಥದ್ದು, ಎಲ್ಲ ಮತಗಳನ್ನು ಗೌರವಿಸುವಂಥದ್ದು ಅವರು ನಮಗೆ ಹೇಳಿಕೊಟ್ಟ ಪಾಠ. ಯಾವ ಮತಗಳನ್ನು ಕೂಡ ದ್ವೇಷಿಸಬೇಡಿ.
ಎಲ್ಲ ಮತಗಳು ಕೂಡ ಹೇಳುವಂಥದ್ದು ಒಬ್ಬನೇ ಭಗವಂತನನ್ನು. ಎಲ್ಲ ಹೆಸರುಗಳು ನನ್ನವೇ. ನೀವು ಯಾವ ದೇವರನ್ನು ಹೇಳಿದ್ರದ್ದು ಕೂಡ, ರಾಮ, ಕೃಷ್ಣ, ಯೇಸು, ಅಲ್ಲ, ಜೋರಾಷ್ಟ್ರ ಅಥವಾ ಯಾವುದೇ ನೀವು ನಿಮ್ಮ ಇಷ್ಟ ದೇವರ ಹೆಸರನ್ನು ಹೇಳಿದರೂ ಕೂಡ ಅದು ನನಗೇ ಸಲ್ಲುತ್ತದೆ ಅಂತ ಸ್ವಾಮಿ ಹೇಳಿದ್ದಾರೆ. ಸಾಯಿ ಪಂಥ ಅಂತ ಹೇಳುವಂಥದ್ದು ಪ್ರತ್ಯೇಕ ಇಲ್ಲ ಅಂತ ಸಾರಿ ಹೇಳಿದ್ದಾರೆ. ಸಾಯಿ ಭಕ್ತರು ಅಂತ ಹೇಳಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ. ಎಲ್ಲರೂ ಕೂಡ ಭಗವದ್ ಭಕ್ತರು. ಯಾವುದೇ ಭಗವಂತನ ಭಕ್ತರಾಗಿದ್ದರೂ ಕೂಡ ಅವರು ಸಾಯಿ ಭಕ್ತರೇ. ಸಾಯಿ ಭಕ್ತರು ಅಂತ ಹೇಳಿದರೆ ನನಗೆ ಅಪಚಾರ ಮಾಡಿದಂತೆ ಅಂತ ಹೇಳುವಂಥ ಮಾತನ್ನು ಕೂಡ ಒಮ್ಮೆ ಅವರು ಹೇಳಿದ್ದಾರೆ. ಅವರು ಸ್ಥಾಪಿಸಿದ ಸಂಸ್ಥೆಗಳು ಈಗ ಆಧ್ಯಾತ್ಮಿಕ ವಿಭಾಗ, ಸೇವಾ ವಿಭಾಗ ಮತ್ತು ಶೈಕ್ಷಣಿಕ ವಿಭಾಗ ಅಂತ ಹೇಳುವಂತಹ 3 ವಿಭಾಗಗಳಲ್ಲಿ ಅದ್ಭುತವಾದ ಕೆಲಸಗಳನ್ನು ಮಾಡ್ತಾ ಇದೆ. ಅವರ ಅವತಾರದ ನಂತರ ಕೂಡ ಈ ಕಾರ್ಯಗಳು ಮುಂದುವರಿದಿದೆ. ಈಗಿನ ಕಾಲದಲ್ಲಿ, ಈಗಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಂತೂ ಬಹಳ ಹೆಚ್ಚು ಜನರು ಆಕರ್ಷಿತರಾಗಿರ್ತಾರೆ. ಯಾಕೆಂದರೆ ಈಗಿನ ಜಗತ್ತಿನಲ್ಲಿ ಕಾಣುವಂತಹ ಈ ಒಂದು ಅನ್ಯಾಯಗಳು, ಹಿಂಸೆಗಳು, ಯುದ್ಧಗಳು ಅಥವಾ ಪರಸ್ಪರ ದ್ವೇಷ ಇತ್ಯಾದಿಗಳನ್ನು ಕಾಣುವಾಗ ಸ್ವಾಮಿ ಹೇಳುವಂತಹ ಲವ್ ಆಲ್, ಸರ್ವ್ ಆಲ್, ಹೆಲ್ಪ್ ಎವರ್, ಹರ್ಟ್ ನೆವರ್, ಇದು ಬಹುಶಃ ಅವರು ಹೇಳಿದಂತಹ 4 ಮಹಾವಾಕ್ಯಗಳು ಅಂತ ಹೇಳ್ಬೋದು. ಪ್ರತಿಯೊಬ್ಬರನ್ನು ಪ್ರೀತಿಸಿ, ಪ್ರತಿಯೊಬ್ಬರಿಗೂ ಸೇವೆ ಮಾಡಿ, ಸಾಧ್ಯವಿರುವವರಿಗೆ ನೀವು ನಿಮ್ಮ ಉಪಕಾರವನ್ನು ಮಾಡಿ, ಯಾರನ್ನು ದ್ವೇಷಿಸಬೇಡಿ, ಹರ್ಟ್ ನೆವರ್, ಯಾರಿಗೂ ನೋಯಿಸಬೇಡಿ ಅಂತ ಹೇಳುವಂಥ ಮಾತು ಬಹುಶಃ ಅತ್ಯಂತ ಸಾರ್ವಕಾಲಿಕವಾದಂತಹ ಶ್ರೇಷ್ಠವಾದಂತಹ ತತ್ವ ಅಂತ ಹೇಳಿದರೆ ಖಂಡಿತವಾಗಿಯೂ ತಪ್ಪಲ್ಲ. ಅಂದರೆ ಭಗವಾನ್ ವೇದವ್ಯಾಸರು 18 ಪುರಾಣಗಳನ್ನು ಬರೆದ ಬಳಿಕ ಅವರು ಅದರ ಇಡೀ ಸಾರಾಂಶವಾಗಿ ಅವರು ಹೇಳಿದ್ದ ಅಷ್ಟೇ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಹೇಳುವಂಥದ್ದು. ಪರೋಪಕಾರವನ್ನು ಮಾಡುವಂಥದ್ದೇ ಪುಣ್ಯ, ಪರಪೀಡನೆ ಮಾಡುವಂಥದ್ದೇ ಅದು ಪಾಪ ಅಂತ ಹೇಳುವಂಥದ್ದಕ್ಕೆ ಹೆಲ್ಪ್ ಎವರ್, ಹರ್ಟ್ ನೆವರ್ ಸ್ವಾಮಿ ಹೇಳಿದಂಥ ಬಹಳ ಈಗಿನ ಜನರೇಷನ್ಗೆ, ಈಗಿನ ಪೀಳಿಗೆಯವರಿಗೆ ಹೇಳಿದಂತಹ ಮಾತು ಸ್ವಾಮಿ ಹೇಳಿದ್ದಂಥದ್ದು. ಸ್ವಾಮಿ ತನ್ನ ದೈವತ್ವವನ್ನು ಹೇಳಬೇಕಂದ್ರೆ ಇದೀಗ ಅವರ ಈ ಜನ್ಮ ಶತಾಬ್ದಿ ವರ್ಷದಲ್ಲಿ ಈ ಒಂದು ಪ್ರೇಮ ಪ್ರವಾಹಿನಿ ಅಂತ ಹೇಳುವಂತಹ ರಥ ಭಾರತದಾದ್ಯಂತ 5 ರಥಗಳು ಸಂಚರಿಸ್ತಾ ಇದೆ. ಈಗಾಗಲೇ ನಮ್ಮ ನಿರೂಪಕಿಯವರು ಹೇಳಿದ್ದಾರೆ. ಅದರಲ್ಲಿ 1 ರಥ ಈ ಕರ್ನಾಟಕಕ್ಕೆ ಬಂದಿದೆ. ಈ ಪ್ರೇಮ ಪ್ರವಾಹಿನಿ ರಥದ ಉದ್ದೇಶ ಭಗವಾನ್ ಬಾಬಾರವರ ದೈವತ್ವವನ್ನು ಇದು ಮಾಡಿ ಉತ್ತೇಜಿಸುವಂಥದ್ದು ಅಥವಾ ಅದನ್ನು ಪ್ರಚಾರ ಮಾಡುವಂಥದ್ದು ಖಂಡಿತ ಅಲ್ಲ. ಅವರ ಸಂದೇಶವನ್ನು ಪ್ರಚಾರ ಮಾಡುವಂಥದ್ದೇ ಈ ಒಂದು ಪ್ರೇಮ ಪ್ರವಾಹಿನಿ ರಥದ ಉದ್ದೇಶ, ರಥದ ಯಾತ್ರೆಯ ಉದ್ದೇಶ. ಇದರಲ್ಲಿ ಯಾವುದೇ ರೀತಿಯ ನೀವು ಅವರನ್ನು ನಂಬಬೇಕಂತ ಒತ್ತಾಯ ಮಾಡುವಂಥದ್ದಲ್ಲ. ಅವರ ಸಂದೇಶವು ಈಗಿನ ಜಗತ್ತಿಗೆ, ಈ ಪ್ರಸ್ತುತ ಜಗತ್ತಿಗೆ ಅತ್ಯಂತ ಅವಶ್ಯವಾಗಿದೆ. ಪ್ರತಿಯೊಬ್ಬರು ಅವರ ಸಂದೇಶವನ್ನು ಪಾಲಿಸಬೇಕಂತ ಹೇಳುವಂಥದ್ದು ಮಾತ್ರ. ಅವರು ಸತ್ಯಸಾಯಿ ಭಕ್ತರಿಗೆ, ಅಂದರೆ ಸತ್ಯಸಾಯಿ ಸಂಸ್ಥೆಯ ಸದಸ್ಯರಿಗೆ ಅವರು ಹೇಳಿದ ಮಾತು ಎಂತಂದರೆ, ಪ್ರಥಮವಾಗಿ ಅವರ ಅವತಾರ ಕಾಲದಲ್ಲಿ ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಹೇಳಿದರು. ಆದರೆ ಅವತಾರದ ಕೊನೆಯ ಅವಧಿಯಲ್ಲಿ ಅವರು ಹೇಳಿದಂತಂದರೆ ಯುವರ್ ಲೈಫ್ ಈಸ್ ಮೈ ಮೆಸೇಜ್ ಅಂತ. ಅವರ ಡಿವೋಟೀಸ್ ಅಂದರೆ ಅವರ ಸಂಸ್ಥೆಯ ಸದಸ್ಯರಿಗೆ ಹೇಳಿದ್ದಾರೆ, ಯುವರ್ ಲೈಫ್ ಶುಡ್ ಬಿ ಮೈ ಮೆಸೇಜ್ ಅಂತ. ನೀವು ಅಂದರೆ ಈಗ ನಮ್ಮ ಕಾಣ್ತಾ ಇದ್ದೇವೆ ಸಾಯಿ ಭಕ್ತರ, ಬಹುಶಃ ಸತ್ಯಸಾಯಿ ಭಕ್ತರ ಸಂಪರ್ಕಕ್ಕೆ ಬಂದವರಿಗೆಲ್ಲರಿಗೂ ಕೂಡ ಅರಿತಿರ್ಬೋದು ತಾವು. ಎಷ್ಟೋ ನನ್ನ ಒಬ್ಬರು ಮಿತ್ರರು ಹೇಳಿದ್ದುಂಟು, ನಾನು ಸಾಯಿ ಭಕ್ತನಲ್ಲ, ಆದರೆ ನಾನು ಸಾಯಿ ಭಕ್ತರ ಭಕ್ತ ಅಂತ. ಹಾಗೆ ಅತ್ಯಂತ ಆ ಶ್ರೇಷ್ಠ ಸಂದೇಶವನ್ನು ಕೊಟ್ಟಂತಹ ಶ್ರೀ ಸತ್ಯಸಾಯಿ ಬಾಬಾರವರ ಜನ್ಮ ಶತಾಬ್ದಿಯ ಈ ವರ್ಷದಲ್ಲಿ ಈ ಪ್ರೇಮ ಪ್ರವಾಹಿನಿ ರಥವು ಅತ್ಯಂತ ವಿಶೇಷವಾಗಿ ನಮ್ಮ ಪುತ್ತೂರಿಗೆ ಇವತ್ತು ಪ್ರವೇಶ ಮಾಡಿದೆ. ಸ್ವಾಮಿಯ ಸಂಕೇತವಾಗಿ ಅವರ ಪಾದುಕೆ ಮತ್ತು ಭಾವಚಿತ್ರವನ್ನು ಒಳಗೊಂಡಂತಹ ಈ ರಥವು, ಪುಣ್ಯ ರಥವು, ದಿವ್ಯ ರಥವು ಇವತ್ತು ನಮ್ಮ ಎದುರಿಗೆ ಇದೆ. ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಈ ಒಂದು ಸಣ್ಣ ನಮ್ಮ ಸಭೆಯನ್ನು ನಾವು ಏರ್ಪಡಿಸಿದ್ದೇವೆ. ಸಭಾ ಸಮಾರಂಭದ ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳ ರಾಜ್ಯಾಧ್ಯಕ್ಷರಾದಂತಹ ಕರ್ನಾಟಕ ಉತ್ತರ ಇದರ ರಾಜ್ಯಾಧ್ಯಕ್ಷರಾದಂತಹ ಶ್ರೀ ಎಂ ಪದ್ಮನಾಭ ಪೈ ಅವರು ಉದ್ಯಮಿ, ಮಂಗಳೂರಿನಲ್ಲಿ MS ಪೈ ಆ್ಯಂಡ್ ಕಂಪನಿಯ ಉದ್ಯಮಿಯಾಗಿದ್ದರೂ ಕೂಡ ಹಲವಾರು ವರ್ಷಗಳಿಂದ ಅವರ ಪರಂಪರೆಯೇ, ಅವರ ಕುಟುಂಬದವರೆಲ್ಲರೂ ಕೂಡ ಸತ್ಯಸಾಯಿ ಭಕ್ತರಾಗಿ ಹಲವು ಜನರಿಗೆ ಅವರು ಪ್ರೇರಣೆ ಆಗಿದ್ದಾರೆ. ಶ್ರೀ ಪದ್ಮನಾಭ ಪೈ ಅವರಿಗೆ ನಮ್ಮ ಎಲ್ಲರ ಪರವಾಗಿ ನಾನು ಅನಂತ ಸಪ್ರೇಮ ಸ್ವಾಗತವನ್ನು ಬಯಸ್ತೇನೆ ಸರ್. ಶ್ರೀಯುತರಿಗೆ ಡಾಕ್ಟರ್ ಸತ್ಯಸುಂದರ್ ರಾವ್, ಬೈಂದೂರು ಪ್ರಭಾಕರ್ ರಾವ್ ಮೆಮೋರಿಯಲ್ ಟ್ರಸ್ಟ್ ಇದರ ಅಧ್ಯಕ್ಷರು, ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಅವರೊಂದಿಗೆ ಅವರ ಪತ್ನಿಯಾದಂತಹ ಶ್ರೀಮತಿ ಪ್ರಿಯಾ ಪಿ ಪೈ ಅವರು ನಮ್ಮ ರಾಜ್ಯದ ಮಹಿಳಾ ಸೇವಾ ಸಂಯೋಜಕರಾಗಿದ್ದಾರೆ. ಅವರು ಕೂಡ ನಮ್ಮೊಂದಿಗೆ ಪ್ರೀತಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾನು ಸಪ್ರೇಮ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀಮತಿ ಚಿತ್ರಾ ಆರ್ ರೈ ನಮ್ಮ ಸಮಿತಿಯ ಆಧ್ಯಾತ್ಮಿಕ ಸಂಯೋಜಕಿ, ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇವತ್ತಿನ ಈ ಸಭಾ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ಅಥವಾ ಸ್ವಾಮಿಯ ಬಗ್ಗೆ, ಸತ್ಯಸಾಯಿ ಬಾಬಾ ಅವರ ಬಗ್ಗೆ, ಅವರ ಸಂಸ್ಥೆಯ ಬಗ್ಗೆ, ಅವರ ಸಂದೇಶದ ಬಗ್ಗೆ ಮಾತಾಡಲಿಕ್ಕಿದ್ದಾರೆ ಶ್ರೀಯುತ ಜಗನ್ನಾಥ್ ನಾಡಿಗೇರ ದಾವಣಗೆರೆ. ಇವರು ಸತ್ಯಸಾಯಿ ನಮ್ಮ ರಾಜ್ಯದ ಸತ್ಯಸಾಯಿ ಸೇವಾ ಸಂಸ್ಥೆಗಳಲ್ಲಿ ಎಜುಕ್ಯಾರ್ನ ಸಂಯೋಜಕರು ಹಾಗೂ ಅವರು ಸತ್ಯಸಾಯಿ ಸ್ಕೂಲ್ಗಳಿಗೆ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಅತ್ಯಂತ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಶ್ರೀ ರಘುನಾಥ್ ರೈ, ಶ್ರೀ ಸತ್ಯಸಾಯಿ ಜನ್ಮ ಶತಾಬ್ದಿ ಆಚರಣಾ ಸಮಿತಿ ಇದರ ಅಧ್ಯಕ್ಷರು, ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅಭ್ಯಾಗತರು ನಮ್ಮ ಪುತ್ತೂರಿನವರೇ ಆದ ಸವಣೂರಿನ ಶಿಲ್ಪಿ ಅಂತ ಹೆಸರುವಾಸಿಯಾದಂತಹ ಶ್ರೀಯುತ ಸವಣೂರು ಸೀತಾರಾಮ ರೈಗಳು. ಅವರು ಶಿಕ್ಷಣ ಪ್ರೇಮಿ, ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದವರು. ಸವಣೂರಿನಲ್ಲಿ ವಿದ್ಯಾರಶ್ಮಿ ಎಂಬ ಶಿಕ್ಷಣ ಸಂಸ್ಥೆಯ ಸ್ಥಾಪಕರು, ಅದರ ಸಂಚಾಲಕರು ಆಗಿರುವಂತಹ ಶ್ರೀ ಸವಣೂರು ಸೀತಾರಾಮರೈ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಡಾಕ್ಟರ್ ಶಶಿಧರ್ ಕಜೆ, ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಇವತ್ತಿನ ಈ ಸರಳ ಸಮಾರಂಭಕ್ಕೆ ಆಗಮಿಸಿದಂತಹ ನಮ್ಮ ಸತ್ಯಸಾಯಿ ಬಂಧುಗಳಂತ ನಾನು ಹೇಳ್ತಾ ಇರೋದು ಯಾಕೆ ಅಂತ ಹೇಳಿದರೆ, ಸತ್ಯಸಾಯಿ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡವರು ಅಥವಾ ಪದಾಧಿಕಾರಿಗಳು ಎಲ್ಲರೂ ತಾವು ಬಂದಿದ್ದೀರಿ. ನಿಮಗೆ ಎಲ್ಲರಿಗೂ ಕೂಡ ನಾನು ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂತಹ ಈ ಒಂದು ಮಹಾಮಾಯ ದೇವಸ್ಥಾನದ ಮುಕ್ತೇಶ್ವರಾದಂತಹ ಶ್ರೀಯುತ ಸತೀಶ್ ನಾಯ್ಕ್ ಮತ್ತು ಶ್ರೀಮತಿ ಚಾಂದಿನಿ ನಾಯ್ಕ್ ಅವರಿಗೆ ಕೂಡ ಈ ಒಂದು ಸಭೆಗೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದಿರತಕ್ಕಂತಹ ಎಲ್ಲ ಪುತ್ತೂರಿನ ಗಣ್ಯರಿಗೆ ನಾನು ಪ್ರತಿಯೊಬ್ಬರನ್ನು ಹೇಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೂ ಕೂಡ ತಾವೆಲ್ಲರೂ ಕೂಡ ನಮ್ಮ ಆಮಂತ್ರಣಕ್ಕೆ ಹೋಗೊಟ್ಟು ಪ್ರೀತಿಯಿಂದ ಇಲ್ಲಿ ಆಗಮಿಸಿದ್ದೀರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ತಮಗೆಲ್ಲರಿಗೂ ಕೂಡ ಹಾರ್ದಿಕ ಸಾಯಿರಾಮ್ಗಳು. ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಶ್ರೀಯುತ ಪ್ರಸನ್ನ ಎನ್ ಭಟ್, ಜಿಲ್ಲಾಧ್ಯಕ್ಷರು, ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಇವರಿಗೂ ಉಪಸ್ಥಿತರು ಸರ್ವರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಶ್ರೀಯುತ ನಾರಾಯಣ್ ರೈ ಸಂಪ್ಯದ ಮೂಲೆ, ಇವರು ಹೂಗುಚ್ಛವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮುಂದೆ ಈ ಒಂದು ಕಾರ್ಯಕ್ರಮದ ನಾರಾಯಣ್ ರೈ ಸಂಪ್ಯದ ಮೂಲೆ, ಇವರು ಶ್ರೀಯುತ ಪ್ರಸನ್ನ ಎನ್ ಭಟ್, ಇವರಿಗೆ ಹೂಗುಚ್ಛವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಸಂತೋಷ್ ವಾಗ್ಳೆ, ಇವರು ಶ್ರೀಯುತ ನಾರಾಯಣ್ ರೈ ಸಂಪ್ಯದ ಮೂಲೆ, ಇವರು ಹೂಗುಚ್ಛವನ್ನು ನೀಡಿ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು, ನಮ್ಮ ಸಮಿತಿಯವರೇ ಶ್ರೀಯುತ ಪ್ರಸನ್ನ ಎನ್ ಭಟ್ ಎಲ್ಲ ಕಾರ್ಯದಲ್ಲಿ ಸಕ್ರಿಯವಾಗಿರುವಂಥ ಇವರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಈ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರ ಮಾಡುವುದು ಅಂತ ಹೇಳಿದರೆ, ಒಳ್ಳೆಯ ವಿಷಯಗಳನ್ನು ಪ್ರಚಾರ ಮಾಡೋದು ಬಹಳ ಕಡಿಮೆ. ಕೆಲವು ತುಂಬ ಕುತೂಹಲಕರವಾಗಿರುವಂತಹ ಅತ್ಯಂತ ಒಂದು ರೀತಿಯ ಕೆಟ್ಟದ್ದು ಅಂತ ಹೇಳುವಂಥದ್ದಲ್ಲ, ಅಷ್ಟು ಒಳ್ಳೆಯ ಕಾರ್ಯಕ್ರಮಕ್ಕಿಂತ ಹೆಚ್ಚು ಬೇರೆ ಬೇರೆ ವಿಷಯಗಳಿಗೆ ನಮ್ಮ ಪ್ರಚಾರಗಳು ಜಾಸ್ತಿ ಇದೆ. ಆದರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಪ್ರಚಾರವನ್ನು ಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಪತ್ರಿಕಾ ಮಿತ್ರರಿದ್ದಾರೆ, ಮಾಧ್ಯಮದ ಮಿತ್ರರಿದ್ದಾರೆ, ಸುದ್ದಿ ಬಳಗದ ಮಿತ್ರರಿದ್ದಾರೆ, ಮತ್ತು ನಮ್ಮ ಸತ್ಯಸಾಯಿ ಸೇವಾ ಸಂಸ್ಥೆಗಳ ಪರವಾಗಿ ಶ್ರೀಯುತ ಅಂಬರೀಷ್ ಅವರು ನಮ್ಮೊಂದಿಗಿದ್ದಾರೆ. ಮತ್ತು ಅವರ ತಂಡ ಇದೆ. ಈ ನಮ್ಮ ಒಂದು ಕಾರ್ಯಕ್ರಮದ ವಿಡಿಯೋಗ್ರಫಿ, ಫೋಟೋಗ್ರಫಿ ಮತ್ತು ಸುದ್ದಿಗಳಿಗಾಗಿ ಬಂದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರೂ ಕೂಡ ಉಪಸ್ಥಿತರಿರುವಂತಹ ಎಲ್ಲರನ್ನು ಕೂಡ ಮತ್ತೊಮ್ಮೆ ಸ್ವಾಗತಿಸುತ್ತಾ ನಾನು
ಈ ಸ್ವಾಗತ ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೇನೆ. ಸಾಯಿರಾಮ್. ಓಂ ಶ್ರೀ ಸಾಯಿರಾಮ್. ಇಂದಿನ ದಿಕ್ಸೂಚಿ ಭಾಷಣಕಾರರಾದ ಶ್ರೀಯುತ ಜಗನ್ನಾಥ ನಾಡಿಗೇರ ಇವರ ಕಿರು ಪರಿಚಯವನ್ನು ಸರ್ವರ ಮುಂದಿಡಲು ಸಂತೋಷ ಪಡುತ್ತೇನೆ. ಶ್ರೀಯುತ ಜಗನ್ನಾಥ ನಾಡಿಗೇರ ಮೂಲತಃ ದಾವಣಗೆರೆಯವರು. ಸ್ಟೇಟ್ ಕೋಆರ್ಡಿನೇಟರ್ ಫಾರ್ ಎಜುಕೇರ್ ಇನ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಸತ್ಯಸಾಯಿ ಸ್ಕೂಲ್ಸ್. ಕರ್ನಾಟಕದ ಎಲ್ಲ ಸತ್ಯಸಾಯಿ ಶಾಲೆಗಳಿಗೆ ಎಜುಕೇರ್ ಸಲಹೆಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಉತ್ತಮ ವಾಗ್ಮಿ, ಸಂಪನ್ಮೂಲ ವ್ಯಕ್ತಿ. ಈ ಹಿಂದೆ ದಾವಣಗೆರೆಯಲ್ಲಿ 2 ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಸ್ವಾಮಿಯ ವಿಚಾರಧಾರೆಗಳನ್ನು ಕರ್ನಾಟಕದ ಮೂಲೆ ಮೂಲೆಗೂ ತಲುಪುವಂತೆ ಮಾಡುತ್ತಿರುವ ಸಾಯಿ ಸಂದೇಶದ ವಾಹಕರು ಇವರು. ಈ ದಿನ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥೋತ್ಸವದ ಹಿನ್ನೆಲೆಯಲ್ಲಿ ದಿಕ್ಸೂಚಿ ಭಾಷಣಗಳು ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಸಾಯಿರಾಮ್. ಭಗವಾನ್ ಬಾಬಾರವರ ದಿವ್ಯ ಚರಣ ಕಮಲಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ, ಹಿರಿಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಎಲ್ಲ ಸಾಯಿ ಬಂಧುಗಳೇ, ಎಲ್ಲರಿಗೂ ಸಪ್ರೇಮ ಸಾಯಿರಾಮ್ಗಳು. ಈಗಾಗಲೇ ಈ ಕಾರ್ಯಕ್ರಮದ ಔಚಿತ್ಯದ ಬಗ್ಗೆ ನಮ್ಮ ಜಿಲ್ಲಾಧ್ಯಕ್ಷರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದಾರೆ. ರಥಯಾತ್ರೆ, ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ಎನ್ನುವ ರಥಯಾತ್ರೆಯ ಬಗ್ಗೆ, ಅದರ ಉದ್ದೇಶದ ಬಗ್ಗೆ, ಅದರ ಬಗ್ಗೆಯೂ ತಿಳಿಸಿದ್ದಾರೆ. ಒಂದು ಬಹಳ ಮುಖ್ಯವಾದ ವಿಷಯ ಏನಂದರೆ, ಪ್ರಾಯಶಃ ಸತ್ಯಸಾಯಿ ಸಂಸ್ಥೆಗಳ ಇತಿಹಾಸದಲ್ಲಿ ಈ ರಥಯಾತ್ರೆ ಅನ್ನೋದು ಬಹಳ ಏನನ್ಬೋದು ಮೆಮೊರೇಬಲ್, ಸ್ಮರಣಾರ್ಹವಾದಂತಹದ್ದು. ಈ ರಥ 5 ರಥಗಳು, ಇದರ ಬಗ್ಗೆ ಎಲ್ಲ ಈಗಾಗಲೇ ಅವರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ. ನಾನು ಅದರ ಬಗ್ಗೆ ಮತ್ತೆ ಮಾತಾಡಲಿಕ್ಕೆ ಹೋಗಲ್ಲ. 5 ರಥಗಳು ಇಡೀ ಭಾರತದಾದ್ಯಂತ ಸಂಚರಿಸ್ತಾ ಇದೆ. ಇದು ಹೊರಟಿದ್ದು ಎಲ್ಲಿಂದ ಅಂದರೆ ಪುಟ್ಟಪರ್ತಿಯಿಂದ, ಬೇರೆ ಇನ್ಯಾವುದೋ ಸ್ಥಳದಿಂದ ಅಲ್ಲ. ಪುಟ್ಟಪರ್ತಿಯಿಂದಲೇ ಹೊರಟಿದೆ, ಮತ್ತೆ ಪುನಃ ಪುಟ್ಟಪರ್ತಿಗೆ ಹೋಗಿ ಸೇರುತ್ತೆ. 2025 ಏಪ್ರಿಲ್ 24ನೇ ತಾರೀಕು ಸ್ವಾಮಿಯ ಆಶೀರ್ವಾದ ಅನುಗ್ರಹವನ್ನು ಪಡೆದು ಪುಟ್ಟಪರ್ತಿಯಿಂದ ಹೊರಟಿತು. ನಮ್ಮ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಆಲ್ ಇಂಡಿಯಾ, ಅಖಿಲ ಭಾರತ ಅದರ ರಾಷ್ಟ್ರಾಧ್ಯಕ್ಷರಾದಂಥ ಶ್ರೀಯುತ ನಿಮಿಷ್ ಪಾಂಡೆ ಸರ್ ಅವರು, ಸೆಂಟ್ರಲ್ ಟ್ರಸ್ಟಿನ ಮ್ಯಾನೇಜಿಂಗ್ ಟ್ರಸ್ಟಿ ಸರ್ ಆದಂಥ ಶ್ರೀಯುತ ರತ್ನಾಕರ್ ಸರ್ ಅವರು, ಅವರೆಲ್ಲರೂ ಕೂಡ ಸ್ವಾಮಿಯ ಅನುಗ್ರಹವನ್ನು ಪಡೆದು ಈ ರಥಯಾತ್ರೆಗೆ ಚಾಲನೆಯನ್ನು ನೀಡಿದರು. ಪುಟ್ಟಪರ್ತಿಯಿಂದಲೇ ಬಂದಿದೆ, ಮತ್ತೆ ಪುಟ್ಟಪರ್ತಿಗೆ ಹೋಗಿದೆ. ಆ ಪುಟ್ಟಪರ್ತಿ ಎನ್ನುವ 4 ಅಕ್ಷರದ ಒಂದು ಸ್ಥಳ ಏನಿದೆ, ಅದಕ್ಕೆ ಬಹಳ ಮಹತ್ವ ಇದೆ. ನಮಗೆ ಗೊತ್ತಿರ್ಬೋದು, ಇವತ್ತು ಭಾರತದಲ್ಲಿ ಬೇಕಾದಷ್ಟು ಅವತಾರಗಳಾಗಿದೆ. ನಾವು ವಿಷ್ಣುವಿನ ಅವತಾರನೇ 10 ಅಂತ ಹೇಳ್ತೇವೆ. ಅದಲ್ಲದೆ ಬೇಕಾದಷ್ಟು ಬೇರೆ ಬೇರೆ ಅನೇಕ ದಿವ್ಯ ಗುರುಗಳು ಸಾಕಷ್ಟು ಜನ ಆಗಿದ್ದಾರೆ. ಆದರೆ ವಿಶೇಷ ಏನು ಅಂದರೆ, ರಾಮಾವತಾರ, ರಾಮ ಹುಟ್ಟಿದ್ದು ಒಂದು ಕಡೆ, ಕೆಲಸ ಮಾಡಿದ್ದು ಅಂದರೆ ಅವನ ಡಿವೈನ್ ಮಿಷನ್ ಅಂತೀವಲ್ಲ, ದಿವ್ಯ ಕಾರ್ಯ ಮಾಡಿದ್ದು ಲಂಕೆಯಲ್ಲಿ. ಕೃಷ್ಣ ಹುಟ್ಟಿದ್ದು ಒಂದು ಕಡೆ, ಅವನು ಕೆಲಸ ಮಾಡಿದ್ದು ಒಂದು ಕಡೆ. ಆದರೆ ಸ್ವಾಮಿ ಅವತಾರದಲ್ಲಿ ಹಾಗಲ್ಲ. ಜನ್ಮಭೂಮಿಯೂ ಪುಟ್ಟಪರ್ತಿ, ಕರ್ಮಭೂಮಿಯೂ ಪುಟ್ಟಪರ್ತಿ. ಪುಟ್ಟಪರ್ತಿ ನಮ್ಮ ಪಾಲಿಗೆ, ಸತ್ಯಸಾಯಿ ಭಕ್ತರ ಪಾಲಿಗೆ ಪುಟ್ಟಪರ್ತಿ ಅನ್ನೋದು ಒಂದು ಸರ್ವಸ್ವ. ಯಾಕಂದರೆ ಸ್ವಾಮಿ ಪುಟ್ಟಪರ್ತಿಯನ್ನು ಬಿಟ್ಟು ಆ ಕಡೆ ನಾನು ಅಲ್ಲೇ ಇರ್ತೇನೆ ಅಂತ ಹೇಳಿ ಅವರ ತಾಯಿಗೇನೋ ಒಂದು ಮಾತು ಕೊಟ್ಟಿದ್ರು. ಅದರ ಪ್ರಕಾರ ಅದನ್ನೇ ಕರ್ಮಭೂಮಿಯನ್ನಾಗಿ ಸ್ವಾಮಿ ಮಾಡಿಕೊಂಡ್ರು. ಒಂದು ಪ್ರಸಂಗ ನೆನಪಿಗೆ ಬರುತ್ತೆ. ಸ್ವಾಮಿ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಇಂಟರ್ವ್ಯೂನಲ್ಲಿ ಸ್ವಾಮಿ ಕೂತಿದ್ದಾರೆ ಚೇರ್ ಮೇಲೆ, ಸುತ್ತ ಒಂದಿಷ್ಟು ಜನ ಭಕ್ತರಿದ್ದಾರೆ. ಸ್ವಾಮಿ ಮಾತನಾಡ್ತಾ ವೇರ್ ಇಸ್ ದ ಮೂನ್ ಮ್ಯಾನ್ ಅಂತ 2 ಸರ್ತಿ ಕೇಳ್ತಾರೆ. ಯಾರಿಗೂ ಗೊತ್ತಾಗಲ್ಲ ಯಾರನ್ನು ಹೇಳ್ತಾ ಇದ್ದಾರೆ ಅಂತೇಳಿ. ಸ್ವಾಮಿ ಎಲ್ಲಿರೋ ಒಬ್ಬರನ್ನ ಕರೆದು ಯು ಕಮ್ ಅಂತ ಕರೀತಾರೆ. ಆ ವ್ಯಕ್ತಿ ಯಾರು ಅಂದರೆ, ಚಂದ್ರಗ್ರಹದ ಮೇಲೆ ಕಾಲಿಟ್ಟ ಮೊದಲ ಮನುಷ್ಯ ನೀಲ್ ಆರ್ಮ್ಸ್ಟ್ರಾಂಗ್ ಅಂತ. ಇಸ್ ದ ಫಸ್ಟ್ ಮ್ಯಾನ್ ಹೂ ಲ್ಯಾಂಡೆಡ್ ಆನ್ ದ ಮೂನ್. ಚಂದ್ರಗ್ರಹದ ಮೇಲೆ ಕಾಲಿಟ್ಟಂತಹ ಮೊದಲ ವ್ಯಕ್ತಿ ನೀಲ್ ಆರ್ಮ್ಸ್ಟ್ರಾಂಗ್. ಅವನನ್ನು ಸ್ವಾಮಿ ಮೂನ್ ಮ್ಯಾನ್ ಅಂತ ಕರೀತಾರೆ. ಕರೆದಾಗ ಅವನು ಮುಂದೆ ಬರ್ತಾನೆ. ಸ್ವಾಮಿ ಕೇಳ್ತಾರೆ, ನೀನು ಚಂದ್ರಗ್ರಹಕ್ಕೆ ಹೋಗಿದೀಯಾ, ಏನು ಅದ್ಭುತವನ್ನು ನೋಡಿದೀಯಾ ಹೇಳು ಅಂತ. ಆವಾಗ ಅವನು ಹೇಳ್ತಾನೆ, ಸ್ವಾಮಿ ಏನಿದೆ ಚಂದ್ರಗ್ರಹದಲ್ಲಿ ಅದ್ಭುತ? ಅದೇ ಮಣ್ಣು, ಅದೇ ಕಲ್ಲು, ಅದೇ ನೀರು. ಈ ಜಗತ್ತಿನಲ್ಲಿ ಅದ್ಭುತ ಅಂತ ಏನಾದರೂ ಇದ್ದರೆ ಅದು ಪುಟ್ಟಪರ್ತಿಯಲ್ಲಿ ಮಾತ್ರ, ಅದು ನಿಮ್ಮ ಸನ್ನಿಧಿಯಲ್ಲಿ ಅಂತ ನೀಲ್ ಆರ್ಮ್ಸ್ಟ್ರಾಂಗ್ ಹೇಳ್ತಾನೆ. ಅಂತಹ ಒಂದು ಸನ್ನಿಧಿಯಿಂದ ಬಂದ ರಥ. ಪುಟ್ಟಪರ್ತಿಗೂ ಅಷ್ಟೇ ಪಾವಿತ್ರ್ಯತೆ ಇದೆ, ಪುಟ್ಟಪರ್ತಿಯಿಂದ ಬಂದ ರಥಕ್ಕೂ ಅಷ್ಟೇ ಪಾವಿತ್ರ್ಯತೆ ಇದೆ. ನಾವು ನೋಡಬೇಕಾದದ್ದು ಬರೀ ಇದನ್ನು ಒಂದು ವಾಹನವಾಗಿ ನೋಡಬಾರ್ದು. ವಾಹನ ಅಲ್ಲ ಇದು, ಸಾಕ್ಷಾತ್ ಮಹಾವಿಷ್ಣುವೇ
ಸ್ವಾಮಿಯೇ ಸಾಯಿನಾರಾಯಣನೇ ಇವತ್ತು ನಮ್ಮ ಪುತ್ತೂರಿಗೆ ಇವತ್ತು ಈ ರಥದ ರೂಪದಲ್ಲಿ ಬಂದಿದ್ದಾರೆ. ಇಲ್ಲಿರೋ ನಿಮಗೆ ಗೊತ್ತಾಗುತ್ತೆ, ಬಹುಶಃ ನೀವು, ನಾನಂತೂ ಅದನ್ನು ಅನುಭವಿಸಿದ್ದೀನಿ. ಭಾಳಷ್ಟು ಜನ, ನೂರಾರು ಭಕ್ತರ ಬಾಯಿಂದಲೂ ನಾನು ಅದನ್ನು ಕೇಳಿದ್ದೀನಿ. ರಥದ ಹತ್ರ ಹೋದರೆ ಒಂದು ವೈಬ್ರೇಷನ್, ಡಿವೈನ್ ವೈಬ್ರೇಷನ್ ನಾವು ಫೀಲ್ ಮಾಡಿದ್ದೇವೆ, ವಿ ಫೆಲ್ಟ್ ದ್ಯಾಟ್ ಅಂತ ಅವ್ರು ಹೇಳ್ತಾರೆ. ಅಂದರೆ ಭಗವಾನ್ ಬಾಬಾರವರ ಅನುಗ್ರಹ ಆ ರಥದಲ್ಲಿದೆ. ಹೌದು, ರಥದಲ್ಲಿದೆ. ಆದರೆ ನಮಗೆ ಹೇಗೆ ರಥ, ನಮ್ಮ ಅನುಗ್ರಹ ಹೇಗೆ ಅಂದರೆ, ಇನ್ನೊಂದು ಭಾಳ ಸುಂದರವಾದ ಘಟನೆ ನೆನಪಿಗೆ ಬರುತ್ತೆ. ಸ್ವಾಮಿ ಕರ್ನಾಟಕದ ಒಬ್ಬರು ಭಕ್ತರಿಗೆ, ಅವ್ರ ಹೆಸರಿಲ್ಲ, ನಾನು ಹೇಳಲಿಕ್ಕೆ ಹೋಗಲ್ಲ, ಅವರಿಗೆ ಇಂಟ್ರ್ಯೂ ಕೊಡ್ತಾರೆ. ಬಹಳ ಏನೋ ಅವರ ಫ್ಯಾಮಿಲಿ ಪ್ರಾಬ್ಲಮ್ ಮತ್ತೊಂದು ಏನೋ ಇರ್ತದೆ. ಸ್ವಾಮಿ ಇಂಟರ್ವ್ಯೂ ರೂಮ್ನಲ್ಲಿ ಅವರನ್ನು ಸಾಕಷ್ಟು ಆಶೀರ್ವಾದ ಮಾಡ್ತಾರೆ, ಅನುಗ್ರಹ ಮಾಡ್ತಾರೆ. ನಾನಿದ್ದೇನೆ ಅಂತ ಹೇಳ್ತಾರೆ. ಭಾಳ ಸಂತೋಷವಾಗುತ್ತೆ ಅವರಿಗೆ, ಭಾಳ ಆನಂದವಾಗುತ್ತೆ. ಪುಟ್ಟಪರ್ತಿಯ ಇಂಟರ್ವ್ಯೂ ರೂಮ್ ನೋಡಿರೋರಿಗೆ ನಾನು ಹೇಳೋದು ಚೆನ್ನಾಗಿ ಅರ್ಥ ಆಗ್ಬೋದು. ಇದು ಇಂಟರ್ವ್ಯೂ ರೂಮ್. ಇಂಟರ್ವ್ಯೂ ಮುಗಿಸ್ಕೊಂಡು ಅವರು ಹೊರಗಡೆ ಬರ್ತಾರೆ. ಆ ಕಾರಿಡಾರ್ ಇದೆ, ಕಾರಿಡಾರಲ್ಲಿ ಒಂದು 4 ಹೆಜ್ಜೆ ನಡ್ಕೊಂಡು ಹೋಗ್ತಾರೆ. ಸ್ವಾಮಿನೂ ಬಾಗಿಲು ತೆಗೆದು ಹೊರಗಡೆ ಬರ್ತಾರೆ. ಇಂಟರ್ವ್ಯೂ ರೂಮಿಂದ ಹೊರಗಡೆ ಬಂದು ಅವ್ರ ಹೆಸರನ್ನು ಹಿಡಿದು ಕರೀತಾರೆ. ಕರೆದ ತಕ್ಷಣ ಆ ವ್ಯಕ್ತಿ ಸ್ವಾಮಿ ಕಡೆಗೆ ತಿರುಗಿದಾಗ ಸ್ವಾಮಿ ಹೇಳ್ತಾರೆ, ನಾನು ಯಾವಾಗಲೂ ನಿನ್ನ ಜೊತೆಗಿದ್ದೇನೆ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೇನೆ ಅಂಥೇಳಿ 2 ಕೈ ಎತ್ತಿ ಮತ್ತೆ ಆಶೀರ್ವಾದ ಮಾಡ್ತಾರೆ. ಅವ್ರಿಗೆ ಬಹಳ ಸಂತೋಷ ಆಗುತ್ತೆ. ಸ್ವಾಮಿನೇ ಬಂದು ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೇನೆ ಅಂತ ಹೇಳಿದಾಗ ಯಾರಿಗೆ ತಾನೇ ಸಂತೋಷ ಆಗಲ್ಲ. ಸ್ವಾಮಿ ಮುಂದುವರೆದು ಹೇಳ್ತಾರೆ, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೇನೆ, ಆದರೆ ನೀನು ನನ್ನ ಜೊತೆಗೆ ಇರ್ತೀಯಾ ಅಂತ ಸ್ವಾಮಿ ಕೇಳ್ತಾರಂತೆ. ನೀನು ನನ್ನ ಜೊತೆಗೆ ಇದ್ದರೆ ಮಾತ್ರ ನಾನು ನಿನ್ನ ಜೊತೆಗೆ ಯಾವಾಗಲೂ ಇರ್ತೇನೆ ಅಂತ ಹೇಳ್ತಾರಂತೆ. ಈ ರಥಯಾತ್ರೆಯ ಈ ಸಂದರ್ಭ ಒಬ್ಬೊಬ್ಬರಿಗೆ ಒಂದೊಂದು ಥರ. ಅದರ ಉದ್ದೇಶಗಳನ್ನು ನೋಡ್ತಾ ಬಂದರೆ ಒಬ್ಬೊಬ್ಬರನ್ನು ಒಂದೊಂದು ಹಂತದಲ್ಲಿ ಒಂದೊಂದು ಥರ. ಈಗ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದರು, ಇದರ ಮುಖ್ಯವಾದ ಉದ್ದೇಶ ಸ್ವಾಮಿಯ ಸಂದೇಶಗಳನ್ನು ಎಲ್ಲ ಕಡೆಗೂ ಪಸರಿಸುವುದು, ಅದರಲ್ಲೂ ಮುಖ್ಯವಾಗಿ ಪ್ರೇಮದ ಸಂದೇಶವನ್ನು ಪಸರಿಸುವುದು. ಹೌದು, ಯಾರಿಗೆ ಸ್ವಾಮಿಯ ಬಗ್ಗೆ ಗೊತ್ತಿಲ್ಲವೋ, ಯಾರಿಗೆ ಸ್ವಾಮಿಯ ಬಗ್ಗೆ ಏನು ಹೆಚ್ಚಿನ ಮಾಹಿತಿ ಇಲ್ಲವೋ ಅಂತಹ ದೈವ ಭಕ್ತರಿಗೆ, ಅಂಥವರಿಗೆ ಭಗವಾನ್ ಬಾಬಾರವರು ಅನ್ನುವಂಥ ಒಂದು ದಿವ್ಯ ವ್ಯಕ್ತಿ ಪುಟ್ಟಪರ್ತಿನಲ್ಲಿ ಇದ್ದರು. 86 ವರ್ಷಗಳ ಕಾಲ ಮನುಷ್ಯ ಜನಾಂಗಕ್ಕಾಗಿಯೇ ಬದುಕಿದ್ರು. ಅಂತಹ ಇನ್ನೊಂದು ಅವತಾರ ಈ ಜಗತ್ತಿನಲ್ಲಿ ಆಗಿಲ್ಲ ಅನ್ನೋದನ್ನು ಹೇಳೋದು ಈ ರಥಯಾತ್ರೆಯ ಒಂದು ಉದ್ದೇಶ. ಬಹಳ ಸುಂದರವಾದ ಘಟನೆ ನೆನಪಿಗೆ ಬರುತ್ತೆ. ಕೆಲವು ವರ್ಷಗಳ ಹಿಂದೆ ಒಬ್ಬರು ಮೆಕ್ಸಿಕೋದಲ್ಲಿ ಇದ್ದರು. ಅವರು ಎಲ್ಲ ಕಡೆ ಯೋಗವನ್ನು ಹೇಳ್ತಾ ಇದ್ರು. ಇಂದಿರಾದೇವಿ ಅಂಥೇಳಿ ಅವರು ಭಾರತಕ್ಕೂ ಬಂದರು, ಸ್ವಾಮಿ ಹತ್ರ ಬಂದು ಸಾಯಿ ಯೋಗ ಅನ್ನೋದನ್ನು ಪ್ರಾರಂಭ ಮಾಡಿದರು. ಎಲ್ಲಿ ಹೋದ್ರೂ ಸ್ವಾಮಿ ಬಗ್ಗೆ ಹೇಳ್ತಾ ಇದ್ರು. ಅವ್ರ ಹತ್ರ ಒಬ್ಬ ಪತ್ರಕರ್ತ ಒಂದು ದಿವಸ ಒಂದು ಪ್ರಶ್ನೆ ಕೇಳ್ತಾನಂತೆ. ಇಂದಿರಾದೇವಿ ಅಂತ ಅವ್ರ ಹೆಸರು. ಅವ್ರ ಹತ್ರ ಕೇಳ್ತಾನೆ, ನೀವು ಯಾವಾಗಲೂ ಸ್ವಾಮಿ ಬಗ್ಗೆನೇ ಮಾತನಾಡ್ತಿರಲ್ಲ, ನೀವು ಯಾವಾಗ ಮಾತಾಡಿದ್ರು ಸತ್ಯಸಾಯಿ ಬಾಬಾ ಅಂತ ಮಾತಾಡ್ತಿರಲ್ಲ, ಯಾಕೆ ಅಂತ ಕೇಳ್ತಾನಂತೆ. ಆಗ ಇಂದಿರಾದೇವಿ ಅವರು ಹೇಳ್ತಾರೆ, ಅವರಿಗೆ ಪತ್ರಕರ್ತನ ಹತ್ರ ಮಾತಾಡ್ತಾ ಹೇಳ್ತಾರೆ, ನಿನ್ನ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೀನಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು ಅಂಥೇಳಿ ಇಂದಿರಾದೇವಿಯವರು ಆ ಪತ್ರಕರ್ತನಿಗೆ ಕೇಳ್ತಾರೆ. ನೀನು ಬೆಳಿಗ್ಗೆ ಎದ್ದೇಳ್ತೀಯ, ಮನೆಯಿಂದ ಹೊರಗಡೆ ಬರ್ತೀಯ, ಹೊರಗಡೆ ಬಂದಾಗ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಹುಟ್ಟುತ್ತಾ ಇದ್ದಾನೆ. ಯಾವಾಗಲೂ ಸೂರ್ಯ ಹುಟ್ಟುತ್ತಾ ಇದ್ದಾನೆ, ಅದೇ ಥರ ಹುಟ್ಟುತ್ತಾ ಇದೆ, ಸನ್ ರೈಸ್ ಅಂತೀವಲ್ಲ ಅದೇ ಥರ ಆಗ್ತಾ ಇದೆ. ಆದರೆ ನೀನು ಅವತ್ತೊಂದು ದಿವಸ ನೋಡಿದಾಗ ಒಬ್ಬ ಸೂರ್ಯನ ಬದಲು 2 ಸೂರ್ಯ ಇದ್ದಾರೆ, ಅವನ ಸೂರ್ಯನ ಪಕ್ಕದಲ್ಲಿ ಇನ್ನೊಬ್ಬ ಸೂರ್ಯ ಹುಟ್ಟುತ್ತಾ ಇದ್ದಾನೆ ಅಂತಂದರೆ ಏನು ಮಾಡ್ತೀಯಾ ಅಂತ ಕೇಳ್ತಾರೆ ಇಂದಿರಾದೇವಿಯವರು. ಅವಾಗ ಪತ್ರಕರ್ತ ಹೇಳ್ತಾನೆ, ಇಟ್ಸ್ ಎ ವಂಡರ್ ಥಿಂಗ್, ಭಾಳ ಆಶ್ಚರ್ಯ. ತಕ್ಷಣ ನಾನು ನನ್ನ ಮನೆಯಲ್ಲಿರೋ ಹೆಂಡತಿ ಮಕ್ಕಳು ಎಲ್ಲರನ್ನೂ ಕರಿತೀನಿ, ಅಕ್ಕಪಕ್ಕದವ್ರನ್ನ ಕರಿತೀನಿ, ಎಲ್ಲರನ್ನೂ ಕರೆದು ಹೇಳ್ತೀನಿ, ಅಲ್ಲಿ ನೋಡಿ ಇನ್ನೊಬ್ಬ ಸೂರ್ಯ ಇದ್ದಾನೆ ಅಂತೇಳಿ ಎಲ್ರಿಗೂ ಹೇಳ್ತೀನಿ ಅಂತೇಳಿ ಆ ಪತ್ರಕರ್ತ ಹೇಳ್ತಾನೆ. ಆಗ ಇಂದಿರಾದೇವಿ ಹೇಳ್ತಾರೆ, ಅದೇ ಥರ ನಾನು ಭಾರತದ ಪುಟ್ಟಪರ್ತಿಯಲ್ಲಿ ಇನ್ನೊಬ್ಬ ಸೂರ್ಯನನ್ನು ನೋಡಿದ್ದೀನಿ, ಅದಕ್ಕೆ ಎಲ್ಲ ಕಡೆ ಹೋದ್ರೂ ನಾನು ಅಲ್ಲೊಬ್ಬ ಸೂರ್ಯ ಇದ್ದಾನೆ ಅಂತ ಹೇಳ್ತೀನಿ. ಆಮ್ ಐ ರಾಂಗ್ ಅಂತ ಕೇಳ್ತಾರಂತೆ ಇಂದಿರಾದೇವಿಯವರು. ಸೊ ಯಾಕಂದರೆ ರಥಯಾತ್ರೆಯ ಒಂದು ಉದ್ದೇಶ, ಹೌದು, ಸ್ವಾಮಿಯ ದಿವ್ಯ ಅವತಾರ, ಸ್ವಾಮಿಯ ದಿವ್ಯ ಲೀಲೆ. ಯಾಕಂದರೆ ಯಾರೂ ಮಾಡಿಲ್ಲ ಸ್ವಾಮಿ ಮಾಡಿದಷ್ಟು ಕೆಲಸಗಳನ್ನು. ಬಹುಶಃ ಸ್ವಾಮಿ ಏನು ಮಾಡಿದ್ದಾರೆ ಅಂಥದ್ದು ಅಂತ ಒಂದು ಪ್ರಶ್ನೆ ಬಂತು ಅಂದರೆ, ವಾಟ್ ಇಸ್ ದ್ಯಾಟ್, ಏನಿದೆ ಅಂದರೆ, ಸ್ವಾಮಿ ಅನ್ನೋ ಹೆಸರನ್ನೇ ತಗೊಳ್ಳೋಣ. ಸ್ವಾಮಿ ಅಂತ ನಾವು ಹೇಳ್ತೇವಲ್ವ, SWAMI ಅಂತ ತಗೊಳ್ಳೋಣ. ಎಸ್ ಅಂದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್. ಒಂದಲ್ಲ ಎರಡಲ್ಲ, 2 ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನು ಕೊಟ್ಟರು, 2 ಜನರಲ್ ಹಾಸ್ಪಿಟಲ್ ಕೊಟ್ಟರು, 1 ಮೆಡಿಕಲ್ ವ್ಯಾನ್ ಕೊಟ್ಟರು. ಮೆಡಿಕಲ್ ಕ್ಷೇತ್ರಕ್ಕೆ ಅಷ್ಟು ಅದ್ಭುತವಾದ ಕೆಲಸ ಮಾಡಿದರು. ನಾನು ಅದರ ಅಂಕಿಅಂಶಗಳು ವಿವರವಾಗಿ ಹೇಳಲಿಕ್ಕೆ ಹೋಗಲ್ಲ. ದೀಸ್ ಆರ್ ದ 2 ಬಿಗ್ ಹಾಸ್ಪಿಟಲ್ಸ್ ವಿಚ್ ಡಸಂಟ್ ಹ್ಯಾವ್ ಬಿಲ್ಲಿಂಗ್ ಸೆಂಟರ್ ಅಂತಲೇ ಹೇಳಿದರು. ಬಿಲ್ಲಿಂಗ್ ಸೆಂಟರೇ ಇಲ್ಲದ ಅದ್ಭುತ ಆಸ್ಪತ್ರೆಗಳನ್ನು ಸ್ವಾಮಿ ಮಾಡಿದರು. S ಅಂದರೆ ಅದು. W ಅಂದರೆ ವಾಟರ್ ಸಪ್ಲೈ ಪ್ರಾಜೆಕ್ಟ್.
ಸುಮಾರು ಆಂಧ್ರ ಪ್ರದೇಶದ 5 ಜಿಲ್ಲೆಗಳ 1781 ಹಳ್ಳಿಗಳ ಮತ್ತು ಚೆನ್ನೈ ನಗರದ ಲಕ್ಷಾಂತರ ಜನರಿಗೆ ಸ್ವಾಮಿ ಕುಡಿಯುವ ನೀರು ಕೊಟ್ಟರು. ಒಂದು ಘಟನೆನ ಇಲ್ಲಿ ಹೇಳಲೇಬೇಕು. ಅನಂತಪುರ ಜಿಲ್ಲೆಗೆ ಸ್ವಾಮಿ ನೀರು ಕೊಡ್ತಾರೆ 1995ನೇ ಇಸ್ವಿನಲ್ಲಿ. ಅದನ್ನು ಉದ್ಘಾಟನೆ ಮಾಡಿದ್ದು ಅವತ್ತಿನ ಪ್ರಧಾನಮಂತ್ರಿ ಶ್ರೀಯುತ PV ನರಸಿಂಹರಾವ್ ಅವರು ಅದನ್ನು ಉದ್ಘಾಟನೆ ಮಾಡ್ತಾ ಒಂದು ಮಾತು ಹೇಳ್ತಾರೆ, ನಾನು ಅನಂತಪುರದವನೇ, ನಾನು ರಾಯಲಸೀಮೆಯವನೇ, ಯಾವ ಕೆಲಸವನ್ನು ಸರ್ಕಾರ ಮಾಡಲಿಕ್ಕಾಗಲಿಲ್ವೋ ಅದನ್ನು ಸತ್ಯಸಾಯಿ ಬಾಬಾರವರು ಮಾಡಿದ್ದಾರೆ. ಮುಂದುವರೆದು ಅವ್ರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನೀರು ಇಲ್ಲದೆ ಅನಂತಪುರ ಅನಂತಪೂರಾಗಿತ್ತು. ನೀರು ಇಲ್ಲದೆ ಅನಂತಪುರ ಅನಂತಪೂರಾಗಿತ್ತು. ಸ್ವಾಮಿ ನೀರು ಕೊಟ್ಟು ಅನಂತ ಪ್ಯೂರ್ ಮಾಡಿದ್ದಾರೆ ಅಂತ PV ನರಸಿಂಹರಾವ್ ಹೇಳ್ತಾರೆ. ಸೊ W ಸ್ಟ್ಯಾಂಡ್ಸ್ ಫಾರ್ ವಾಟರ್ ಸಪ್ಲೈ ಪ್ರಾಜೆಕ್ಟ್ ಆ್ಯಂಡ್ A ಸ್ಟ್ಯಾಂಡ್ಸ್ ಫಾರ್ ಆಧ್ಯಾತ್ಮಿಕ್ ರೆವಲ್ಯೂಷನ್. ಭಗವಾನ್ ಬಾಬಾರವರು ಮಾಡಿದಂಥ ಆಧ್ಯಾತ್ಮಿಕ ಕ್ರಾಂತಿ ಜಗತ್ತಿನ ಇತಿಹಾಸದಲ್ಲೇ ಆಗಿಲ್ಲ. ಆಸ್ಪತ್ರೆ, ವಾಟರ್ ಪ್ರಾಜೆಕ್ಟ್ ಅವೆಲ್ಲ ಒಂದು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಒಂದು ಕಡೆ ಆದರೆ, ಇವತ್ತು ನಾವು ನೋಡಿದ್ವಿ ಸೋದರಿಯರು ಬಂದು ವೇದ ಹೇಳಿದರು, ಎಷ್ಟು ಚೆನ್ನಾಗಿ ಹೇಳಿದರು. ಯಾರು ಬೇಕಾದರೂ ವೇದವನ್ನು ಕಲಿಯುವಂತಹ ಮುಕ್ತತೆಯನ್ನು ಭಗವಾನ್ ಬಾಬಾರವರು ಕೊಟ್ಟರು. ಯಾರು ಬೇಕಾದರೂ ಹಾಡಬಹುದಾದ ಭಜನೆಯನ್ನು ಸ್ವಾಮಿ ಭಗವಾನ್ ಬಾಬಾರವರು ಕೊಟ್ಟರು. ಅದಕ್ಕೇನು ಸಂಗೀತ ವಿದ್ವಾಂಸರೇ ಆಗಬೇಕಾಗಿಲ್ಲ, ಭಕ್ತಿ ಅನ್ನೋದೊಂದಿದ್ರೆ ಸಾಕು. ಬಾಲ ವಿಕಾಸ್ ಎಂಥ ಅದ್ಭುತ. ಯಾವ ಮಹಿಳೆ ಬೇಕಾದ್ರೂ, ಯಾರು ಬೇಕಾದ್ರೂ ಇವತ್ತು ದೈವರ ಮೇಲೆ ಭಕ್ತಿ ಇರುವಂತಹ, ಮಕ್ಕಳನ್ನು ಪ್ರೀತಿಸುವ ಯಾರು ಬೇಕಾದರೂ ಬಾಲ ವಿಕಾಸ್ ಗುರು ಆಗ್ಬೋದು. ಒಬ್ಬ ಮಹಿಳೆಯನ್ನು ಇವತ್ತು ಮಹಿಳಾ ದಿನಾಚರಣೆ ನಾವು ಮಾಡ್ತಾ ಇದ್ದೇವೆ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಸ್ವಾಮಿ ಭಗವಾನ್ ಬಾಬಾರವರು ಮಹಿಳೆಯರಿಗೆ ಕೊಟ್ಟ ಗೌರವವನ್ನು ನಾವು ನೆನಪು ಮಾಡಿಕೊಳ್ಳೋಣ. ಯಾವುದೇ ಮಹಿಳೆಯನ್ನು ಬಾಲ ವಿಕಾಸ್ ಗುರುವಾಗಿ ಕಾಣುವಂತಹ ಒಂದು ಅವಕಾಶವನ್ನು ಭಗವಾನ್ ಬಾಬಾರವರು ಕೊಟ್ಟರು. ಬಹುಶಃ ಇದು ಬೇರೆ ಇನ್ಯಾರೂ ಮಾಡಿಲ್ಲ. ಆ ರೀತಿಯ ಅದ್ಭುತವಾದ ಆಧ್ಯಾತ್ಮಿಕ ಕ್ರಾಂತಿಯನ್ನು ಭಗವಾನ್ ಬಾಬಾರವರು ಮಾಡಿದರು. ಎಷ್ಟು ದೇಶಗಳ ಜನ ಸ್ವಾಮಿ ಹತ್ರ ಬಂದರು, ಎಷ್ಟು ಧರ್ಮಗಳ ಜನ ಸ್ವಾಮಿ ಹತ್ರ ಬಂದರು. ಯಾವ ವ್ಯತ್ಯಾಸ ಇಲ್ಲ, ಯಾವ ಭೇದ ಇಲ್ಲ, ಯಾವುದೂ ಇಲ್ಲ. ಕುವೆಂಪುರವರ ನಾಡಗೀತಿನಲ್ಲಿ ನಾವು ಹೇಳ್ತೇವೆ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಬಹುಶಃ ಈ ಪ್ರಪಂಚದಲ್ಲಿ ಯಾವುದಾದ್ರೂ ಸರ್ವ ಜನಾಂಗದ ಶಾಂತಿಯ ತೋಟ ಇದ್ದರೆ ಅದು ಪುಟ್ಟಪರ್ತಿ ಮಾತ್ರ. ಯಾಕೆಂದರೆ ಅಲ್ಲಿ ಕ್ರಿಸ್ಮಸ್ ಆಚರಣೆ ಪ್ರಾರಂಭವಾಗುವುದು ವೇದಘೋಷದಿಂದ. ಆ ರೀತಿಯ ಸರ್ವ ಜನಾಂಗದ ಶಾಂತಿಯ ತೋಟವನ್ನು ಸ್ವಾಮಿ ಮಾಡಿದರು. S ಅಂದರೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, W ಅಂದರೆ ವಾಟರ್ ಸಪ್ಲೈ ಪ್ರಾಜೆಕ್ಟ್, A ಅಂದರೆ ಆಧ್ಯಾತ್ಮಿಕ್ ರೆವಲ್ಯೂಷನ್ ಆ್ಯಂಡ್ M ಅಂದರೆ ಮೊರಾಲಿಟಿ ಬೇಸ್ಡ್ ಎಜುಕೇಷನ್. ಮೌಲ್ಯಾಧಾರಿತ ಶಿಕ್ಷಣವನ್ನು ಭಗವಾನ್ ಬಾಬಾರವರು ಕೊಟ್ಟರು. ಎಷ್ಟು ಶಿಕ್ಷಣ ಸಂಸ್ಥೆಗಳು, ಎಷ್ಟು ಶಾಲಾ ಕಾಲೇಜುಗಳು ಇವತ್ತು ಪ್ರಪಂಚದಲ್ಲಿ ಸ್ವಾಮಿಯ ಆದರ್ಶಗಳ ಅದರಲ್ಲಿ ನಡೀತಾ ಇರೋದು. ಭಾರತದಲ್ಲಿ ಸುಮಾರು 102 ಸ್ಕೂಲುಗಳು ಸತ್ಯಸಾಯಿ ಸ್ಕೂಲುಗಳಿದೆ. 16 ಕಾಲೇಜುಗಳು ಭಾರತದಲ್ಲಿದೆ. ಕರ್ನಾಟಕದಲ್ಲಿ ಶಾಲಾ ಕಾಲೇಜುಗಳು ಸೇರಿದರೆ 18 ಕಾಲೇಜುಗಳು ಸ್ವಾಮಿಯ ಅನುಗ್ರಹದಿಂದ, ಆಶೀರ್ವಾದದಿಂದ ನಡೀತಾ ಇದೆ. ಭಾರತದ ಹೊರತಾಗಿ ಬೇರೆ ದೇಶಗಳಲ್ಲಿ ಸುಮಾರು 25 ಸತ್ಯಸಾಯಿ ಶಾಲೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಇವಕ್ಕೆಲ್ಲ ಕಾರಣ ಸ್ವಾಮಿನೇ. SWAM. I ಅಂದರೆ ಇಂಟಿಗ್ರೇಷನ್. ಎಲ್ಲವನ್ನ ಸಮನ್ವಯ ಮಾಡಿದರು. ಯುವಶಕ್ತಿಯನ್ನು ಸಮನ್ವಯ ಮಾಡಿದರು, ಕ್ರೀಡೆಯನ್ನು ಸಮನ್ವಯ ಮಾಡಿದರು, ಆಧ್ಯಾತ್ಮವನ್ನು ಸಮನ್ವಯ ಮಾಡಿದರು. ಇಂತಹ ಅದ್ಭುತ ಕೆಲಸಗಳನ್ನು, ಅದ್ಭುತ ಸಾಧನೆಯನ್ನು ಭಗವಾನ್ ಬಾಬಾರವರು ಮಾಡಿದರು. ಅಂತಹ ದಿವ್ಯ ರಥ ಯಾವ ಪುಟ್ಟಪರ್ತಿ ಎನ್ನುವ ನೆಲದಲ್ಲಿ ಭಗವಾನ್ ಬಾಬಾರವರು ಅವತಾರ ಮಾಡಿದ್ರು, ಯಾವ ನೆಲದಲ್ಲಿ ತಮ್ಮ ಇಡೀ ದಿವ್ಯ ಕಾರ್ಯಗಳನ್ನು ಮಾಡಿದ್ರು, ಅಲ್ಲಿಂದ ಇವತ್ತು ಹೊರಟಿದೆ. ಸ್ವಾಮಿಯ ಬಗ್ಗೆ ಗೊತ್ತಿಲ್ಲದೆ ಇದ್ದವರಿಗೆ ರಥ ಸ್ವಾಮಿಯ ದಿವ್ಯತ್ವವನ್ನು ಹೇಳ್ತಾ ಬರಬೇಕು, ಸ್ವಾಮಿಯ ಪ್ರೇಮವನ್ನು ಹೇಳ್ತಾ ಬರಬೇಕು. ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಮಾತನಾಡಬೇಕಾದ್ರೆ ಹೇಳಿದರು, ಇವತ್ತು ಜಗತ್ತಿನ ಅನೇಕ ಸಮಸ್ಯೆಗಳಿಗೆ, ಅನೇಕ ಅಲ್ಲ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಪ್ರೇಮ ಒಂದೇ. ಸ್ವಾಮಿ ಹೇಳಿದ್ರಲ್ಲ, ಪ್ರೇಮ 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 ಎಂದು. ಯಾಕಂದರೆ ಸ್ವಾಮಿ ಹೇಳ್ತಾರೆ, ಒಂದು ಸಂದರ್ಭದಲ್ಲಿ ಸ್ಟೂಡೆಂಟ್ಸ್ ಜೊತೆಗೆ ಮಾತನಾಡ್ತಾ ಇರ್ತಾರೆ ಯೂನಿವರ್ಸಿಟಿ ಆಡಿಟೋರಿಯಂನಲ್ಲಿ. ಸ್ವಾಮಿ ಸಿಂಹಾಸನದ ಮೇಲೆ ಕೂತಿದ್ದಾರೆ. ಒಬ್ಬ ಸ್ಟೂಡೆಂಟ್ ಮಾತನಾಡ್ತಾ ಹೇಳ್ತಾನೆ, ಸ್ವಾಮಿಯ ಪ್ರೇಮ ಸಾಗರದಂತೆ ಅಂತ ಹೇಳ್ತಾನೆ. ಸಾಯಿಸ್ ಲವ್ ಇಸ್ ಲೈಕ್ ಓಷನ್ ಅಂತ ಹೇಳ್ತಾನೆ. ಎಲ್ಲ ಜೋರಾಗಿ ಚಪ್ಪಾಳೆ ತಡ್ತಾರೆ, ಎಲ್ಲ ಮಕ್ಕಳು ಜೋರಾಗಿ ಚಪ್ಪಾಳೆ ತಡ್ತಾರೆ. ನಂತರ ಸ್ವಾಮಿ ದಿವ್ಯೋಪನ್ಯಾಸ ಮಾಡ್ಬೇಕಾದ್ರೆ ಹೇಳ್ತಾರೆ, ಈಗ ನನಗಿಂತ ಮುಂಚೆ ಮಾತಾಡಿದ ವಿದ್ಯಾರ್ಥಿ ಹೇಳಿದ ಸ್ವಾಮಿಯ ಪ್ರೇಮ ಸಾಗರದಂತೆ ಅಂತ ಹೇಳಿದ, ತಪ್ಪು, ಅದು ಸರಿಯಲ್ಲ. ಯಾಕೆಂದರೆ ಸಾಗರಕ್ಕೆ ಲಿಮಿಟ್ ಇದೆ, ಸ್ವಾಮಿಯ ಪ್ರೇಮಕ್ಕೆ ಲಿಮಿಟ್ ಇಲ್ಲ. ಸಾಗರಕ್ಕೂ ಒಂದು 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 ಸೀಮೆ ಇದೆ, ಕೊನೆ ಇದೆ. ಸ್ವಾಮಿಯ ಪ್ರೇಮ ಲಿಮಿಟ್ಲೆಸ್ ಅಂತ ಹೇಳಿದರು. ಅಂತಹ ಅಸೀಮವಾದಂತಹ ಪ್ರೇಮ ಇವತ್ತು ನಮಗೆ ರಥದ ರೂಪದಲ್ಲಿ ಬಂದಿದೆ. ನಾವು ಅದನ್ನು ತಗೊಂಡಾಗ ನಮಗೆ ಬೇಕಾದದ್ದು ನಮ್ಮೊಳಗಡೆ ಪ್ರೇಮವನ್ನು ತಗೊಳ್ಬೇಕು. ನಮ್ಮೊಳಗಡೆ ಪ್ರೇಮವನ್ನು ತಗೊಳ್ಬೇಕು. ಏನು ನಮ್ಮೊಳಗಡೆ ಪ್ರೇಮವನ್ನು ತಗೊಳ್ಳೋದು ಅಂದರೆ, ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅವರು ನಮ್ಮ ಅಖಿಲ ಭಾರತ ರಾಷ್ಟ್ರಾಧ್ಯಕ್ಷರು 2 ಸಾಲಲ್ಲಿ ಹೇಳ್ತಾರೆ, ನಯನೋಮೆ ಪ್ರೇಮಧಾರ್ ವಚನೋಮೆ ಅಮೃತಧಾರ್ ಸದ್ಗುರು ಸಾಯಿ ಮೇರಾ ಜೀವನ್ ಕಾ ಆಧಾರ್ ಅಂತ.
ಎಷ್ಟು ಚೆನ್ನಾಗಿದೆ ಅಲ್ಲ, 3 ಲೈನ್ನಲ್ಲಿ ಇಡೀ ಪ್ರೇಮದ ಸಂದೇಶವನ್ನು ಹೇಳಿದರು. ನಯನೋಮೆ ಪ್ರೇಮಧಾರ್, ನನ್ನ ಕಣ್ಣುಗಳಲ್ಲಿ ಪ್ರೀತಿ ಅನ್ನೋದು ಕಾಣಿಸ್ಬೇಕು, ನನ್ನ ಮಾತುಗಳಲ್ಲಿ ಪ್ರೀತಿ ಅನ್ನೋದು ಕಾಣಿಸ್ಬೇಕು. ಯಾಕಂದರೆ ಸ್ವಾಮಿ ಹೇಳಿದ್ದದನ್ನೇ, ಸ್ವಾಮಿ ಮಾಡಿದ್ದದನ್ನೇ, 86 ವರ್ಷಗಳ ಕಾಲ ಸ್ವಾಮಿ ಮಾಡಿದ್ದದನ್ನೇ. ಒಂದು ಘಟನೆ ನೆನಪಾಗುತ್ತೆ. ಪುಟ್ಟಪರ್ತಿನಲ್ಲಿ ಶಾಲೆ, ಆ ಶಾಲೆಯಲ್ಲಿ 6ನೇ ಕ್ಲಾಸಿನ ಒಬ್ಬ ಚಿಕ್ಕ ಹುಡುಗ ಹಾಸ್ಟೆಲಲ್ಲಿದ್ದಾನೆ. ಅವತ್ತು ಮಂಗಳವಾರ, ಇಟ್ ವಾಸ್ ಎ ಟ್ಯೂಸ್ಡೇ, ಮಂಗಳವಾರ. ಅವನಿಗೆ ಅನಿಸುತ್ತೆ ಸ್ವಾಮಿ ನೋಡಬೇಕು, ಸ್ವಾಮಿ ದರ್ಶನ ಮಾಡಬೇಕು ಅಂತ ಹೇಳಿ ಆ 6ನೇ ಕ್ಲಾಸಿನ ಒಬ್ಬ ಚಿಕ್ಕ ಹುಡುಗನಿಗೆ ಅನಿಸುತ್ತೆ ಸ್ವಾಮಿ ನೋಡಬೇಕು ಅಂತ. ಹೋಗಿ ವಾರ್ಡನಿಗೆ ಕೇಳ್ತಾನೆ, ಸರ್ ಸ್ವಾಮಿ ನೋಡಬೇಕು ಅಂತ ಅನಿಸುತ್ತೆ, ಇಲ್ಲೇ ಸ್ವಲ್ಪ ದೂರದಲ್ಲಿ ಕುಲವಂತ ಹಾಲಿಗೆ ಹೋಗಿ ನೋಡ್ಕೊಂಡು ಬರ್ತೇನೆ, ಹೋಗಿ ಹಿಂಗೆ ಬರ್ತೇನೆ, ಒಂದು 5-10 ನಿಮಿಷದಲ್ಲಿ ಬರ್ತೇನೆ ಸರ್ ಅಂತ ಹೇಳ್ತಾನೆ. ವಾರ್ಡನ್ ಹೇಳ್ತಾರೆ, ಸಾರಿ ಅಪ್ಪ, ನೋಡು ನಿಮಗೆಲ್ರಿಗೂ ಅವಕಾಶ ಇರೋದು ಗುರುವಾರ ಮತ್ತು ಭಾನುವಾರ ಮಾತ್ರ. ಆವಾಗ ಸ್ಟೂಡೆಂಟ್ಸನ್ನು ಗುರುವಾರ ಭಾನುವಾರ ಕಳಿಸ್ತಾ ಇದ್ರು. ಗುರುವಾರ ಭಾನುವಾರ ಮಾತ್ರ ನಿಮಗೆ ಅವಕಾಶ ಇದೆ, ಇವತ್ತು ನೀನು ಹೋಗ್ಲಿಕ್ಕೆ ಆಗಲ್ಲ, ಬಿಕಾಸ್ ಟುಡೇ ಈಸ್ ನಾಟ್ ಥರ್ಸ್ಡೇ, ಇವತ್ತು ಗುರುವಾರ ಅಲ್ಲ, ಯು ಹ್ಯಾವ್ ಟು ವೆಯ್ಟ್ ಅಪ್ ಟು ಥರ್ಸ್ಡೇ, ನೀನು ಗುರುವಾರದವರೆಗೂ ಕಾಯಬೇಕು ಅಂತ ಹೇಳ್ತಾರೆ. ಪ್ರಿನ್ಸಿಪಾಲಿಗೆ ಹೋಗಿ ಕೇಳ್ತಾನೆ, ಅವರು ಅದೇ ಉತ್ತರ ಹೇಳ್ತಾರೆ. 6ನೇ ಕ್ಲಾಸ್ ಹುಡುಗ ಚಡಪಡಿಸ್ತಾನೆ, ಸ್ವಾಮಿ ನೋಡ್ಲಿಕ್ಕೆ ಆಗ್ತಾ ಇಲ್ವಲ್ಲ, ನಾನು ಸ್ವಾಮಿನ ನೋಡ್ಬೇಕಲ್ಲ ಅಂತ ಚಡಪಡಿಸ್ತಾನೆ. ಟಿಫನ್ ಮಾಡಿದರೆ ಟಿಫನ್ ಮೇಲೆ ಇಂಟ್ರೆಸ್ಟ್ ಇಲ್ಲ, ಅಸೆಂಬ್ಲಿಗೆ ಹೋದರೆ ಅಸೆಂಬ್ಲಿನಲ್ಲಿ ಇಂಟ್ರೆಸ್ಟ್ ಇಲ್ಲ, ಕ್ಲಾಸಿಗೆ ಹೋಗಿ ಕೂತಿದ್ದಾನೆ. ಆಲ್ಮೋಸ್ಟ್ 11-11:30 ಅಷ್ಟೊತ್ತಿಗೆ ಸ್ವಾಮಿಯ ಕೆಂಪು ಕಾರು ಅವನ ಸ್ಕೂಲ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಅದೇನು ಹೊಸ್ತಲ್ಲ, ಸ್ವಾಮಿ ಆವಾಗ ಸ್ಕೂಲಿಗೆ ಬರ್ತಾ ಇದ್ರು. ಬಹುಶಃ ಪ್ರಿನ್ಸಿಪಾಲ್ರ ಜೊತೆಗೋ ಯಾರ ಜೊತೆಗೋ ಮಾತಾಡ್ಲಿಕ್ಕೆ ಬಂದಿದ್ದಾರೆ ಅಂಥೇಳಿ ಪ್ರಿನ್ಸಿಪಾಲು ವಾರ್ಡನ್ನು ಎಲ್ಲ ಬಂದು ಸ್ವಾಮಿನ ಒಳಗೆ ಬನ್ನಿ ಸ್ವಾಮಿ ಅಂತ ಕರೆದ್ರೆ ಸ್ವಾಮಿ ನೇರವಾಗಿ 6ನೇ ಕ್ಲಾಸಿಗೆ ಹೋಗ್ತಾರೆ. ಆಫೀಸಿಗೆ ಹೋಗಲ್ಲ, ಯಾರ ಜೊತೆನೂ ಮಾತಾಡಲ್ಲ, ನೇರವಾಗಿ 6ನೇ ಕ್ಲಾಸಿಗೆ ಹೋಗ್ತಾರೆ. ಆ ಹುಡುಗ ಕುತ್ಕೊಂಡ ಬೆಂಚ್ ಹತ್ರನೇ ಹೋಗ್ತಾರೆ. ಎಲ್ಲರೂ ಎದ್ದು ನಿಂತ್ಕೊಳ್ತಾರೆ, ಆ ಹುಡುಗನೂ ಎದ್ದು ನಿಂತ್ಕೊಳ್ತಾನೆ. ಸ್ವಾಮಿ ಆ ಚಿಕ್ಕ ಹುಡುಗನ ಕೆನ್ನೆ ತಟ್ಟಿ ಹೇಳ್ತಾರೆ, ಇವತ್ತು ಗುರುವಾರ ಅಲ್ಲ, ಇವತ್ತು ಭಾನುವಾರ ಅಲ್ಲ, ಆದರೆ ಇವತ್ತು ನಿನ್ನ ವಾರ, ನಿನಗೋಸ್ಕರ ನಾನು ಬಂದೆ ಅಂತ ಸ್ವಾಮಿ ಹೇಳ್ತಾರೆ. ನಿನಗೋಸ್ಕರ ನಾನು ಬಂದೆ ಅಷ್ಟು ಹೇಳಿದ ತಕ್ಷಣ ಕಾರ್ ಹತ್ತಿ ವಾಪಸ್ ಪುಟ್ಟಪರ್ತಿಗೆ ಹೋಗ್ತಾರೆ. ಒಬ್ಬ 6ನೇ ಕ್ಲಾಸ್ ಹುಡುಗನ ಪ್ರಾರ್ಥನೆಗೆ ಕರಗುವ ಸ್ವಾಮಿ ನಮ್ಮ ಪ್ರಾರ್ಥನೆಗೆ ಒಲಿಯುವುದಿಲ್ವ? ನಾನು ಒಂದು ಸತಿ ಒಬ್ಬರು ಭಕ್ತರನ್ನು ಕೇಳಿದೆ, ನೀವು ಯಾಕೆ ಇಷ್ಟು ಸ್ವಾಮಿ ಹತ್ರ ಅಟ್ಯಾಚ್ ಆಗಿದ್ದೀರಾ? ವಾಟ್ ಮೇಡ್, ಯಾವುದು ನಿಮಗೆ ಸ್ವಾಮಿ ಹತ್ರ ಇಷ್ಟು ಬರೋ ಹಾಗೆ ಕಾರಣ ಆಯಿತು, ಏನಾಯಿತು ಅಂತ ಕೇಳಿದೆ. ಅವರೊಂದು ಮಾತು ಹೇಳ್ತಾರೆ, ಎಷ್ಟು ಅದ್ಭುತವಾದ ಮಾತು ಅಂದರೆ ನನಗೆ ಅದನ್ನು ಇನ್ನೂ ಮರೀಲಿಕ್ಕಾಗಲ್ಲ. ಬಹುಶಃ ಅವ್ರು ಹೇಳಿ ಒಂದು 40 ವರ್ಷ ಆಗಿರ್ಬೋದು, ಅವರಿಲ್ಲ ಇವಾಗ, ಹಿ ಇಸ್ ನೋ ಮೋರ್. ಆದರೆ ಅವರ ಮಾತು, ಅವ್ರು ಹೇಳಿದ ಮಾತು ನನಗೆ ಚೆನ್ನಾಗಿ ನೆನಪಿದೆ. ಅವರು ಪುಟ್ಟಪರ್ತಿಗೆ ಹೋಗ್ತಾರೆ. ಸ್ವಾಮಿ ಬಗ್ಗೆ ಅವರಿಗೆ ಅಷ್ಟು ಗೊತ್ತಿಲ್ಲ. ಸ್ವಾಮಿ ನೋಡಬೇಕು ಅಂತ ಹೋಗ್ತಾರೆ. ಪುಟ್ಟಪರ್ತಿನಲ್ಲಿ ಒಂದು ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಸ್ವಾಮಿ ದಿವ್ಯ ಉಪನ್ಯಾಸ ಕೊಡ್ತಾ ಇದ್ದಾರೆ. ದಿವ್ಯ ಉಪನ್ಯಾಸಕ್ಕಿಂತ ಮುಂಚೆ ಸ್ವಾಮಿ ಆಶು ಕವಿತೆ ಹೇಳ್ತಾ ಇದ್ರು, ಗೊತ್ತಿರ್ಬೋದು. ಸ್ವಾಮಿ ಭಕ್ತರಿಗೆಲ್ರಿಗೂ ಗೊತ್ತು. ಉಪನ್ಯಾಸಕ್ಕಿಂತ ಮುಂಚೆ ಒಂದು ಆಶು ಕವಿತೆ ಹೇಳ್ತಾರೆ. ಒಂದು ತೆಲುಗು ಆಶು ಕವಿತೆಯನ್ನು ಹೇಳ್ತಾರೆ. ಆ ಆಶು ಕವಿತೆಯ ಸಾರ ಏನಂದರೆ, ಪ್ರಾರ್ಥನೆ ಮಾಡಿದ ಆನೆಯನ್ನು ಸಂರಕ್ಷಿಸಿದಂಥವನು, ಪ್ರಾರ್ಥನೆ ಮಾಡಿದ ಆನೆಯನ್ನು ಸಂರಕ್ಷಿಸಿದವನು, ಪ್ರಾರ್ಥನೆ ಮಾಡಿದ ದ್ರೌಪದಿಯ ಮಾನವನ್ನು ಕಾಪಾಡಿದವನು, ಪ್ರಾರ್ಥನೆ ಮಾಡಿದ ಪ್ರಹ್ಲಾದನ ಪ್ರಾಣವನ್ನು ಕಾಪಾಡಿದವನು, ಅಂತಹ ಭಗವಂತನ್ ಸತ್ಯಸಾಯಿ ನೀನು ಪ್ರಾರ್ಥನೆ ಮಾಡಿದರೆ ನಿನ್ನ ಕೈ ಬಿಡುತ್ತಾನೆಯೇ, ನಿನ್ನೊಂದಿಗೆ ಸದಾ ಇರುತ್ತಾನೆ, ನಿನ್ನನ್ನು ಸದಾ ರಕ್ಷಿಸುತ್ತಾನೆ ಅಂತೇಳಿ ಸ್ವಾಮಿ ಆ ಆಶು ಕವಿತೆಯಲ್ಲಿ ಹೇಳ್ತಾರಂತೆ. ಭಗವಾನ್ ಬಾಬಾರವರು ನಮ್ಮ ಜೊತೆ ಯಾವತ್ತಿಗೂ ಇದ್ದಾರೆ, ಸದಾ ಸರ್ವತಾ ಇರ್ತಾರೆ. ಸತ್ಯಸಾಯಿ ಶಾಶ್ವತ ಚಿರಸ್ಥಾಯಿ. ಆದರೆ ಒಂದು ಪ್ರಶ್ನೆ, ನಾನು ಈಗಾಗಲೇ ಹೇಳಿದೆ, ನಾವು ಸ್ವಾಮಿಯ ಜೊತೆಗಿದ್ದೇವಾ? ಸ್ವಾಮಿಯ ಜೊತೆಗಿರೋದು ಅಂದ್ರೇನು? ಸಂಸ್ಥೆಯ ಜೊತೆಗಿರೋದು. ಸ್ವಾಮಿ ಬೇರೆ ಅಲ್ಲ, ಸತ್ಯಸಾಯಿ ಸಂಸ್ಥೆ ಬೇರೆ ಅಲ್ಲ. ಬರೀ ಒಂದು ಸ್ವಾಮಿ ಫೋಟೋ ಇಟ್ಕೊಂಡು ನಾನು ಕೈ ಮುಗಿದ ತಕ್ಷಣ ಬಿಳಿ ಬಟ್ಟೆ ಹಾಕ್ಕೊಂಡು ಸಾಯಿರಾಮ್ ಅಂತ ಹೇಳಿದ ತಕ್ಷಣ ಸ್ವಾಮಿಯ ಜೊತೆಯಲ್ಲಿ ಇದ್ದೇನೆ ಅಂತ ಅರ್ಥ ಅಲ್ಲ. ವಿಭೀಷಣನಿಗೆ ಹನುಮಂತ ಹೇಳಿದ ಮಾತನ್ನು ಸ್ವಾಮಿ ಹೇಳ್ತಾ ಇದ್ರಲ್ಲ, ಸಾಯಿಕ ನಾಮ್ ಸಾಯಿಕ ಕಾಮ್. ಅದೇ ಥರ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಾವು ಸ್ವಾಮಿಯ ಸೇವಾ ಕಾರ್ಯದಲ್ಲಿ ನಮ್ಮನ್ನು ಎಷ್ಟು ತೊಡಗಿಸ್ಕೊಂಡಿದ್ದೇವೆ? ನಾನು ಎಷ್ಟು ಅವಕಾಶ ಸಿಕ್ಕಾಗ ಸ್ವಾಮಿಯ ಸೇವಾ ಕಾರ್ಯಗಳನ್ನು ನಾನು ಮಾಡಿದ್ದೇನೆ? ಎಷ್ಟರ ಮಟ್ಟಿಗೆ ಪ್ರೇಮವನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ? ಎಷ್ಟು ಜನರಿಗೆ ನಾನು ಆ ಪ್ರೀತಿಯನ್ನು ಹಂಚಿದ್ದೇನೆ? ನನ್ನ ಮಾತುಗಳಲ್ಲಿ, ನನ್ನ ನಡತೆಯಲ್ಲಿ, ನನ್ನ ಇದರಲ್ಲಿ ಆಗಿದೆಯಾ? ಹಾಗಾಗಿ ಯಾಕೆಂದರೆ ಪ್ರೇಮ ಪ್ರವಾಹಿನಿ ಅನ್ನುವ ರಥ ಇವತ್ತು ಬಂತು. ಇನ್ನೊಂದು ಬಹುಶಃ ಇವತ್ತು ರಾತ್ರಿ ಇಲ್ಲಿರುತ್ತೆ, ನಾಳೆ ಇನ್ನೊಂದು ಕಡೆಗೆ ಹೋಗುತ್ತೆ. ರಥ ಹೋಗಲಿ, ಆದರೆ ಪಥ ಹೋಗಬಾರ್ದು. ಪ್ರೇಮದ ಪಥ ನಮ್ಮ ಜೊತೆಯಲ್ಲಿ ಯಾವತ್ತಿಗೂ ಇರಬೇಕು. ಆ ಪಥದಲ್ಲಿ ನಾವು ಯಾವತ್ತಿಗೂ ಸದಾ ಸರ್ವದಾ ಹೋಗಬೇಕು. ಭಗವಾನ್ ಬಾಬಾರವರು, ನನ್ನ ಹತ್ರ ಸಮಯ ಇದ್ದಿದ್ರೆ ಅದೆಷ್ಟು ಉದಾಹರಣೆಗಳನ್ನು ಕೊಡ್ಬೋದಾಗಿತ್ತೋ ಏನೋ, ಅದೆಷ್ಟು ಘಟನೆಗಳನ್ನು ಹೇಳ್ಬೋದಾಗಿತ್ತೋ ಏನೋ. ಒಂದು ಚಿಕ್ಕ ಘಟನೆಯನ್ನು ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈ ಘಟನೆಯನ್ನು ನಮ್ಮ ಜೊತೆಗೆ ಹಂಚಿಕೊಂಡವರು ಇವತ್ತು ಶ್ರೀ ಸತ್ಯಸಾಯಿ ಸೆಂಟ್ರಲ್ ಟ್ರಸ್ಟಿನ ಗೌರವಾನ್ವಿತ ಮ್ಯಾನೇಜಿಂಗ್ ಟ್ರಸ್ಟಿ ಸರ್ ಆಗಿರುವಂಥ ರತ್ನಾಕರ್ ಸರ್ ಅವರು.
ಅವರು ಈ ಘಟನೆಯನ್ನು ನೆನಪು ಮಾಡಿಕೊಂಡಾಗ ಅವರ ಕಣ್ಣುಗಳಲ್ಲೂ ಕಣ್ಣೀರು ಬಂದದ್ದನ್ನು ನಾವೆಲ್ಲರೂ ಗಮನಿಸಿದ್ವಿ. ಒಂದು ಸಂದರ್ಭ, ಪುಟ್ಟಪರ್ತಿಯಿಂದ ಒಂದು ಸ್ವಾಮಿ ಎಲ್ಲೋ ಹೋಗ್ತಾ ಇದ್ದಾರೆ, ಯಾವುದೋ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ಸ್ವಾಮಿಯ ಜೊತೆಯಲ್ಲಿ ಹಲವಾರು ಭಕ್ತರು ಹೋಗ್ತಾ ಇದ್ದಾರೆ. ಸ್ವಾಮಿ ಕಾರಿದೆ, ಇನ್ನು ಅನೇಕ ಜನ ಭಕ್ತರು ಬೇರೆ ಬೇರೆ ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದಾರೆ. ಅನೇಕ ಕಾರುಗಳಿದೆ, ಕಲ್ಪಿಸ್ಕೊಳ್ಳಿ, ದಯವಿಟ್ಟು ಆ ಚಿತ್ರವನ್ನು ಕಲ್ಪಿಸ್ಕೊಳ್ಳಿ. ಸ್ವಾಮಿ ಕಾರಿದೆ, ಸ್ವಾಮಿಯ ಕಾರಿನ ಹಿಂದೆ ಅನೇಕ ಕಾರುಗಳಿದೆ. ಸ್ವಾಮಿ ರತ್ನಾಕರ್ ಅವರನ್ನು ಕರೆದು ಯಾರ್ಯಾರು ಯಾವ್ಯಾವ ಕಾರಿನಲ್ಲಿ ಕೂತ್ಕೊಳ್ಬೇಕು ಅಂತ ಹೇಳ್ತಾರಂತೆ. ರತ್ನಾಕರ್ ಸರ್ ಅವರು ಹೋಗಿ ಎಲ್ರಿಗೂ ಹೇಳ್ತಾರೆ, ನೀವು 2ನೇ ಕಾರಲ್ಲಿ ಕುತ್ಕೊಳ್ಳಿ, ನೀವು 3ನೇ ಕಾರಲ್ಲಿ ಕುತ್ಕೊಳ್ಳಿ, ನೀವು ಅಲ್ಲಿ ಕುತ್ಕೊಳ್ಳಿ, ನೀವು ಇಲ್ಲಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಆದರೆ ಸ್ವಾಮಿ ರತ್ನಾಕರ್ ಸರ್ ಅವರಿಗೆ ಅವ್ರು ಯಾವ ಕಾರಲ್ಲಿ ಕುತ್ಕೊಳ್ಬೇಕು ಅಂತ ಹೇಳಿರಲಿಲ್ಲ. ಎಲ್ಲರೂ ಕುತ್ಕೊಂಡಾಯ್ತು. ರತ್ನಾಕರ್ ಸರ್ ಅವರು ಸ್ವಾಮಿ ಹತ್ರ ಹೋಗಿ ಕೇಳ್ತಾರೆ, ಸ್ವಾಮಿ ಎಲ್ಲರೂ ಕೂತಾಯ್ತು, ಹೊರಡೋಣವಾ ಅಂತ. ಸ್ವಾಮಿ ಅವ್ರ ಕಾರಲ್ಲಿ ಕುತ್ಕೊಳ್ತಾ ಹೇಳ್ತಾರೆ, ನೀನು ಕೊನೇ ಕಾರ್ನಲ್ಲಿ ಅಡುಗೆಯವರು ಇದ್ದಾರಲ್ಲ, ಆ ಅಡುಗೆಯವ್ರ ಜೊತೆಗೆ ಕುತ್ಕೊಂಡು ಬಾ ಕೊನೇ ಕಾರ್ನಲ್ಲಿ ಅಂತ ಹೇಳ್ತಾರೆ. ಅವರಿಗೆ ಭಾಳ ಬೇಸರ ಆಗುತ್ತೆ, ಅಡುಗೆಯವ್ರ ಜೊತೆ ನಾನು ಕುತ್ಕೊಂಡು ಬರಬೇಕಾ, ಅದು ಕೊನೇ ಕಾರಲ್ಲಿ, ಸ್ವಾಮಿ ದರ್ಶನ ನನಗಾಗಲ್ಲ, ಸ್ವಾಮಿ ಹಿಂದೆ ಇದ್ದಿದ್ರೆ ಸ್ವಾಮಿನ ನೋಡ್ಬೋದಾಗಿತ್ತು, ಸ್ವಾಮಿ ಕಾರ್ ನೋಡ್ಬೋದಾಗಿತ್ತು ಅಂತ. ಬಟ್ ಸ್ವಾಮಿ ಹೇಳಿದ್ದಾರೆ, ಏನು ಮಾಡಲಿಕ್ಕಾಗಲ್ಲ. ಆ ಕಾರ್ನಲ್ಲಿ ಹೋಗಿ ಕುತ್ಕೊಳ್ತಾರೆ. ಅಡುಗೆಯವರು ಮತ್ತು ಇವರಿದ್ದಾರೆ, ಇನ್ನೊಬ್ಬರು ಕುತ್ಕೊಳ್ಳುವಷ್ಟು ಜಾಗ ಇದೆ ಅಷ್ಟೇ, ಅಲ್ಲಿ ಹೋಗಿ ಕುತ್ಕೊಂಡಿದ್ದಾರೆ. ಕಾರ್ ಹೊರಡುತ್ತೆ. ಇವರಿಗೆ ದಾರಿ ಉದ್ದಕ್ಕೂ ಅದೇ ಯೋಚನೆ, ನಾನು 2ನೇ ಕಾರಲ್ಲಿದ್ದಿದ್ರೆ ಸ್ವಾಮಿ ನೋಡ್ಬೋದಾಗಿತ್ತಲ್ಲ, ನನಗೆ ಯಾಕೆ ಈ ಥರದ ಈ ಸ್ವಾಮಿ ಇಲ್ಲಿ ಕುತ್ಕೊಳ್ಳಿಕ್ಕೆ ಹೇಳಿದರು ಅಂಥೇಳಿ ಮನಸ್ಸಿನಲ್ಲಿ ಏನೋ ಅನೇಕ ತಲ್ಲಣಗಳು, ಅನೇಕ ಯೋಚನೆಗಳು ಅವ್ರ ಮನಸ್ಸಲ್ಲಿ ಬರುತ್ತೆ. ಸ್ವಲ್ಪ ದೂರ ಹೋಗ್ತಿದ್ದ ಹಾಗೆ ಸ್ವಾಮಿ ಕಾರ್ ನಿಲ್ಲುತ್ತೆ. ಸ್ವಾಮಿ ಕಾರ್ ನಿಂತ್ಕೊಂಡ ತಕ್ಷಣ ಎಲ್ಲ ಕಾರುಗಳು ನಿಂತ್ಕೊಳ್ತವೆ. ಸ್ವಾಮಿ ಆ ಕಾರಿಂದ ಕೆಳಗಡೆ ಇಳಿತಾರೆ. ಕೆಳಗಡೆ ಇಳಿದ ತಕ್ಷಣ ರತ್ನಾಕರ್ ಸರ್ ಅವರು ಅವ್ರ ಕಾರಿಂದ ಕೆಳಗಡೆ ಇಳಿತಾರೆ. ಇಳಿದು ಏನು ಅಂತಂದರೆ, ಸ್ವಾಮಿ ನೇರವಾಗಿ ಇವರು ಕುತ್ಕೊಂಡಿದ್ದ ಕಾರು, ಅಡಿಗೆಯವರು ಕುತ್ಕೊಂಡಿದ್ದ ಕಾರ್ ಏನಿದೆ ಅಲ್ಲಿಗೆ ಸ್ವಾಮಿ ನಡ್ಕೊಂಡು ಬರ್ತಾರೆ. ಇನ್ನೊಬ್ಬರು ಕುತ್ಕೊಳ್ಬಹುದಾದಷ್ಟು ಇಕ್ಕಟ್ಟಾದ ಜಾಗ ಅಷ್ಟೇ ಇತ್ತು. ಆ ಕಾರಿನಲ್ಲಿಯೇ ಸ್ವಾಮಿ ಕುತ್ಕೊಳ್ತಾರೆ. ಅಡಿಗೆಯವರ ಜೊತೆಯಲ್ಲಿ ಸ್ವಾಮಿ ಕುತ್ಕೊಳ್ತಾರೆ. ಕುತ್ಕೊಂಡು ಕಾರನ್ನು ಹೋಗು ಅಂತ ಹೇಳ್ತಾ ಸ್ವಾಮಿ ಹೇಳ್ತಾರೆ, ನೋಡು ಈಗ ನಾನು ನಿನ್ನ ಜೊತೆಗೆ ಬಂದಿದ್ದೇನೆ, ನಾನು ನಿನ್ನ ಜೊತೆನೇ ಕೂತಿದ್ದೇನೆ ಅಂತ ಹೇಳ್ತಾರೆ. ಒಂದು ಅವತಾರ ಈ ಮಟ್ಟಿಗೆ, ಯಾಕಂದರೆ ಯಾವಾಗಲೂ ಹೇಳ್ತೇವೆ ನಾವು ಏನು ಡೌನ್ ಟು ದ ಅರ್ತ್ ಅಂತ ಇಂಗ್ಲೀಷಲ್ಲಿ ಒಂದು ಮಾತಿದೆ. ಬಹುಶಃ ಭಗವಾನ್ ಬಾಬಾರವರಷ್ಟು ಡೌನ್ ಟು ದ ಅರ್ತ್ ಆದಂತಹ ಇನ್ನೊಂದು ಅವತಾರ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಶ್ರೀಕೃಷ್ಣನು ಅಂತ ಹೇಳ್ತಾರೆ, ಶ್ರೀಕೃಷ್ಣನಿಗಿಂತ 2 ಹೆಜ್ಜೆ ಮುಂದೆ, 1 ಹೆಜ್ಜೆ ಮುಂದೆ ಅಲ್ಲ, 2 ಹೆಜ್ಜೆ ಮುಂದೆ ಡೌನ್ ಟು ದ ಅರ್ತ್ ಆದಂಥವ್ರು ಭಗವಾನ್ ಬಾಬಾರವರು, ನಮ್ಮ ಆರಾಧ್ಯ ದೈವ. ನಾನು ಈ ರಥಯಾತ್ರೆಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಮನಸ್ಸು ಮಾಡೋಣ. ಏನಂದರೆ, ಭಗವಾನ್ ಬಾಬಾರವರನ್ನ ನಮ್ಮ ಜೊತೆಯಲ್ಲಿ ಯಾವತ್ತಿಗೂ ಇಟ್ಕೊಳ್ಳೋಣ. ಫೀಲ್ ಸಾಯಿ, ಲವ್ ಸಾಯಿ, ಸ್ವಾಮಿನ ಪ್ರೀತಿಸೋಣ. ವರ್ಕ್ ಫಾರ್ ಸಾಯಿ, ಸ್ವಾಮಿಗೋಸ್ಕರ ವರ್ಕ್ ಮಾಡೋಣ. ಒಬೇ ಸ್ವಾಮಿ ಜೊತೆಗೆ ಸ್ವಾಮಿ ಹೇಳಿದ್ದನ್ನು ಒಬೇ ಮಾಡ್ತಾ ಹೋಗೋಣ. ಆಗ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಅದು ಭಗವಾನ್ ಬಾಬಾರವರು ನಮ್ಮಿಂದ ನಿರೀಕ್ಷೆ ಮಾಡೋದು. ಆ ರೀತಿಯ ಸಾಧನೆಯ ಪಥದಲ್ಲಿ ನಾನು, ನೀವು ಎಲ್ಲರೂ ನಡೆಯೋಣ. ಅದೇ ರಥಯಾತ್ರೆಯ ಒಂದು ದಿವ್ಯ ಉದ್ದೇಶವಾಗಿ ತಗೊಳ್ಳೋಣ. ಯಾವತ್ತಿಗೂ ನಮ್ಮ ಜೊತೆಗೆ ಅದನ್ನು ಇಟ್ಕೊಳ್ತಾ ಬರೋಣ. ಸ್ವಾಮಿಗೊಂದು ಥ್ಯಾಂಕ್ಸ್ ಹೇಳೋಣ. ಸ್ವಾಮಿ, ನೀವು ಪುಟ್ಟಪರ್ತಿಯಿಂದ ಪುತ್ತೂರಿಗೆ ಬಂದಿದ್ದೀರಾ. ಪೂ ಅಲ್ವಾ? ಪುಟ್ಟಪರ್ತಿಯಿಂದ ಪುತ್ತೂರಿಗೆ, ಪೂಗೆ ತನಕ ನೀವು ಬಂದಿದ್ದೀರಾ. ಇದು ಪೂರ್ತಿ ಆಗೋದು ನಮ್ಮ ಹತ್ರ ಇದೆ. ಪೂ ಆಯಿತು, ಪೂ ಆಗೋದು ನಮ್ಮ ಕೈನಲ್ಲಿದೆ. ಪುಟ್ಟಪರ್ತಿಯಿಂದ ಪುತ್ತೂರಿಗೆ ಬಂತು. ಈ ಪೂರ್ತಿ ಮಾಡೋದು ನಮ್ಮ ಕೈನಲ್ಲಿದೆ. ಅದರ ಕಡೆಗೆ ನಾವು ಸಾಧನಾ ಮುಖರಾಗೋಣ. ಅಂತಹ ಶಕ್ತಿಯನ್ನು ಭಗವಾನ್ ಬಾಬಾರವರು ನಮಗೆಲ್ಲರಿಗೂ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ನನ್ನ ಎಲ್ಲ ಮಾತುಗಳನ್ನು ಸ್ವಾಮಿಯ ಪಾದಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಸಾಯಿರಾಮ್. ಪವಿತ್ರವಾದ ಪಾವನವಾದ ಪ್ರೇಮರಥ ನಮ್ಮ ಪುತ್ತೂರಿಗೆ ಇಂದು ಬಂದಿದೆ. ನಾವೆಲ್ಲರೂ ಇದರ ಭಾಗಿಗಳಾಗಿದ್ದೇವೆ. ಇದು ನಮ್ಮ ಬದುಕಿನ ಭಾಗ್ಯ ಎಂದು ಭಾವನಾತ್ಮಕವಾಗಿ ತಿಳಿಸಿದ ಸಾಯಿ ಪಥವೇ ನಮ್ಮ ಬದುಕಿನ ಪಥವಾಗಲಿ ಎಂಬ ತಮ್ಮ ಮಾತುಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಇದೀಗ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಲ್ಲಿ ಓರ್ವರಾದ ಸವಣೂರಿನ ಶಿಲ್ಪಿ, ಖ್ಯಾತ ಉದ್ಯಮಿಗಳು, ಶಿಕ್ಷಣ ಕ್ಷೇತ್ರಕ್ಕೆ ವಿದ್ಯಾರಶ್ಮಿ ಸಮೂಹ ಸಂಸ್ಥೆಗಳ ಮೂಲಕ ಸ್ಥಾಪಿಸುವ ಮೂಲಕ ತಮ್ಮದೇ ಆದ ಕೊಡುಗೆ ನೀಡಿರುವವರು, ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥ ಸವಣೂರು ಶ್ರೀ ಸೀತಾರಾಮ್ ರೈ ಅವರಿಂದ ಶುಭಾಶಯದ ಶುಭ ಹಾರೈಕೆಗಳು ವೇದಿಕೆಯಿಂದ. ಪ್ರೇಮವಾಹಿನಿ ಈ ಸುಂದರ ಸಮಾರಂಭದ ಅಧ್ಯಕ್ಷರು, ಗೌರವಾನ್ವಿತ ಪದ್ಮನಾಭ ಪೈಗಳೇ, ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ದಿಕ್ಸೂಚ ಭಾಷಣ ಮಾಡಿದ ಜಗನ್ನಾಥ್ ನಾಡಿಗೇರವರೇ, ಶ್ರೀಮತಿ ಪ್ರಿಯಾ ಹೆಗಡೆ ಪೈ ಅವರೇ, ಪ್ರಸನ್ನ ಎನ್ ಭಟ್ರವರೇ, ಇಲ್ಲಿ ಸೇರಿದಿರತಕ್ಕಂಥ ಎಲ್ಲ ಭಗವಾನ್ ಸತ್ಯಸಾಯಿ ಬಾಬರ ಭಕ್ತಾಭಿಮಾನಿಗಳೇ, ಪತ್ರಕರ್ತ ಸ್ನೇಹಿತರೆ,
ಭಾಳ ಒಂದು ಸಂತೋಷ ಆಗ್ತದೆ. ಇಷ್ಟು ಜನ ಭಕ್ತರ ಮಧ್ಯದಲ್ಲಿ ನನ್ನನ್ನು ಕೂಡ ಈ ವೇದಿಕೆಯಲ್ಲಿ ಕರೆದು ಕೂತುಕೊಳಿಸಿಕೊಂಡದ್ದು ನನಗೆ ಭಗವಾನರ ಏನೋ ಒಂದು ಆಶೀರ್ವಾದ ಇದೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ನಾನು 13ನೇ ವರ್ಷದಲ್ಲಿ ಇರುವಾಗ 65ನೇ ಇಸವಿಯಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಸಣ್ಣ ಹುಡುಗ ಇರುವಾಗಲೇ ಪಾಲ್ಗೊಂಡವ ನಾನು. ನಿಮಗೆಲ್ಲ ಗೊತ್ತಿರ್ಬೋದು, ಹಿರಿಯರಾದ ಮಡಿಯಾಲ ನಾರಾಯಣ ಭಟ್ರ ನಾಯಕತ್ವದಲ್ಲಿ ಸುಳ್ಯದಲ್ಲಿ ಒಂದು ಸಂಘವನ್ನು ಸ್ಥಾಪನೆ ಮಾಡಿ ಡಾಕ್ಟರ್ ಬಿ ಕೆ ಭಟ್ರು ಅಂತ ಹೇಳುವವರು ನಿವೃತ್ತ ಇಂಜಿನಿಯರು, ಶಿಂಟೂರು ನಾರಾಯಣ ರೈಗಳವರು, ಅಪ್ಪಣ್ಣ ಶೇರಿಗಾರರು ಅಂತ ಹೇಳುವ 3-4 ಜನ ಸೇರಿಕೊಂಡು ಸಾಯಿ ಸಂಘಟನೆಯನ್ನು 60ನೇ ಇಸವಿಯಲ್ಲಿ ಮಾಡಿಕೊಂಡು ಬಂದರು. ಆ 60ನೇ ಇಸವಿಯಲ್ಲಿ ಮಾಡಿಕೊಂಡು ಬಂದು ಪ್ರತಿ ತಿಂಗಳು ಒಂದು ದಿನ ಮನೆಯಲ್ಲಿ ಒಂದು ಭಜನೆ ಮತ್ತು ಪ್ರತಿ ವಾರ ಮನೆ ಭಜನೆ ಮಾಡಿಕೊಂಡು ನಾವೆಲ್ಲ ಅವರ ಹಿಂದಿನಿಂದ ಹೋಗ್ತಾ ಇದ್ದವರು. ಆ ಸಂತೋಷ ನಮಗೆ ಇವತ್ತು ಕೂಡ ಉಂಟು. ಆದ್ದರಿಂದ ಇತ್ತೀಚೆಗೆ ಅದು ಮರೆಯುವಂಥ ವಾತಾವರಣಕ್ಕೆ ಬರುವಾಗ ಇವತ್ತು ಈ ಪ್ರೇಮ ಶತಾಬ್ದಿಯ ಈ ಒಂದು ವ್ಯವಸ್ಥೆ ಬಂದದರಿಂದ ನಾವು ಪುನಃ ಅದನ್ನು ನೆನಪು ಮಾಡಿಕೊಳ್ಳತಕ್ಕಂಥ, ಪುನಃ ನಾವು ಅದರಲ್ಲಿ ಆ ಒಂದು ಯೋಜನೆಯೊಟ್ಟಿಗೆ ನಾವು ಕೂಡ ಸೇರಿಕೊಳ್ಳತಕ್ಕಂಥ ವ್ಯವಸ್ಥೆಗೆ ಅದು ಅನುವು ಮಾಡಿಕೊಟ್ಟಂಥ ಆಗಿದೆ ಅಂತ ಹೇಳುವುದರೊಂದಿಗೆ, ಈಗಾಗಲೇ ಒಂದು 2 ವರ್ಷಗಳ ಮುಂಚೆ ನನ್ನ ಕಾಲೇಜಿಗೆ ಪ್ರಸನ್ನ ಭಟ್ರನ್ನು ತರಿಸಿ ಒಂದು ಒಳ್ಳೆಯ ಯೋಜನೆಯನ್ನು ಹಾಕಿ ಕೆಲವು ಮಕ್ಕಳಿಗೆಲ್ಲ ಅದರ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೇವೆ. ಇನ್ನು ಮುಂದೆ ಕೂಡ ನೀವು ಪುತ್ತೂರಿನ ಸಮಿತಿಯವರು, ಪ್ರಸನ್ನ ಭಟ್ರ ಶಿಷ್ಯ ನಾನು, ಅವರು ಏನು ಹೇಳ್ತಾರೆ ಅದರ ಒಟ್ಟಿಗೆ ನಾನು ಸೇರಿಕೊಂಡು ಇದರ ಬಗ್ಗೆ ನಮ್ಮಿಂದಾಗತಕ್ಕಂಥ ಸಹಕಾರವನ್ನು ಕೊಡಲಿಕ್ಕೆ ತಯಾರಿದ್ದೇನೆ ಅಂತೇಳಿ ನಿಮಗೆಲ್ಲ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಸ್ವಾಮಿಯ ಅನುಗ್ರಹ ನನ್ನ ಬದುಕಿನ ಭಾಗ್ಯ ಎನ್ನುವುದರ ಮೂಲಕ 1965ರಲ್ಲಿ ಅಂದು ನಾನು ಸ್ವಾಮಿಯ ಸೇವೆಗೆ ತೊಡಗಿದ್ದೆ. ಇಂದು ಆ ಪುಣ್ಯದ ಫಲಿಸಿತು ಎನ್ನುವುದರ ಮೂಲಕ ಸಭೆಗೆ ಶುಭ ಹಾರೈಸಿದ ತಮ್ಮ ಮಾತುಗಳಿಗೆ ಅಭಿನಂದನೆ ಸಲ್ಲಿಸುತ್ತಾ, ಇದೀಗ ಸಭೆಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಇನ್ನೋರ್ವ ಅತಿಥಿ ಶ್ರೀಮತಿ ಪ್ರಿಯಾ ಪೈ, ಮಹಿಳಾ ಸೇವಾ ಸಂಯೋಜಕರು, ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಕರ್ನಾಟಕ ಉತ್ತರ, ಪುತ್ತೂರು ಸತ್ಯಸಾಯಿ ಸೇವಾ ಸಮಿತಿಯ ಯಾವುದೇ ಕಾರ್ಯಕ್ರಮಕ್ಕೆ ಕರೆದಾಗ ಪ್ರೀತಿಯಿಂದ ಬಂದು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಿ ಸದಾ ನಮಗೆ ಮಾರ್ಗದರ್ಶನ ನೀಡುತ್ತಿರುವ ಸ್ವಾಮಿಯ ಸೇವೆಯಲ್ಲೇ ತಮ್ಮ ಬದುಕಿನ ಸಾರ್ಥಕತೆಯನ್ನು ಕಂಡಂಥ ಹಿರಿಯರಿಂದ ಇದೀಗ ನಮಗೆ ಶುಭ ಹಾರೈಕೆಯ ಒಂದೆರಡು ನುಡಿಗಳು. ಓಂ ಶ್ರೀ ಸಾಯಿರಾಮ್. ಸ್ವಾಮಿಯವರ ದಿವ್ಯ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳು. ಮಹಾಮ್ಮಯ ಅಮ್ಮನವರ ಚರಣಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳು. ಇವತ್ತು ಪುತ್ತೂರಿನಲ್ಲಿ ಈ ಪ್ರೇಮ ಪ್ರವಾಹಿನಿ ರಥವನ್ನು ತುಂಬ ಅದ್ಧೂರಿಯಿಂದ ನೀವು ಪ್ರೀತಿಯಿಂದ ಭಕ್ತಿಯಿಂದ ಸ್ವಾಗತ ಮಾಡಿದ್ದೀರಿ. ನಾವು ಬೆಳಿಗ್ಗೆ ಚೊಕ್ಕಾಡಿಗೆ ಬಂದು ಅಲ್ಲಿಂದ ಸುಳ್ಯ ಪ್ರೋಗ್ರಾಮ್ಗೆ ಭಾಗವಹಿಸಿ ಅಲ್ಲಿಂದ ಪುತ್ತೂರಿಗೆ ಬರ್ತಾ ಇದ್ದೆವು. ಕೃಷ್ಣ ಮಂದಿರದಲ್ಲಿ ಒಂದು 5 ನಿಮಿಷ ಅಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಮತ್ತು 5 ಗಂಟೆಗೆ ನಮಗೆ ಇಲ್ಲಿ ಸಭಾ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಹೇಳಿದರು. ಬಂದ ನಂತರ ಇಲ್ಲಿ ಸ್ಕ್ರೀನ್ ಮೇಲೆ ಪುತ್ತೂರು ಮಂದಿರಕ್ಕೆ ಹೋದ ನೀವು ಮತ್ತು ಬರಮಾಡಿಕೊಳ್ಳುವ ಇದು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದರು. ಎಷ್ಟು ನೀವು ಪ್ರೀತಿ ಭಕ್ತಿಯಿಂದ ಬರಿಗಾಲಲ್ಲಿ ವೇದವನ್ನು ಹೇಳ್ತಾ ಕಲಶವನ್ನು ಹಿಡ್ಕೊಂಡು ಬಂದು ಆ ಊರಿ ಬಿಸಿಲಲ್ಲಿ ಇಷ್ಟು ಬೇಜಾರು ಪಟ್ಕೊಳ್ಳದೆ ನೀವು ಸ್ವಾಮಿಯನ್ನು ಬರಮಾಡಿಕೊಂಡಿದ್ದೀರಿ. ತುಂಬ ಖುಷಿಯಾಯಿತು. ಎಂಥ ಒಂದು ಪ್ರೀತಿಯನ್ನು ತೋರಿಸಿದ್ದೀರಿ ಅಂತ ಅನಿಸಿತ್ತು ನನಗೆ. ಸ್ವಾಮಿ ಪುಟಪರ್ತಿಯಲ್ಲಿ ನೋಡಿ, ಏಪ್ರಿಲ್ 25ರಂದು 5 ರಥಗಳು, ಈ ಪ್ರೇಮ ಪ್ರವಾಹಿನಿ ರಥ ಇಡೀ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಬಂದು ಎಲ್ಲ ಭಕ್ತರಿಗೆ ದರ್ಶನ ಕೊಡ್ತಾರೆ. ಯಾಕೆ ಸ್ವಾಮಿ ಇದನ್ನು ಬರುವ ಹಾಗೆ ಮಾಡಿದ್ರಂದರೆ, ಎಲ್ಲ ಭಕ್ತರಿಗೆ ಪುಟ್ಟಪರ್ತಿಗೆ ವೈಟ್ ಫೀಲ್ಡಿಗೆ ಬಂದು ದರ್ಶನ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದು ನಾರ್ತಿನಲ್ಲಿದ್ದವರಿಗಂತೂ ಕೆಲವರು ಸೇವೆಗಂತ ಬರ್ತಾರೆ ಹೊರತು ಎಲ್ಲವರಿಗೆ ಬರಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಾಮಿ ಪರ್ತಿಯಿಂದ ಈ ರಥದ ಪ್ರವಾಹವನ್ನು, ಪ್ರೇಮ ಪ್ರವಾಹವನ್ನು ಹರಿಸಲಿಕ್ಕಾಗಿ ಇಡೀ ಇಂಡಿಯಾಕ್ಕೆ ಹೋಗಿ ಬಂದಿದ್ದಾರೆ ಸ್ವಾಮಿ. ಈಗ ಕೊನೆಯಲ್ಲಿ ನಮಗೆ ಇಲ್ಲಿ ತೆಲಂಗಾಣದಿಂದ ನಮ್ಮ ಕರ್ನಾಟಕ ನಾರ್ತ್ ರಾಯಚೂರಿಗೆ ಬಂದಿದ್ದೆ. ನಾನು ಪೈಸರ ರಾಜ್ಯಾಧ್ಯಕ್ಷರು ಅವರ ಜೊತೆಯಲ್ಲಿ ನಾನು 9ನೇ ಜಿಲ್ಲೆ, ಪ್ರತಿಯೊಂದು ಜಿಲ್ಲೆಗೆ ನಾವು ಒಂದೆರಡು ದಿವಸಕ್ಕೆ ಹೋಗಿ ಬರ್ತಾ ಇದ್ದೇವೆ.
ಪ್ರತಿಯೊಂದು ಜಿಲ್ಲೆಯಲ್ಲಿ ಇದೇ ಥರ ಪ್ರೇಮ ಪ್ರವಾಹವನ್ನು ಬೀರಿದ್ದಾರೆ. ಪ್ರತಿಯೊಬ್ಬರು ಭಕ್ತರು ಅವರನ್ನು ಬರಮಾಡಿಕೊಂಡಿದ್ದಾರೆ. ಬಹಳ ಖುಷಿ ಅನ್ನಿಸ್ತಿದೆ. ರಾಯಚೂರದಿಂದ ನೆಕ್ಸ್ಟ್ ನಾವು ಕೊಪ್ಪಳಕ್ಕೆ ಬರಲಿಕ್ಕಿದ್ದೆವು. ಅಲ್ಲಿ ಅವರಿಗೆ ಒಬ್ಬ ಮಹಿಳೆಗೆ 103 ವರ್ಷ ಮಹಿಳೆ, ಅವರಿಗೆ ಇದು ಪುರಸ್ಕಾರ, ಈಶ್ವರಮ್ಮ ಪುರಸ್ಕಾರ ಪ್ರತಿ ವರ್ಷ ಕೊಡ್ತಾರೆ. ಅವರಿಗೆ ಯಾವುದಕ್ಕೆ ಕೊಟ್ಟದಂದರೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ತೊದಲುಗೊಂಬೆ ಇದು ಡ್ರಾಮಾ, ಇದು ಎಂಥದ್ದು ತೊದಲುಗೊಂಬೆ ಆಟ ಆಡಿಸುವುದು, ಅದನ್ನು ಅವರು ಇಂಡಿಯಾ ಅಷ್ಟೇ ಅಲ್ಲ, ಜರ್ಮನಿ, USA ಸುಮಾರು ಕಡೆಗೆ ಅವರ ಮೊಮ್ಮಗ ಕರ್ಕೊಂಡು ಹೋಗಿದ್ದಾರೆ. ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ಅವರಿಗೆ ಈಶ್ವರಮ್ಮನ ಪ್ರಶಸ್ತಿ ವೈಟ್ ಫೀಲ್ಡ್ನಲ್ಲಿ ಕೊಟ್ಟಿದ್ದರು. ಅದನ್ನು ಅವರಿಗೆ ಆ ಸಮಯದಲ್ಲಿ ಪಾಪ ಬರಲಿಕ್ಕೆ ಆಗೋದಿಲ್ಲ ಅಂತ ಇವರೇ ಎಣಿಸಿದರು, ಅವರಿಗೆ ಬರಲಿಕ್ಕೆ ಆಗ್ತದೆ ಇಲ್ಲ ಅಂತ. ಆ ಪ್ರಶಸ್ತಿಯನ್ನು ನನಗೆ ಮಹಾರಾಣಿಯವರಿಂದ ನನಗೆ ಕೊಡಿಸಿದರು. ನೀವು ಕೊಪ್ಪಳಕ್ಕೆ ರಥ ಬರುವಾಗ ಹೋಗ್ತೀರಲ್ಲ, ಇದನ್ನು ಅಲ್ಲಿ ಅವರಿಗೆ ಸಮರ್ಪಿಸಿ ಅಂತ. ಆ ಮಹಿಳೆ ಪಾಪ 9ವರೆಗೆ ಬಂದಿದ್ದಾರೆ. ರಾಯಚೂರಿನಲ್ಲಿ ಹಳ್ಳಿಗೆ ಎಲ್ಲವರಿಗೆ ಸ್ವಾಮಿಯ ದರ್ಶನವನ್ನು ಮಾಡಿಸಿ ಅಲ್ಲಿ ತಲುಪುವಾಗ 3 ಗಂಟೆ. ಆದರೂ ಎಷ್ಟು ಪೇಷನ್ಸ್ ಅಂದರೆ, ಒಂದು ಚೂರು ತಾಳ್ಮೆ ಕಳೆದುಕೊಳ್ಳದೆ ಆ ಉರಿ ಬಿಸಿಲು, ಫೆಬ್ರವರಿಯಲ್ಲೇ ಸ್ಟಾರ್ಟ್ ಆಗಿದೆ ಅಂಥ ಬಿಸಿಲು, ಅಲ್ಲಿ ಕೂತ್ಕೊಂಡು ಪಾಪ. ಆಮೇಲೆ ಅವರು ತೊದಲು ನುಡಿಯಲ್ಲಿ ಅವರಿಗೆ ಸ್ಟೇಜ್ನಲ್ಲಿ ಆನರ್ ಮಾಡುವಾಗ ರಾಮಾಯಣವನ್ನು ಪಟವಾಗಿ ಹೇಳ್ತಾ ಇದ್ದಾರೆ, ಅಷ್ಟು ನಿರಾಯಾಸವಾಗಿ. ಹಾಗೆ ಅಂಥ ಭಕ್ತರು ಎಷ್ಟೋ ಜನ ಇದ್ದಾರೆ, ಇಡೀ ನಮ್ಮ ಕರ್ನಾಟಕ ಅಲ್ಲ ಇಂಡಿಯಾದಲ್ಲಿ ಇದ್ದಾರೆ. ಅಂಥವರನ್ನು ಗುರುತಿಸುವಗೋಸ್ಕರವಾಗಿ ಈ ಪ್ರೇಮ ಪ್ರವಾಹಿನಿ ರಥ ಬಂದಿದೆ. ಎಲ್ಲವರ ಪ್ರೇಮ ಎಂಥದ್ದು, ಸ್ವಾಮಿ ಮೇಲೆ ಎಷ್ಟು ಪ್ರೇಮವನ್ನು ಇಟ್ಕೊಂಡಿದ್ದಾರಂತ ಇದ್ರ ಮೇಲಿಂದ ನಮಗೆ ಗೊತ್ತಾಗ್ತದೆ. ಹಾಗೆ ತುಂಬ ಸಂತೋಷ ಆಯಿತು. ಇವತ್ತು ಇಲ್ಲಿ ಬಂದು ನೀವೆಲ್ಲ ಪಾಪ ಸುಸ್ತಾಗಿದ್ದೀರೇನು, ಈಗ ವೆಲ್ಕಮ್ ಡ್ಯಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವನ್ನ ಪ್ರೇಯರ್ವರೆಗೆ ಚೆನ್ನಾಗಿ ಹೇಳ್ತಾರೆ. ಈಗ ಸಂಗೀತ ಕಾರ್ಯಕ್ರಮ ಉಂಟು, ಆದರೆ ನಮಗೆ ನಾಳೆ ಧರ್ಮಸ್ಥಳಕ್ಕೆ ಅಳಿಕೆಗೆಲ್ಲ ಹೋಗಬೇಕಾಗಿದೆ. ಹಾಗೆ ಈ ಸಭಾ ಕಾರ್ಯಕ್ರಮ ಆದಮೇಲೆ ನಾವು ಜಿಲ್ಲಾಧ್ಯಕ್ಷರ ಹತ್ರ ರಿಕ್ವೆಸ್ಟ್ ಮಾಡಿದ್ದೇವೆ, ನಾವು ಮುಂದುವರಿಸ್ತೇವೆ ಅಂತ. ಹಾಗೆ ಇವತ್ತು ಬಂದು ತಮ್ಮ ಜೊತೆಯಲ್ಲಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದವನ್ನು ಅರ್ಪಿಸಿ ನನ್ನ ಮಾತುಗಳನ್ನೆಲ್ಲ ಸ್ವಾಮಿ ಚರಣಗಳಲ್ಲಿಡ್ತೇನೆ. ಜೈ ಸಾಯಿರಾಮ್. ನಿಮ್ಮ ಪ್ರೀತಿಯ ಅಭಿನಂದನೆಯ ಮಾತುಗಳಿಗೆ ಆಭಾರಿಗಳಾಗಿದ್ದೇವೆ ಎನ್ನುತ್ತಾ ನಿಮ್ಮ ಪ್ರೋತ್ಸಾಹ ಸಹಕಾರ ಸದಾ ನಮ್ಮೊಂದಿಗಿರಲಿ ಎನ್ನುವ ಆಶಯದೊಂದಿಗೆ ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇದೀಗ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ಶ್ರೀಯುತ ಎಂ ಪದ್ಮನಾಭ ಪೈ, ರಾಜ್ಯಾಧ್ಯಕ್ಷರು ಸತ್ಯಸಾಯಿ ಸೇವಾ ಸಂಸ್ಥೆಗಳು ಕರ್ನಾಟಕ ಉತ್ತರ. ಇವರ ಜೀವನವೇ ಸ್ವಾಮಿಯ ಪಥ ಎಂದರೂ ತಪ್ಪಾಗಲಿಕ್ಕಿಲ್ಲ. ಇವರಿಂದ ಇದೀಗ ಅಧ್ಯಕ್ಷೀಯ ನುಡಿಗಾಗಿ ವೇದಿಕೆ. ಓಂ ಶ್ರೀ ಸಾಯಿರಾಮ್. ಸ್ವಾಮಿಯ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಹೇಳುತ್ತಾ, ಇಂದು ಪುತ್ತೂರಿನಲ್ಲಿ ಸತ್ಯಸಾಯಿ ಸೇವಾ ಸಮಿತಿ ಪುತ್ತೂರು ಹಮ್ಮಿಕೊಂಡ ಈ ಒಂದು ಪ್ರೇಮ ಪ್ರವಾಹಿನಿ ರಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಹಳ ಸಂತೋಷ ಪಡ್ತಾ ಇದ್ದೇನೆ. ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಎಲ್ಲ ಗಣ್ಯರೇ, ಈ ನೆರೆದಿದ್ದ ಎಲ್ಲ ಸಾಯಿ ಬಂಧು ಭಗಿನಿಯರೇ, ನಾವು ಈ ರಥವನ್ನು ತೆಲಂಗಾಣದ ಒಳಗೆ 50 ಕಿಲೋಮೀಟ್ರ್ ಹೋಗಿ ನಾವು ರಥವನ್ನು ತಗೊಂಡು ಬಂದೆವು. ಅಲ್ಲಿ ಒಂದು ಬಹಳ ಸುಂದರವಾದ ಒಂದು ಮಂದಿರ ಇದೆ. ಅಲ್ಲಿ ಅವರು ಈ ರಥವನ್ನು ನಮಗೆ ಹ್ಯಾಂಡ್ ಓವರ್ ಮಾಡಿದರು, ತೆಲಂಗಾಣ ಆರ್ಗನೈಸೇಷನ್ನವರು. ಅಲ್ಲಿ ಒಂದು 2 ತಿಂಗಳು ತೆಲಂಗಾಣ ಸ್ಟೇಟಲ್ಲಿ ಇತ್ತು ರಥ. ಅದನ್ನು ತಗೊಂಡು ನಾವು ರಾಯಚೂರಿಗೆ ಬಂದೆವು. ರಾಯಚೂರಲ್ಲಿ ಎಷ್ಟು ಹಳ್ಳಿಗೆ ಹೋಗಿದ್ದಾರೆ ಎಂಬ ಲೆಕ್ಕವೇ ಇಲ್ಲ, ಅಷ್ಟು ಹಳ್ಳಿಗಳಿಗೆ ಹೋಗಿದ್ದಾರೆ. ಆ ಜನರ ಒಂದು ಜನಸಂದಣಿ ನೋಡಿದರೆ ಅದ್ಭುತ ಒಂದು ಎಕ್ಸ್ಪೀರಿಯನ್ಸ್ ಅದು. ಅಲ್ಲಿ ಮುಗಿಸ್ಕೊಂಡು ನಾವು ಕೊಪ್ಪಳಕ್ಕೆ ಬಂದೆವು. ಈಗಾಗಲೇ ಪ್ರಿಯಾಪೆ ಅವರು ಹೇಳಿದ್ದು, ನಾವು ಒಂದು ಆ 103 ವರ್ಷ ಇಯರ್ ಓಲ್ಡ್ ಆ ಲೇಡಿಗೆ ಆನರ್ ಮಾಡಿದ್ದೇವೆ ಅಂಥೇಳಿ. ಕೊಪ್ಪಳದಿಂದ ಗದಗಿಗೆ ಬಂದೆವು. ಗದಗಿಂದ ರಥ ಧಾರವಾಡಕ್ಕೆ ಹೋಯಿತು, ಧಾರವಾಡದಿಂದ ಹಾವೇರಿಗೆ ಹೋಯಿತು, ಹಾವೇರಿಯಿಂದ ಚಿಕ್ಕಮಗಳೂರಿಗೆ ಹೋಯಿತು, ಚಿಕ್ಕಮಗಳೂರಿಂದ ಹಾಸನಕ್ಕೆ ಹೋಯಿತು, ಹಾಸನದಿಂದ ನಮಗೆ ಬಂದಿದೆ. ನಿನ್ನೆ ಚೊಕ್ಕಾಡಿಯಲ್ಲಿ ಶಿವಮೊಗ್ಗ ಹೋಯಿತು. ಶಿವಮೊಗ್ಗದಲ್ಲಿ ನಮ್ಮ ಭದ್ರಾವತಿಯಲ್ಲಿ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. 1 ಕಿಲೋಮೀಟರ್ ಉದ್ದಕ್ಕೂ ಸಾಧಾರಣ ಒಂದು 40 ಐಟಮ್ಸ್ ಇದ್ದಾವೆ. ಎಲ್ಲ ನಮನೆ ಡೋಳು ಕುಣಿತ ಎಲ್ಲ ನಮನೆ ಇದ್ದು, ಚೆಂಡೆ 40 ಐಟಮ್ಸ್ ಇತ್ತು. ಇಡೀ ಊರೇ ಬ್ಲಾಕ್
ಒಂದು ಗಂಟೆ ಎಲ್ಲ ಸ್ಟ್ಯಾಂಡ್ ಸ್ಟಿಲ್, ಇಡೀ ಟೌನ್ ಅಷ್ಟು, ಇಡೀ ಜನರು, ಇಡೀ ಊರಿನ ಜನರೆಲ್ಲ ಬಂದಿದ್ರು ರೋಡ್ನ ಮೇಲೆ. ಅಷ್ಟು ಅದ್ಭುತವಾದ ಈ ಒಂದು ಪ್ರಾಯಶಃ ಇದು ನ್ಯಾಷನಲ್ ಇನಿಷಿಯೇಟಿವ್ ಸತ್ಯಸಾಯಿ ಸೇವಾ ಆರ್ಗನೈಸೇಷನ್ ಇಂಡಿಯಾದು ಇಷ್ಟು ಒಂದು ಪ್ರತಿಕ್ರಿಯೆ ಇಷ್ಟವರೆಗೆ ಸಿಗಲಿಲ್ಲ ಅಂತ ಹೇಳಿ ಕಾಣ್ತದೆ. ಅಷ್ಟು ಅದ್ಭುತವಾಗಿ ಈ ಪ್ರೇಮ ಪ್ರವಾಹಿನಿ ರಥ ಎಲ್ಲಿ ಹೋದು ನಾವು ರೋಡಲ್ಲಿದ್ದೇವೆ. ನಾವೆಲ್ಲ ಹೆಚ್ಚಿನ ಕಡೆ 25 ದಿನದಿಂದ ನಾವು ರೋಡಲ್ಲಿ ಇದ್ದೆವು. ಹೋಗುವಾಗ ಹಿಂದೆ ರೋಡಲ್ಲಿ ಬರುವಾಗ ಜನರು ರೋಡಲ್ಲಿ ಯಾರೋ ಏನಂತ ಗೊತ್ತಿಲ್ಲ, ಸ್ವಾಮಿ ರಥ ಬರ್ತದಂತೇಳಿ ಕಾಲನ್ನ ಮೆಟ್ಟು ತೆಗೆದು ರೋಡಲ್ಲಿ ನಿಂತು ಕೈ ಮುಗಿತಾರೆ. ಆ ರಥಕ್ಕೊಂದು ಅಟ್ರಾಕ್ಷನ್ ಇದೆ. ರಥ ಅಂದರೆ ಸ್ವಾಮಿಯೇ ಬರುವುದಂತ ಗ್ರಹಿಸಬೇಕು. ರಥ ಬಂದಿದೆ ಅಂತೇಳಿ ಯಾರು ಗ್ರಹಿಸಬಾರ್ದು, ಸ್ವಾಮಿಯೇ ಬಂದಿದ್ದಾರೆ ಅಂತ ಹೇಳಿಕೊಂಡು. ಹಾಗೆ ಈ ಪ್ರೇಮ ಪ್ರವಾಹಿನಿ ರಥ ನಿನ್ನೆ ಚೊಕ್ಕಾಡಿಯಲ್ಲಿ ಬಹಳ, ನಮ್ಮ ಗುಂಡ್ಯಾದಲ್ಲಿ ನಾವೊಂದು 100 ಜನ ಇದ್ದೆವು. ಆ ಕಾಡಿನ ಮಧ್ಯದಲ್ಲಿ ನಾವು ಒಂದು ಒಳ್ಳೆ ಜಾಗ ನೋಡಿ ಇಟ್ಟಿದ್ದು ಚೊಕ್ಕಾಡಿಯವರು. ಬಹಳ ಒಳ್ಳೆ ರೀತಿಯಲ್ಲಿ ಆ ಕಾರ್ಯಕ್ರಮ ನಡೆಯಿತು. ಅಲ್ಲಿ ನಾವು ಹಾಸನ ಜಿಲ್ಲೆಯವರಿಂದ ನಾವು ಟೇಕ್ ಓವರ್ ಮಾಡಿ ಅಲ್ಲಿ ಎಲ್ಲರೂ ನಾವು ಕೂತ್ಕೊಂಡು ಒಂದು ಸತ್ಸಂಗ ಥರ ಒಂದು ವನಭೋಜನ ಅಂತ ಹೇಳ್ಬೋದು. ಕಾಡಿನ ಮಧ್ಯದಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೆಯಿತು. ಹಾಗೆ ನಿನ್ನೆಯಿಂದ ನಮ್ಮ ಜಿಲ್ಲೆಯಲ್ಲಿ ಈ ರಥ ತಿರುಗ್ತಾ ಇದೆ. ಇಲ್ಲಿ ಪುತ್ತೂರಿಗೆ ಬಂದು ನಾಳೆ ನಮಗೆ ಧರ್ಮಸ್ಥಳಕ್ಕೆ ಕರೆದಿದ್ದಾರೆ. ಅದು ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸ್. ನಾನು ಅಲ್ಲಿ ಡಾಕ್ಟರ್ ಹರ್ಷ ಅಂತ ಇದ್ದಾರೆ, ಅವರಿಗೆ ಧರ್ಮಸ್ಥಳ ಹೆಗಡೆಯವರ ಪರ್ಸನಲ್ ಅಸಿಸ್ಟೆಂಟ್. ಅವರಿಗೆ ಸ್ವಾಮಿ 2 ವರ್ಷ ಹಿಂದೆ ಸ್ವಪ್ನದಲ್ಲಿ ಬಂದು ಅವರಿಗೆ ಹೇಳಿದಂತೆ, ಅವರು ಸ್ವಾಮಿಯ ಸೇವಾದಳವರು, ಅವರು ಡಾಕ್ಟರ್ PhD ಆಗಿದೆ ಅವ್ರದ್ದು, ಮೆಡ್ರಾಸ್ನವರು. ಅವರು ಮತ್ತು ಅವರ ತಾಯಿ ಮೆಡ್ರಾಸಲ್ಲಿದ್ದವರು ಬಂದು ಪುಟ್ಟಪರ್ತಿಯಲ್ಲಿ ನೆಲೆಸಿದ್ದಾರೆ 5 ವರ್ಷದಿಂದ. ಸ್ವಾಮಿ ಸ್ವಪ್ನದಲ್ಲಿ ಬಂದು ಹೇಳಿದಂತೆ ಅವನಿಗೆ, ಹೋಗು ಧರ್ಮಸ್ಥಳ ಹೆಗಡೆ ಹತ್ರ ಹೋಗು, ಅವ್ರು ನಿಮಗೆ ಕೆಲಸ ಕೊಡಲಿಕ್ಕೆ ಹೇಳು, ನಾನು ಹೇಳಿದ್ದೇನಂತ ಹೇಳು ಅಂತೇಳಿ. ಅವರು ಹೇಳಿದ ತಕ್ಷಣ ಅವರನ್ನು ಒಪ್ಪಿ ಅವರನ್ನು ಪರ್ಸನಲ್ ಅಸಿಸ್ಟೆಂಟ್ ಮಾಡಿದ್ದಾರೆ. ಇವತ್ತು ಧರ್ಮಸ್ಥಳ ಹೆಗಡೆಯವರು ಧರ್ಮಸ್ಥಳದಿಂದ ಹೊರಗೆ ಹೋಗಬೇಕಿದ್ದರೆ ಕಾರ್ನಲ್ಲಿ ಎದುರವ್ರು ಕೂತ್ಕೊಳ್ಬೇಕು, ಡಾಕ್ಟರ್ ಹರ್ಷ ಅಂತೇಳಿ. ಅವರೊಂದು ನನಗೆ ಒಳ್ಳೆ ಮೆಸೇಜ್ ಕಳಿಸಿದರು, ಯಾವುದೋ ಒಂದು ಒಳ್ಳೆ ಸ್ವಾಮಿದು ಮೆಸೇಜ್. ಹಾಗೆ ನಾನು ಅವರಿಗೆ ಫೋನ್ ಮಾಡಿದೆ, ಸರ್ ಭಾಳ ಒಳ್ಳೆದಿದೆ ನಿಮ್ಮ ಮೆಸೇಜ್ ಅಂತೇಳಿ. ಏನು ಪೈಯವರೇ ನೀವು ಬರಲೇ ಇಲ್ಲ, ತುಂಬ ಬ್ಯುಸಿಯಾ ಅಂತ ಕೇಳಿದ್ರು. ಹೌದು, ರಥ ಬರ್ತಾ ಇದೆ, ಅದಕ್ಕೆ ಬ್ಯುಸಿ ಇದ್ದೇನೆ. ಅಯ್ಯೋ, ನೀವು ಧರ್ಮಸ್ಥಳಕ್ಕೆ ರಥ ತರೋದಿಲ್ವಾ ಕೇಳಿದ್ರು. ಆ ಕ್ಷಣ ನಾವು ರಥಕ್ಕೆ ಅಲ್ಲಿ ಹೋಗೋ ಪ್ಲ್ಯಾನೇ ಇರಲಿಲ್ಲ, ನಮ್ಗೆ ರಥ ತರೋದಿಲ್ವಾ ಧರ್ಮಸ್ಥಳಕ್ಕೆ ಅಂತ ಹೇಳಿಕೊಂಡು. ಆ ರಥ ತರಲಿಕ್ಕೆ ಅವರು ಅಲ್ಲಿ ಧರ್ಮಸ್ಥಳ ಹೆಗ್ಡೆಯವರ ಹತ್ರ ಅವರ ಬ್ರದರ್ ಹರ್ಷೇಂದ್ರ ಕುಮಾರ್ ಎಲ್ಲ ಪರ್ಮಿಷನ್ ಮಾಡಿ, ಕೃಷ್ಣಪ್ಪ ಪೂಜಾರಿ ಅವರು, ನಿರಂಜನ್ ಹೆಬ್ಬಾರಿಗೆಲ್ಲ ನಾನು ಕಳಿಸಿದೆ ಮಾತಾಡಿ ಎಲ್ಲರೂ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಧರ್ಮಸ್ಥಳಕ್ಕೆ ಬರಲಿಕ್ಕೆ ಹೇಳಿದ್ದಾರೆ. ಎಲ್ಲರೂ ಬಂದು ಅಲ್ಲಿ ಪ್ರಸಾದ ತಗೊಳ್ಬೇಕಂತ ಹೇಳಿದ್ದಾರೆ. ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್. ಸ್ವಾಮಿ ವಿಲ್ ಮಾಡಿದರೆ ಮಾತ್ರ ಸಾಧ್ಯ ಇದು. ಧರ್ಮಸ್ಥಳ ಹೋಗುವ ಪ್ಲ್ಯಾನೇ ಇರಲಿಲ್ಲ ನಮಗೆ. ನಾವು ಮಂಗಳೂರಲ್ಲಿ ನಮ್ಮ ಜಿಲ್ಲೆದು ಮೀಟಿಂಗ್ ಮಾಡುವಾಗ ಧರ್ಮಸ್ಥಳ ನಮ್ಮ ಐಟಿನರಿಯಲ್ಲಿ ಇರಲಿಲ್ಲ ಧರ್ಮಸ್ಥಳ. ಅದೇ ಸ್ವಾಮಿ ನಮಗೆ ಬರಮಾಡಿಕೊಂಡ್ರು. ನಾಳೆ ನಾವು ಧರ್ಮಸ್ಥಳಕ್ಕೆ ಹೋಗ್ತೇವೆ, ಅಲ್ಲಿಂದ ಅಳಿಕೆಗೆ ಹೋಗ್ತೇವೆ. ನಮಗೆ ದೊಡ್ಡ ಪ್ರಾಬ್ಲಮ್ ಅಂದರೆ ಈ ಟೈಮ್ನಲ್ಲಿ ಯಾರು ಮಕ್ಕಳು ಸಿಗ್ತಾ ಇಲ್ಲ, ಎಲ್ರಿಗೆ ಎಕ್ಸಾಮ್ ಇದೆ. ಆದರೂ ಒಂದು ಚಾಲೆಂಜ್ ನಮಗೆ ಇದು. ಮಕ್ಕಳಿಗೆ ಹಿಡಿದು ಅವರಿಂದ ಡ್ಯಾನ್ಸ್ ಮಾಡಿಸೋದು, ಡ್ರಾಮಾ ಮಾಡಿಸೋದು ಇನ್ನೂ ಅದ್ಭುತವಾಗಿ ಮಾಡ್ಬೋದಿತ್ತು. ಆದರೆ ನಮಗೆ ಮಕ್ಕಳು ಸಿಗ್ತಾ ಇಲ್ಲ. ಎಲ್ಲ ಕಡೆಯಲ್ಲಿ ಇದೇ ಪ್ರಾಬ್ಲಮ್. ಎಲ್ಲರೂ ಪರೀಕ್ಷೆ ಮಧ್ಯದಲ್ಲಿದ್ದಾರೆ. ಎನಿವೆ, ಇಷ್ಟು ನಾನು ಪ್ರೇಮ ಪ್ರವಾಹಿನಿ ವ್ರತದ ವಿಷಯ ಮಾತಾಡ್ತೇನೆ. ಒಂದು ಲೈಫ್ನಲ್ಲಿ ಒಬ್ಬನಿಗೆ ಟರ್ನ್ ಅಂತ ತಗೊಳ್ತಾರೆ, ಲೈಫ್ ಆಧ್ಯಾತ್ಮಿಕ ತಳಹದಿಗೆ ಬರಲಿಕ್ಕೆ. ನನಗೆ ಒಂದು ಎಕ್ಸ್ಪೀರಿಯನ್ಸ್. 1972 ನನ್ನ ತಂದೆ ತಾಯಿದು 25ನೇ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ನಾವೆಲ್ಲ ವೈಟ್ ಫೀಲ್ಡಿಗೆ ಹೋಗಿದ್ದೆವು. ವೈಟ್ ಫೀಲ್ಡಿಗೆ ಹೋಗಿ ಬೆಳಿಗ್ಗೆ ಸ್ವಾಮಿಯ ದರ್ಶನ ಪಡ್ಕೊಂಡೆವು. ನಮಗೆ ಸ್ವಾಮಿ ದರ್ಶನ ಕೊಟ್ಟರು, ಒಳಗೆ ಹೋದರು. ಎಕ್ಸಾಕ್ಟ್ಲಿ 12:25ಗೆ ಅಲ್ಲಿಂದ ಒಳಗಿಂದ ಒಬ್ಬರು ಓಡಿಕೊಂಡು ಬಂದರು. ನಾವೆಲ್ಲ ಅಲ್ಲಿ ಮರದ ಅಡಿಯಲ್ಲಿ ಕೂತ್ಕೊಂಡಿದ್ದೆವು. ಸ್ವಾಮಿ ಕರೀತಾ ಇದ್ದಾರೆ ಅಂತ ಹೇಳಿದರು. ನಾವೆಲ್ಲ ಫ್ಯಾಮಿಲಿ ಒಳಗೆ ಹೋದೆವು. ಒಳಗೆ ಹೋದ ತಕ್ಷಣ ಸ್ವಾಮಿ ಹೇಳಿದರು, ನಿಮಗೆ 25 ವರ್ಷ ಹಿಂದೆ 12:30ಕ್ಕೆ ಲಗ್ನ ಆಗಿತ್ತು, ಅದಕ್ಕಾಗಿ ನಾನು ನಿಮಗೆ 12ವರೆಗೆ ನಾನು ಕರೆದಿದ್ದೇನೆ ನಿಮಗೆ ಅಂದೇಳಿ ಸ್ವಾಮಿಗೊಂದು ತಾಯಿಗೊಂದು ಉಂಗುರ ಸೃಷ್ಟಿ ಮಾಡಿಕೊಟ್ರು. ಒಂದು ಸಣ್ಣ ಒಂದು ಫಾರ್ಮ್ಯಾಲಿಟಿ ಮಾಡಿಬಿಟ್ರು ಸ್ವಾಮಿ. ಆಮೇಲೆ ಹೇಳಿದ್ದು, ನಾನಾಗ ಇಂಜಿನಿಯರಿಂಗ್ ಮಾಡ್ತಾಯಿದ್ದೆ, ಸುರತ್ಕಲ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 2nd ಇಯರಲ್ಲಿದ್ದೆ. ಸ್ವಾಮಿ ಕೇಳಿದರು, ನಾಳ್ದು ಎಕ್ಸಾಮ್ ಯಾವಾಗ ಮುಗಿತದೆ ಅಂದರು. ಸ್ವಾಮಿ ಮೇ 2ನೇ ತಾರೀಕಿಗೆ ಮುಗೀತದೆ ಅಂದೆ. ನೀನು ಮುಗಿದ ತಕ್ಷಣ ರಾತ್ರಿ ಹೊರಟು ಬೃಂದಾವನಕ್ಕೆ ಬಾ, ನಾನು ಸಮ್ಮರ್ ಕೋರ್ಸ್ ಮಾಡ್ತಾ ಇದ್ದೇನೆ, ಸಮ್ಮರ್ ಕೋರ್ಸ್ ಇನ್ ಇಂಡಿಯನ್ ಕಲ್ಚರ್ ಆ್ಯಂಡ್ ಸ್ಪಿರಿಚುವಾಲಿಟಿ. ಈ ಸಮ್ಮರ್ ಕೋರ್ಸ್ ಯಾರಿಗೆ? ಸ್ವಾಮಿಯ ಡಿವೋಟಿಸಿನ ಮಕ್ಕಳಿಗೆ ಮಾಡುವ ಸಮ್ಮರ್ ಕೋರ್ಸ್, ಸ್ವಾಮಿಯ ಸ್ಟೂಡೆಂಟ್ಸಿಗಲ್ಲ. ಈ ಒಂದು ಸಮ್ಮರ್ ಕೋರ್ಸ್ ಇದೆ, ನೀನು ಬಾ ಅಂತ ಹೇಳಿದ್ರು. ನಾನು ಎಕ್ಸಾಮ್ ಮುಗಿಸಿಕೊಂಡೆ, ರಾತ್ರಿ ಬಸ್ಸಿಗೆ ಹೋದೆ, ವೈಟ್ ಫೀಲ್ಡಿಗೆ ಹೋಗಿ ಅಲ್ಲಿ ಕೂತ್ಕೊಂಡೆ. ಅಲ್ಲಿ ರಿಜಿಸ್ಟ್ರೇಷನ್ ಕೌಂಟರಿಗೆ ಹೋದೆ. ಹೇಳಿದರು ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿ 2 ದಿನ ಆಯಿತು, ಏನೂ ಇಲ್ಲ, ಜಾಗ ಇಲ್ಲ, ಕಾರ್ಡ್ ಸಮೇತ ಇಲ್ಲ ಅಂತ ಹೇಳಿದ್ರು. ನಾನೇನು ಮಾಡೋದು? ನಾನಲ್ಲಿ ಮರದ ಕೆಳಗೆ ಕೂತ್ಕೊಂಡೆ. ಸ್ವಾಮಿ ಬರುವಾಗ ಎದ್ದು ನಿಂತೆ. ಸ್ವಾಮಿ ದೂರದಿಂದ ನನ್ನ ನೋಡಿದ್ರು, ಕರೆದರು.
ಯಾವಾಗ ಬಂದು ಕೇಳಿದೆ, ಬೆಳಿಗ್ಗೆ ಬಂದೆ ಸ್ವಾಮಿ ಅಂತ ಹೇಳಿದರೆ. ಅಲ್ಲಿ ಒಬ್ಬ ಹುಡುಗ ಹೋಗ್ತಾ ಇದ್ದ, ಸ್ವಾಮಿದೊಂದು ಸ್ಟೂಡೆಂಟ್ ಹೋಗ್ತಾ ಇದ್ದ. ಅವನನ್ನು ಕರೆದ್ರು, ಅವನ ಬ್ಯಾಗ್ ತೆಗೆದು ನನಗೆ ಹಾಕಿಬಿಟ್ರು, ನನ್ನ ರಿಜಿಸ್ಟ್ರೇಷನ್ ಸ್ವಾಮಿಯೇ ಮಾಡಿಬಿಟ್ರು. ಮತ್ತು ಪೆಟ್ರೋಲ್ ಬಂಪ್ಕೋ ಜಾವೋ ಅಂತ ಹೇಳಿದರು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ. ನಮಗೆ ಗೊತ್ತಿತ್ತು ರಾತ್ರಿ 8 ಗಂಟೆಗೆ ಊಟ ಮಾಡಿ ಹೊಟ್ಟೆಯಲ್ಲಿ ಏನಿಲ್ಲ ಅಂತೇಳಿ, ಹಸಿವಾಗಿದೆ ಅಂತೇಳಿ. ಆಗ ಬ್ರೇಕ್ಫಾಸ್ಟ್ ಆಗ್ತಾ ಇತ್ತು ಅಲ್ಲಿ ಬೆಳಿಗ್ಗೆ 8 ಗಂಟೆಗೆ ಹೋದೆ. ಅದ್ಭುತವಾದ ಎಕ್ಸ್ಪೀರಿಯನ್ಸ್, 1 ಮಂತ್ ಟುಗೆದರ್ ವಿತ್ ಸ್ವಾಮಿ. ಅಬ್ಸಲ್ಯೂಟ್ಲಿ ಅಂದರೆ ಅದು ಎಂತ ಅಂದಾಜು ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಈ ಸ್ವಾಮಿಯ ಸ್ಟೂಡೆಂಟ್ ಎಷ್ಟು ಭಾಗ್ಯವಂತರಂತೇಳಿ ಈಗ ಗೊತ್ತಾಗ್ತದೆ ನನಗೆ. ವರ್ಷಗಟ್ಟಲೆ ಸ್ವಾಮಿ ಜೊತೆಯಲ್ಲಿ ನಿಂತಿದ್ದಾರೆ. ಈ ಸಮ್ಮರ್ ಕೋರ್ಸ್ನಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಇಡೀ ದಿನ ಸ್ವಾಮಿ ನಮ್ಮೊಟ್ಟಿಗೆ. ಎಲ್ಲ ದೊಡ್ಡ ದೊಡ್ಡ ಸ್ಪೀಕರ್ಸನ್ನೆಲ್ಲ ಕಟ್ಟಿದ್ದು, ದ ರಾ ಬೇಂದ್ರೆ, GP ರಾಜರತ್ನಂ, ನಮ್ಮ ಇವರು ಫಸ್ಟ್ ಜನರಲ್ ಆಫ್ ಇಂಡಿಯಾ ನಮ್ಮ ಜನರಲ್ ಕರಿಯಪ್ಪ ಅವರೆಲ್ಲ ಬಂದಿದ್ದರು ನಮ್ಮ ಹತ್ರ ಮಾತಾಡಲಿಕ್ಕೆ. ಬಹಳ ಒಳ್ಳೆಯ ಸ್ಪೀಕರ್ಸ್. ಅವರಿಗೆಲ್ಲ ಸ್ವಾಮಿ ನಮ್ಮನ್ನು ಇಂಟ್ರಡ್ಯೂಸ್ ಮಾಡಿದ್ದು. ನೋಡಿ ಇವ ಇಂಜಿನಿಯರ್, ನೋಡಿ ಕಸ ಗುಡಿಸ್ತಾ ಇದ್ದಾನೆ ಅಂತ ಹೇಳಿಕೊಂಡು, ನಾವು ಒಂದು ದೊಡ್ಡ ಕೆಲಸ ಮಾಡ್ತೇವೆ ಅಂತೇಳಿ ಅವ್ರಿಗೆ ತೋರಿಸು ಸ್ವಾಮಿ. ಎಷ್ಟು ಹಂಬಲ ಇದೆ ಸ್ವಾಮಿ, ಹೇಳುವ ರೀತಿ ನೋಡಬೇಕು. ಹಾಗೆ ನಮಗೆ ಹಲವು ಎಕ್ಸ್ಪೀರಿಯನ್ಸ್ಗಳು ಅಲ್ಲಿ ಆಗಿದ್ದಾವೆ. ಒಂದು ದಿನ ನಾವು ಅಲ್ಲಿ ಪುಟ್ಟ ವೈಟ್ ಫೀಲ್ಡಲ್ಲಿ ಕ್ಲಾಸ್ ಆಗ್ತಾಯಿತ್ತು ಸಾಯಂಕಾಲ. ಯಾವಾಗಲೂ ಸ್ವಾಮಿ ಮಧ್ಯಾಹ್ನ ಒಂದು 4-4:15 ಬರುವವರು. 2:30 ಗಂಟೆಗೆ ಬಂದರು ಸ್ವಾಮಿ ದರ್ಶನಕ್ಕೆ. ಒಳಗೆ ಬಂದರು, ಕ್ಲಾಸ್ನ ಒಳಗೆ ಬಂದು ಸೀದಾ ಹಿಂದೆ ಹೋದರು. ನಾನು ಲಾಸ್ಟ್ ಬಟ್ 1 ರೋಲಿ ಕೂತ್ಕೊಂಡಿದ್ದೆ. ನನ್ನ ಹಿಂದೆ ಒಬ್ಬ ಅಮೇರಿಕನ್ ನಮ್ಮ ಟೀಚರ್, ನಮಗೊಂದು ಡ್ರಿಲ್ ಮಾಸ್ಟರ್ ಇದ್ದ ಅಮೇರಿಕನ್, ಅವ ಕೂತ್ಕೊಂಡಿದ್ದ. ಅವನ ಹತ್ತಿರ ಹೋದರೂ ಅವ ಒಳ್ಳೆ ಊಟ ಕೊಡ್ತಾಯಿದ್ರು ಸ್ವಾಮಿ. ಅವನು ನಿದ್ದೆ ಮಾಡ್ತಾ ಇದ್ದ, ಇಷ್ಟು ದೊಡ್ಡ ಬಾಯಿ ಓಪನ್ ಮಾಡಿ ಮಲಗಿದ್ದಾನೆ ಒಳ್ಳೆ ಮಾಡಿ. ಆಗ ಸ್ವಾಮಿ ಅವನ ಮುಖದ ಹತ್ತಿರ ಹೀಗೆ ಹೋದರು, ಕೈ ಹಿಡಿದ್ರು. ಕೈ ಹಿಡಿಯುವಾಗ ಕೈಯಲ್ಲಿ ಇಷ್ಟು ದೊಡ್ಡ ಒಂದು ಪ್ಲಮ್ ಬಂತು, ಕೆಂಪು ಕಲರಿನ ಪ್ಲಮ್ ಬಂತು. ಆ ಪ್ಲಮ್ಮನ್ನು ತೆಗೆದು ಅವನ ಬಾಯಿ ಒಳಗೆ ಹಾಕಿಬಿಟ್ರು ಸ್ವಾಮಿ. ಅವ ಹೇಳುವಾಗ ಅವ ಬಿಳಿ ಫ್ಯಾರ್ ಇದ್ದಾನೆ, ಅವನ ಬಾಯಲ್ಲಿ ಒಂದು ಕೆಂಪು ಪ್ಲಮ್, ಎದುರು ಭಗವಂತ ನಿಂತಿದ್ದಾನೆ. ಹ್ಯಾಲೋ ಆಫ್ ಹ್ಯಾರ್, ಹ್ಯೂಜ್ ಹ್ಯಾಲೋ ವಿತ್ ರೆಡ್ ರೋಪ್. ಸ್ವಾಮಿ ಎದುರು ನಿಂತಿದ್ದಾರೆ. ಸ್ವಾಮಿ ಅವನಿಗೆ ಒಟ್ಟು ಒಮ್ಮೆ ದಿಗ್ಭ್ರಮೆ ಆಯಿತು ಅವನಿಗೆ. ಅದೊಂದು ಸೈಟ್ ನೋಡಲಿಕ್ಕೆ ಭಾಳ ಭಾರಿ ಚೆಂದ ಇತ್ತು. ಇನ್ನೊಂದು ಇನ್ಸಿಡೆಂಟ್ ಆಯಿತು. ಸ್ವಾಮಿ ಒಬ್ಬ ಹುಡುಗ ಅವನಿಗೆ ಕರೆದು ತುಂಬ ಜೋರು ಮಾಡಿದರು. ಸ್ವಾಮಿ ನೀನು ಬೆಳಿಗ್ಗೆ ಇವತ್ತು ಸಿಗರೇಟ್ ಎಳ್ದಿದೆಯಲ್ವಾ ಅಂತ ಕೇಳಿದ್ರು. ಇಲ್ಲ ಸ್ವಾಮಿ ಸಿಗರೇಟ್ ಎಳೀಲಿಲ್ಲ, ನಾನು ಎಳೆಯೋದಿಲ್ಲ ಅಂತ ಹೇಳಿದ. ಸ್ವಾಮಿ ಒಂದು ಫೋಟೋ ಸೃಷ್ಟಿ ಮಾಡಿದರು. ಪೋಲೋರಾಯ್ಡ್ ಕ್ಯಾಮೆರಾ ಅಂತ ಇದೆ, ಅದರಲ್ಲಿ ಆ ಫೋಟೋ ಬಂತು. ಫೋಟೋದಲ್ಲಿ ಅವ ಟಾಯ್ಲೆಟ್ ಬ್ಲಾಕ್ನ ಹಿಂದೆ ಹೋಗಿ ಸ್ಮೋಕ್ ಮಾಡಿದ್ದ. ಸ್ಮೋಕ್ ಮಾಡುವಾಗ ಅವನ ಹಿಂದೆ ಒಂದು ದನ ಇತ್ತು. ಆ ಫೋಟೋದಲ್ಲಿ ಆ ದನ ಸಹ ಬಂದಿದೆ. ಸ್ಮೋಕ್ ಮಾಡಿದ್ದು ಬೆಳಿಗ್ಗೆ 7 ಗಂಟೆಗೆ, ಸ್ವಾಮಿ ಫೋಟೋ ಸೃಷ್ಟಿ ಮಾಡಿದ್ದು ಬೆಳಿಗ್ಗೆ 11 ಗಂಟೆಗೆ ಅವನಿಗೆ. ಹಾಗೆ ಸ್ವಾಮಿ ಅಡ್ಡ ಬಿದ್ದ, ಸ್ವಾಮಿ ತಪ್ಪಾಯಿತು ಅಂಥೇಳಿ. ಹಾಗೆ ಇನ್ನೊಬ್ಬ ಹುಡುಗ ಸ್ವಾಮಿ ದೊಡ್ಡ ಜನರಲ್, ನಮ್ಮ ಹೆಸರು ಹೇಳುವುದಿಲ್ಲ ನಾನು, ಅವರ ಮಗ. ಅಲ್ಲಿ ತುಂಬ 300 ಜನ ಹುಡುಗಿಯರು, 300 ಜನ ಹುಡುಗರು. ಯಾವುದೋ ಒಂದು ಹುಡುಗಿಗೆ ಸ್ವಲ್ಪ ಇರಿಟೇಟ್ ಮಾಡಿದ್ದ ಕಾಣ್ತದೆ. ಸ್ವಾಮಿ ಬಂದು ಸಿಕ್ಕಾಪಟ್ಟೆ ಅವನನ್ನು ತರಾಟೆಗೆ ತಗೊಂಡ್ರು. ಅವನು ತುಂಬ ಕೂಗಿ ಕೂತ್ಕೊಂಡ. ಸಾಯಂಕಾಲ ದರ್ಶನಕ್ಕೆ ಬರುವಾಗ ಕೈಯಲ್ಲಿ ಇಷ್ಟು ದೊಡ್ಡ ಒಂದು ಪ್ಯಾಕೆಟ್ ಹಿಡ್ಕೊಂಡು ಬಂದರು. ಮತ್ತು ಅವನನ್ನು ಕರೆದ್ರು, ಕೂತ್ಕೊಂಡು ಅಲ್ಲಿಂದ ಬಾ ಅಂತ ಹೇಳಿದರು. ಅಲ್ಲಿ ಹೋದಿ ಎದುರು ಭಜನೆ ಹಾಡುವಲ್ಲಿ ಅವನನ್ನು ಕೂತ್ಕೊಳಿಸಿದ್ರು. ಪ್ಯಾಕೆಟ್ ಓಪನ್ ಮಾಡೋದು. ಅವನು ದೊಡ್ಡ ಮೌತ್ ಆರ್ಗನ್ ಪ್ಲೇಯರ್. ಅವನಿಗೆ ಯಾರೋ ಫಾರಿನರ್ ತಂದು ಇಷ್ಟು ದೊಡ್ಡ ಮೌತ್ ಆರ್ಗನ್ ಅವನಿಗೆ ಕೊಟ್ಟರು. ಇವತ್ತಿನಿಂದ ನೀವು ಭಜನೆಗೆ ನೀನು ಕೂತ್ಕೊಳ್ಬೇಕು ಅಂತ ಹೇಳಿಕೊಂಡು. ಹಾಗೆ ಸ್ವಾಮಿ ಒಬ್ಬ ಹುಡುಗ ಕ್ಲಾಸ್ನಲ್ಲಿ ಏನೋ ತರಾಟೆ ಮಾಡ್ತಾ ಇದ್ದ ಅಂತೇಳಿ ಅವನನ್ನು ಪ್ರೊಫೆಸರ್ ಗೋಕಾಕ್ ಅವರು ಕ್ಲಾಸ್ನ ಹೊರಗೆ ಕಳಿಸಿದ್ರು. ಟಿಪಿಕಲ್ ಸಮ್ಮರ್ ಕೋರ್ಸ್ ಅಂದರೆ ಏನು, ಬೆಳಗಿಂದ ಸಾಯಂಕಾಲ ತನಕ ಕ್ಲಾಸಸ್, ನಮ್ಮ ಶಾಲೆಯ ಕ್ಲಾಸ್ನ ಹಾಗೆ. ಏನೋ ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದ ಹೊರಗೆ ಹಾಕಿದ್ರು. ಸ್ವಾಮಿಯ ತಾಯಿ ಈಶ್ವರಮ್ಮ ಅವರು ಆಚೆಯಿಂದ ಹೋಗ್ತಾ ಇದ್ರು. ಅವರು ಇವನನ್ನು ಹೊರಗೆ ನಿಂತದ್ದು ನೋಡಿ ಕೇಳಿದರು, ಯಾಕೆ ನೀನು ಹೊರಗೆ ನಿಂತಿದ್ದೆ ಅಂತೇಳಿ. ಡಾಕ್ಟರ್ ಗೋಕಾಕ್ ಅವರು ನನಗೆ ಹೊರಗೆ ಹಾಕಿದ್ದಾರೆ ಕ್ಲಾಸಿಂದ ಅಂತೇಳಿ. ಪಾಪ ಈಶ್ವರಮ್ಮ ಅವರು ನೋಡಿ, ಅದು ಮೇ 6ಗೆ ದೇವ ಬಿಟ್ಟಿದ್ದಾರೆ. ಇದು 2ನೇ 3ನೇ ತಾರೀಕಿಗೆ ಆದ ಇನ್ಸಿಡೆಂಟ್ ಇದು. ಅವರು ಅಲ್ಲಿ ಆ ಹುಡುಗನೊಟ್ಟಿಗೆ ನಿಂತರು. ಗೋಕಾಕ್ ಕ್ಲಾಸ್ ಆಗಿ ಹೊರಗೆ ಹೋಗುವಾಗ ಗೋಕಾಕಿಗೆ ಕೈ ಜೋಡಿ ಈ ಹುಡುಗನನ್ನು ಕ್ಲಾಸಿನ ಒಳಗೆ ತಗೊಳ್ಳಿ ಅಂತೇಳಿ ರಿಕ್ವೆಸ್ಟ್ ಮಾಡಿದರು. ಆ ಹುಡುಗ ಕ್ಲಾಸ್ನ ಒಳಗೆ ಬಂದ. ನೋಡಿ ಎಷ್ಟೊಂದು ಕರುಣಾಮಯಿ ನೋಡಿ. ಅವರಿಗೇನು ಅಗತ್ಯ ಉಂಟಾ ಈ ಹುಡುಗನ ಮೇಲೆ ಒಂದು ಪ್ರೇಮದಿಂದ. ಹಾಗೆ ನಾನು ಈ ಒಂದು ಸಮ್ಮರ್ ಕೋರ್ಸ್ 1 ತಿಂಗಳು ಆಗುವಾಗ ಯಾರಿಗೂ ಮನೆಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಜನರಲ್ ಕರಿಯಪ್ಪ ಬಂದರು. ಅವ್ರು ಹೇಳಿದ ಮಾತು ಇನ್ನೂ ಕಿವಿಯಲ್ಲಿ ಕೇಳ್ತದೆ. ಐ ಆಮ್ ನಾಟ್ ಅ VIP, ಐ ಆಮ್ ಅ VOC ಅಂತ ಹೇಳಿದರು. ಏನಪ್ಪ ಇದು VOC ಅಂದರೆ ವೆರಿ ಆರ್ಡಿನರಿ ಚ್ಯಾಪ್. VOC ಅಂದರೆ ಐ ಆಮ್ ಅ ವೆರಿ ಆರ್ಡಿನರಿ ಚ್ಯಾಪ್ ಅಂಥೇಳಿ ಇನ್ನೂ ನೆನಪಿದೆ ನನಗೆ. ದೊಡ್ಡ ಸ್ಪೀಕರ್ಸ್ ಎಲ್ಲ. ಎಷ್ಟು ಸ್ವಾಮಿ ಪ್ರತಿದಿನ ನಮಗೆ ರಾಮಾಯಣದ ಕತೆ ಸಾಯಂಕಾಲ 1 ಗಂಟೆ. ಈ 1 ತಿಂಗಳಾಗಿ ಮನೆಗೆ ಬರುವಾಗ ನನ್ನ ಲೈಫ್ ಇಡೀ ಚೇಂಜ್ ಆಯಿತು. ಐ ಟುಕ್ ಅ ಯೂ ಟರ್ನ್ ಇನ್ ಮೈ ಲೈಫ್. ಸ್ವಾಮಿ ಹತ್ರ ಸಣ್ಣನಿಂದ ಹೋಗ್ತಾ ಇದ್ದೆ. ಅದು ನಮಗೆ ಸ್ವಾಮಿ ಅಂದರೆ ಒಂದು ಯಾವುದಾದ್ರೂ ಮಠಾಧೀಶರ ಹತ್ರ ಹೋದ ಹಾಗೆ ನಮಗಿತ್ತು ಹಿಂದೆ. ಈ ಸಮ್ಮರ್ ಕೋರ್ಸ್ನಿಂದಾಗಿ ನನ್ನ ಇಡೀ ಲೈಫ್ ಚೇಂಜ್ ಆಯಿತು. ಸ್ವಾಮಿ ಹತ್ರ ನಾವೊಮ್ಮೆ
ಕುಡಿಯಕನಲ್ಲಿಗೆ ಹೋದಾಗ ನಮಗೆ ಇಂಟರ್ವ್ಯೂ ಕೊಟ್ಟಿದ್ದರು ಸ್ವಾಮಿ. ಆಗ ನಾನು ಮತ್ತು ನನ್ನ ಮಿಸ್ಸಸ್ ಸ್ವಾಮಿ ಹತ್ರ ಕೇಳಿದೆವು, ಸ್ವಾಮಿ ನಮಗೂ ಮುಂದೆ ತುಂಬ ಸೇವೆಗೆ ಅವಕಾಶ ಮಾಡಿಕೊಡಬೇಕು, ಈಗ ಬಿಸ್ನೆಸ್ ನೋಡ್ಕೋ, ಮುಂದಕ್ಕೆ ನಿಮಗೆ ತುಂಬ ಅವಕಾಶ ಕೊಡ್ತೇನೆ ಅಂಥೇಳಿ. ಈಗ ಅರ್ಥ ಆಗ್ತದೆ ಎಷ್ಟು ಅವಕಾಶ ಕೊಟ್ಟಿದ್ದಾರೆ ಅಂತೇಳಿ. ಈ 24 ಗಂಟೆ ಸಾಕಾಗೋದಿಲ್ಲ, ಅಷ್ಟು ಅವಕಾಶ ಕೊಟ್ಟಿದ್ದಾರೆ ಸ್ವಾಮಿ. 24/7 ಸ್ವಾಮಿಯ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸ್ವಾಮಿ. ಸ್ವಾಮಿಗೆ 3 ಬಗೆ ಇಂಪಾರ್ಟೆಂಟ್ ಪ್ರೀತಿ ಅಂದರೆ ಪ್ರೀತಿ, ನಾವು ಎಷ್ಟು ಪ್ರೀತಿ, ಅನ್ಕಂಡೀಷನಲ್ ಲವ್. ಸ್ವಾಮಿ ನಾವು ಡಿಸ್ಟ್ರಾಕ್ಷನ್ ಇರಬಾರ್ದು ನಮ್ಮ ಮನಸ್ಸಲ್ಲಿ, ಅವ್ರ ಹತ್ರ ಹೋಗೋದು ಇವ್ರ ಹತ್ರ ಹೋಗೋದು, ಸ್ವಾಮಿ ಸ್ವಾಮಿ ಸ್ವಾಮಿ. ಲವ್ ಆಲ್ ಸರ್ವ್ ಆಲ್ ಹೇಳಿದ್ದಾರೆ, ಸ್ವಾಮಿಯನ್ನು ಪ್ರೀತಿಸಬೇಕು. ಅನ್ಕಂಡೀಷನಲ್ ಲವ್ ಕೊಟ್ಟರೆ ಸ್ವಾಮಿ ನಿಮಗೆ 100 ಪಾಲು ಪ್ರೀತಿ ಕೊಟ್ಟು. ನಾನು ಸ್ವಾಮಿ ಹೇಳಿದ ಮಾತಿದು. ಎರಡನೇದು ಸೆಲ್ಫ್ಲೆಸ್ ಸರ್ವಿಸ್, ನಿಷ್ಕಾಮ ಕರ್ಮ. ಯಾರು ನಿಷ್ಕಾಮ ಕರ್ಮ ಮಾಡ್ತಾರೋ ಅವರಲ್ಲಿ ಏನು ಕೆಟ್ಟದಿದ್ದರೂ ನಾನು ಅದನ್ನು ನೋಡೋದಿಲ್ಲ, ಅವರಿಗೆ ನಾನು ಫುಲ್ ಆಶೀರ್ವಾದ ಕೊಡ್ತೇನೆ ಅಂತೇಳಿ ಸ್ವಾಮಿ ಹೇಳಿದ್ದಾರೆ. ನಮ್ಮ ಸರ್ವಿಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ನಮಗಂತೂ ನಮ್ಮ ದೇಶದಲ್ಲಿ ಸರ್ವಿಸ್ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಮನೆಯಿಂದ ಹೊರಗೆ ಬಂದರೆ ಒಂದು ಅವಕಾಶ ಸಿಗ್ತದೆ ನಿಮಗೆ ಸರ್ವಿಸ್ ಮಾಡಲಿಕ್ಕೆ. ಮೂರನೇದು ಸ್ವಾಮಿ ಹೇಳಿದ್ದು ನಮ್ಮ ಪರ್ಸನಲ್ ಸಾಧನೆ. ನಾವು ಪರ್ಸನಲ್ ಸಾಧನೆ ಯಾವ ಸ್ಟೇಟ್ ಪ್ರೆಸಿಡೆಂಟ್ ಇರಲಿ, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇರಲಿ, ಕನ್ವೀನರ್ ಇರಲಿ, ಆಫೀಸ್ ಬೇರೆ ಅಂತೇಳಿ ನಮ್ಮ ಪರ್ಸನಲ್ ಸಾಧನೆ ನೆಗ್ಲೆಕ್ಟ್ ಮಾಡಬಾರ್ದಂತ ಸ್ವಾಮಿ ಹೇಳಿದ್ದಾರೆ. ನಮ್ಮ ಪರ್ಸನಲ್ ಸಾಧನೆ ನಡೀತಾ ಇರಬೇಕು. ಸ್ವಾಮಿ ಹೇಳ್ತಾರೆ, ನೀವು ಪರ್ಸನಲ್ ಸಾಧನೆ ಜೋರಾಗಿ ಮಾಡಿ, ನೀವು ಹಿಮಾಲಯದಲ್ಲಿ ಕೂತ್ಕೊಂಡು ನಾನು ನಿಮಗೆ ಒಂದು ಆಶೀರ್ವಾದ ಮಾಡ್ತೇನೆ ಅಂತೇಳಿ ಅಷ್ಟು ಸ್ವಾಮಿ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಸ್ವಾಮಿ ಅಂದರೆ ಹೇಗೆ ಗೊತ್ತಾ ನಿಮಗೆ? ಫುಲ್ ಟೈಮ್ ಡಿವೋಟಿ, ಫುಲ್ ಟೈಮ್ ಗ್ರೇಸ್. ಪಾರ್ಟ್ ಟೈಮ್ ಡಿವೋಟಿ, ಪಾರ್ಟ್ ಟೈಮ್ ಗ್ರೇಸ್. ನಮ್ಮ ಸ್ವಾಮಿ ತುಂಬ ಪೊಸೆಸಿವ್, ಈಸ್ ವೆರಿ ವೆರಿ ಪೊಸೆಸಿವ್ ಆಫ್ ದಿಸ್ ಡಿವೋಟೀಸ್. ಎಷ್ಟು ಪರ್ಟಿಕ್ಯುಲರ್ ಸ್ವಾಮಿ ಸ್ವಾರ್ಥ ಅಂತ ಹೇಳೋದಿಲ್ಲ, ಭಗವಂತನಿಗೆ ಸ್ವಾರ್ಥ ಅಂತ ಹೇಳೋದು, ಬಟ್ ಪೊಸೆಸಿವ್ನೆಸ್. ಅಷ್ಟೊಂದು ಸ್ವಾಮಿಗೆ ಡಿವೋಟೀಸ್ ಮೇಲೆ ಪ್ರೀತಿ ಇದೆ. ಯಾವುದೇ ಕಷ್ಟ ನಷ್ಟ ಏನು ಬಂದರೂ ಸ್ವಾಮಿ ಫೋಟೋ ಎದುರು ಕೂತ್ಕೊಂಡು ಮಾತಾಡಿ, ಎಲ್ಲಿ ಹೋಗಬೇಡಿ ನೀವು, ಸ್ವಾಮಿ ಎದುರು ಕೂತ್ಕೊಂಡು ಸ್ವಾಮಿ ಎದುರು ಮಾತಾಡಿ. ಸ್ಪೀಕ್ ಟು ಸ್ವಾಮಿ ಎವ್ರಿ ಡೇ. ಮಕ್ಕಳಿಗೆ ಹೇಳ್ತೇನೆ, ನಾನು ಎಲ್ಲ ಕಡೆ ಹೋಗ್ತೇನೆ, ಪರೀಕ್ಷೆಗೆ ಹೋಗುವಾಗ ಸ್ವಾಮಿ ಎದುರು ಬಂದು, ಸ್ವಾಮಿ ನಾನು ಚೆನ್ನಾಗಿ ಓದಿದ್ದೇನೆ, ಎಲ್ಲ ನನಗೆ ನೆನಪು ಮಾಡಿಕೊಡು ಅಂತೇಳಿ ಸ್ವಾಮಿ. ಎಲ್ಲ ಸಕ್ಸಸ್ 100% ಸಕ್ಸಸ್. ನಾನು ನಿಮ್ಗೆ ಇನ್ಶೂರೆನ್ಸ್ ಕೊಡ್ತೇನೆ. ದಿಸ್ ಈಸ್ ಮೈ ಲೈಫ್. 73 ವರ್ಷ ಪ್ರಾಯ ಆಯಿತು. ಒಂದು ದಿನ ನಾವು ಸ್ವಾಮಿಯ ಕೆಲಸ ನನ್ನ ಕೆಲಸ ಅಂತೇಳಿ ನಾವು ಬೇರೆ ಪಡಿಸಬಾರ್ದು ಅಂತ ಹೇಳಿದ್ದಾರೆ ಸ್ವಾಮಿ. ಡೋಂಟ್ ಕಂಪಾರ್ಟ್ಮೆಂಟಲೈಸ್ ಯುವರ್ ಆ್ಯಕ್ಟಿವಿಟಿ ಅಂತ ಹೇಳಿದ್ದಾರೆ. ಹಾಗೆ ಏನಂತ ಹೇಳಿದರೆ, ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಇದ್ದಾನೆ, ಬೆಳಿಗ್ಗೆ ಎದ್ದು ಬ್ಯಾಂಕಿಗೆ ಹೋಗ್ತಾನೆ, 5 ಗಂಟೆ ತನಕ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ. ಅದು ನನ್ನ ಬ್ಯಾಂಕಿನ ಸೇವೆ, ನಾನು ಹೊಟ್ಟೆ ಬಾಡಿಗೆ ಮಾಡೋದು. 5 ಗಂಟೆ ಬಂದ ನಂತರ ನಾನು ರುದ್ರ ಚಾಂಟ್ ಮಾಡ್ತೇನೆ, ಅದು ಸ್ವಾಮಿ ಸೇವೆ. ತಪ್ಪು. ಎಲ್ಲ ಸ್ವಾಮಿ ಸೇವೆ ಅಂತ ಗ್ರಹಿಸಿಕೊಂಡು ಕೆಲಸ ಮಾಡಬೇಕಂತ ಹೇಳ್ತಾರೆ ಸ್ವಾಮಿ. ಡಾಕ್ಟ್ರು, ಒಂದು ಸರ್ಜನ್ ಇದ್ದಾರೆ, ಪ್ರತಿ ಕ್ಷಣ ಸ್ವಾಮಿಯನ್ನು ಥಿಂಕ್ ಮಾಡಬೇಕು. ನಮ್ಮ ಇದು ರೇಡಿಯೋ 98.3 FM ಅಂತೇಳಿ ನಾವು ಟ್ಯೂನ್ ಮಾಡಿ 94.8 MM ಅಲ್ಲಿ ಏನು ಕೇಳ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ದ್ಯಾಟ್ ಟ್ಯೂನ್ ಶುಡ್ ಬಿ ದೇರ್. ಮತ್ತು ಸ್ವಾಮಿ ಒಟ್ಟಿಗೆ ಈ ಕಪ್ಲಿಂಗ್ ಇರಬೇಕು. ಎದುರು ಎಂಜಿನ್ ಅಂದರೆ ಸ್ವಾಮಿ, ಬಾಕಿ ಭೋಗಿಗಳೆಂದರೆ ನಾವು. ಈ ಕಪ್ಲಿಂಗ್ ಇದ್ದರೆ ಮಾತ್ರ. ಕಪ್ಲಿಂಗ್ ಇಲ್ಲದಿದ್ದರೆ ಏನಾಗ್ತದೆ? ಡಿರೇಲ್ ಆಗ್ತದೆ ಅಲ್ವಾ? ಎಂಜಿನ್ ಮುಂದೆ ಹೋಗ್ತಾ ಇರ್ತದೆ, ಇದು ಬೋಗಿ ಎಲ್ಲಿಯೇ ಹೋಗ್ತದೆ. ಈ ಕಪ್ಲಿಂಗ್ ಇರಬೇಕು. ಸ್ವಾಮಿ ಹೇಳಿದ ಮಾತು, ಈ ಕಪ್ಲಿಂಗ್ ಇರಬೇಕು ಸ್ವಾಮಿ ಒಟ್ಟಿಗೆ. ಹಾಗೆ ನಾವೆಲ್ಲ ಸ್ವಾಮಿಯ ಪ್ರೀತಿಗೆ ಪಾತ್ರರಾಗೋಣ. ಇಲ್ಲಿ ಬಂದು ನಮಗೆ ಒಂದು ಮಾತಾಡಲು ಕೆಲವು ಅವಕಾಶ ಮಾಡಿಕೊಟ್ಟರೆ ನಿಮಗೆಲ್ಲರಿಗೆ ಧನ್ಯವಾದ ಹೇಳ್ತೇನೆ. ಸ್ವಾಮಿ ನಿಮಗೆಲ್ಲ ಈ 100ನೇ ಹುಟ್ಟುಹಬ್ಬಕ್ಕೆ ಎಲ್ಲರಿಗೆ ಸುಖ, ಶಾಂತಿ, ನೆಮ್ಮದಿ ಕೊಡಲಿ ಅಂತೇಳಿ ಸ್ವಾಮಿ ಹತ್ರ ಬೇಡಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಸಾಯಿರಾಮ್. ಪ್ರೇಮ ಪ್ರವಾಹಿನಿ ರಥದೊಂದಿಗಿನ ತಮ್ಮ ಅನುಭವವನ್ನು ಹಂಚಿಕೊಂಡು ಇದೆಲ್ಲ ಸ್ವಾಮಿಯ ಸಂಕಲ್ಪ ಎಂಬ ತಮ್ಮ ಮಾತುಗಳಿಗೆ ವಂದಿಸುತ್ತಾ, ಸ್ವಾಮಿಯೊಂದಿಗಿನ ತಮ್ಮ ಅನುಭವದ ಮಾತುಗಳು ಇಂದಿನ ಯುವ ಜನಾಂಗಕ್ಕೆ ಪ್ರೇರಣೆ ಎನ್ನುತ್ತಾ ತಮ್ಮ ಆಶೀರ್ವಾದದ ಮಾತುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇದೀಗ ಕಾರ್ಯಕ್ರಮದ ಕೊನೆಗೆ ಧನ್ಯವಾದ ಸಮರ್ಪಣೆ. ಇದನ್ನು ನಮ್ಮ ಸಮಿತಿಯ ಸಂಚಾಲಕರಾದ ಶ್ರೀಯುತ ದಯಾನಂದ್ KS ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಓಂ ಶ್ರೀ ಸಾಯಿರಾಮ್. ನಾವು ಇಂದಿನ ಈ ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೇವೆ. ಅದು ಧನ್ಯವಾದ ಸಮರ್ಪಣೆ. ನಾನು ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆ ಇದರ ಅಧ್ಯಕ್ಷರಾದ ಶ್ರೀಯುತ M. ಪದ್ಮನಾಭ ಪೈ ಇವರನ್ನು ಮೊದಲಾಗಿ ಸಮಿತಿಯ ಪರವಾಗಿ ಹಾಗೂ ಇಲ್ಲಿ ಸೇರಿದ ಎಲ್ಲ ಜನತೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಓಂ ಶ್ರೀ ಸಾಯಿರಾಮ್. ಹಾಗೆ ಶ್ರೀಮತಿ ಪ್ರಿಯಾ ಪೈ ಅವರು ರಾಜ್ಯ ಮಹಿಳಾ ಸಂಯೋಜಕರು, ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳು ಕರ್ನಾಟಕ ಉತ್ತರ. ಅವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.
ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣವನ್ನು ನೆರವೇರಿಸಿಕೊಟ್ಟಂಥ ಶ್ರೀ ಜಗನ್ನಾಥ ನಾಡಿಗೇರ ರಾಜ್ಯ ಎಜುಕೇರ್ ಸಂಯೋಜಕರು ಇವರಿಗೂ ನಾನು ಎಲ್ಲ ನಮ್ಮ ಸಮಿತಿ ಹಾಗೂ ಇಲ್ಲಿ ಸೇರಿದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಓಂ ಶ್ರೀ ಸಾಯಿರಾಮ್. ಇಂದಿನ ವೇದಿಕೆಯಲ್ಲಿ ಉಪಸ್ಥಿತಿರುವ ಇನ್ನೋರ್ವರು ಶ್ರೀಯುತ ಸೀತಾರಾಮ ರೈ ಸವಣೂರು. ಇವರು ಪುತ್ತೂರಿನ ಮತ್ತು ಸವಣೂರಿನ ಒಬ್ಬ ವಿಶೇಷ ವ್ಯಕ್ತಿ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅವರನ್ನು ಇಳಿ ವಯಸ್ಸಿನಲ್ಲೂ ಸ್ವಾಮಿಯ ಮೇಲೆ ಪ್ರೀತಿ ಇಟ್ಟು ನಮ್ಮೊಂದಿಗೆ ಬಂದಿರ್ತಾರೆ. ಅವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿ ನಮ್ಮವರೇ ಆದ ಶ್ರೀಯುತ ಪ್ರಸನ್ನ ಎನ್ ಭಟ್, ನಮ್ಮ ಪ್ರೀತಿಯ ಜಿಲ್ಲಾಧ್ಯಕ್ಷರು. ಅವರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇಂದು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಯಲು ಎಲ್ಲ ರೀತಿಯ ಪಕ್ಕ ವಾದ್ಯಗಳನ್ನು ಹಾಗೂ ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂತಹ ಎಲ್ಲ ಕಲಾವಿದರನ್ನು ವಿಶೇಷವಾಗಿ ಅಭಿನಂದಿಸುತ್ತಾ ಅವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇಂದಿನ ಕಾರ್ಯಕ್ರಮವನ್ನು ನಡೆಸಲು ಎಲ್ಲ ರೀತಿಯಲ್ಲಿ ಸಹಕರಿಸಿದ ಈ ಮಹಾಮಯಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಅದರಲ್ಲಿ ಮುಖ್ಯವಾಗಿ ಅಧ್ಯಕ್ಷರನ್ನು ಗುರುತಿಸುತ್ತಾ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ನೇರವಾಗಿ ತಲುಪಿಸಲು ಸಹಕರಿಸುತ್ತಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಕರ್ತ ಮಿತ್ರರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ರಥಯಾತ್ರೆಯ ಸಂದರ್ಭದಲ್ಲಿ ಶಿಸ್ತು ಪಾಲನೆಯಲ್ಲಿ ಸಹಕರಿಸಿದ ಪುತ್ತೂರಿನ ಆರಕ್ಷಣಾ ಠಾಣೆಯ ಅಧಿಕಾರಿಗಳಿಗೂ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕವನ್ನು ಹಾಗೂ ವಿದ್ಯುತ್ ಶಕ್ತಿಯನ್ನು ನೀಡಿದಂಥ ಅದರ ಸಿಬ್ಬಂದಿ ವರ್ಗಕ್ಕೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತು ಸತತವಾಗಿ ವಿಶೇಷವಾಗಿ ನಾನು ಹೇಳೋದಾದರೆ ಇಂದಿನ ಈ ರಥ ನಿಮಗೆಲ್ಲರಿಗೂ ಗೊತ್ತು, ಸಾಧಾರಣ 25 ದಿನಗಳಿಂದ ಹೆಚ್ಚು ಸಮಯ ಇಡೀ ಕರ್ನಾಟಕವನ್ನು ಈ ರಥ ಸುತ್ತಾಡ್ತಾ ಬಂದಿದೆ. ಆದರೆ ಅದನ್ನು ಸಾರಥಿಯಾಗಿ ನಡೆಸಿದವರು ಓರ್ವ ಮೆಕ್ಯಾನಿಕಲ್ ಇಂಜಿನಿಯರ್. ತಾನು ಇಂಜಿನಿಯರ್ ಆಗಿದ್ದರೂ ಆ ಒಂದು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂತೆ ಸ್ವಾಮಿಯ ಮೇಲೆ ಒಂದು ಪ್ರೀತಿ ಇಟ್ಟು ಆ ಸ್ವಾಮಿಯ ರಥದ ಸಾರಥಿಯಾಗಿ ನಮ್ಮೊಂದಿಗೆ ಎಲ್ಲ ಕಡೆಗೂ ಬಂದಿದ್ದಾರೆ ಶ್ರೀಯುತ ಸತೀಶ್ ಜೋಗಿ ಅವರನ್ನು ನಾನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ, ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕೊನೆಯದಾಗಿ ಇಲ್ಲಿ ಸೇರಿದಂಥ ಎಲ್ಲ ಸದ್ಭಕ್ತರನ್ನು ವಿಶೇಷವಾಗಿ ಇಲ್ಲಿನ ಮಕ್ಕಳನ್ನು ಎಲ್ಲರನ್ನು ಸ್ವಾಮಿಯ ಮೇಲೆ ಪ್ರೀತಿ ಇಟ್ಟು ಬಂದಂಥ ಪ್ರತಿಯೊರ್ವನನ್ನು ನಾನು ಸಮಿತಿಯ ಪರವಾಗಿ ಹಾಗೂ ಸೇರಿದ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಓಂ ಶ್ರೀ ಸಾಯಿರಾಮ್. ಸಾಯಿರಾಮ್. ಇಲ್ಲಿಗೆ ಸಭಾ ಕಾರ್ಯಕ್ರಮ ಪರಿಸಮಾಪ್ತಿಯಾಯಿತು. ಇದೀಗ ಕೆಲವೇ ನಿಮಿಷಗಳಲ್ಲಿ ಶ್ರೀ ಸತ್ಯಸಾಯಿ ಶಿಶು ವಿಕಾಸ ಕೇಂದ್ರದ ಪುಟಾಣಿಗಳಿಂದ ನೃತ್ಯ ವೈವಿಧ್ಯ. ಸಾವಿರದ 1990 ಜೂನ್ 21ರಲ್ಲಿ ಸತ್ಯಸಾಯಿ ಶಿಶು ವಿಕಾಸ ವಿದ್ಯಾಕೇಂದ್ರವು ಆರಂಭಗೊಂಡಿತು.
ಈ ವಿದ್ಯಾ ಕೇಂದ್ರವು LKG ಮತ್ತು UKG ತರಗತಿಗಳನ್ನು ನಡೆಸುತ್ತಿದೆ. ಇದೀಗ ಈ ವೇದಿಕೆಯಲ್ಲಿ ಶಿಶು ವಿಕಾಸ ಕೇಂದ್ರದ ಪುಟ್ಟ ಪುಟಾಣಿಗಳ ನೃತ್ಯ ವೈವಿಧ್ಯ ಸ್ವಾಮಿ ಶಿಕ್ಷಣ ಅದು ಕೇವಲ ಹೊಟ್ಟೆಪಾಡಿಗಲ್ಲ, ಅದು ನಿನ್ನ ಬದುಕಿಗೆ ಎನ್ನುವಂಥ ಸ್ವಾಮಿ ಸಂದೇಶವನ್ನು ಪುಟ್ಟ ಮಕ್ಕಳಿಗೆ ಕಲಿಸುವಂಥ ಉದ್ದೇಶದಿಂದ ಈ ಶಿಶು ಕೇಂದ್ರವನ್ನು ನಮ್ಮ ಸಮಿತಿಯ ವತಿಯಿಂದ ನಡೆಸಲಾಗುತ್ತಿದೆ. ಮೊದಲಿಗೆ ರಾಷ್ಟ್ರಾಭಿಮಾನವನ್ನು ಮೂಡಿಸುವ, ದೇಶ ಪ್ರೇಮವನ್ನು ಹೆಚ್ಚಿಸುವ, ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಎಂಬ ದೇಶಭಕ್ತಿ ಗೀತೆಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ಪುಟಾಣಿಗಳಾದ LKGಯ ಶ್ರೀಧ್ವನಿ, ಶ್ರೇಯಾ, ತೇಜಸ್ವಿ, ಶ್ರೀರಕ್ಷಾ, ಜಶ್ವಿಕಾ, ಜಗನ್ಮಯಿ, ಪೂರ್ವಿಕಾ, ಅನಿಕಾ ಕೆ ಆಚಾರ್ಯ, ಪ್ರಣವ್, ಚಿರಾಂತ್, ಅದ್ವಿಕ್ ಕುಲಾಲ್, ಭವಿಷ್ ಪಾಟೀಲ್, ಲೇಖನ್, ಶರತ್ ಚಂದ್ರ, ರಿದಾಂಶು. UKGಯ ಪುಟಾಣಿಗಳಾದ ಜೀವೋತ್ತಮ್ ಭಟ್, ಮಾರ್ಮಿಕ್, ಧ್ರುವಿಕ್, ಭುವಿನ್ ಜಿ, ಮೋಕ್ಷಿತ್, ವೀರ್ ಸಚಿನ್, ಚಿರಾಯು, ವಿಶ್ರುತ್, PN, ಜೀವಿಕಾ, ಖುಷಿ, ಭೂಮ್ ರಾಯ್, ಆರಾಧ್ಯ ಪಾಟೀಲ್, ಹರ್ಷಿತ್, ಸಂಚಿತ್ PD, ಶಾರ್ವಿ, PN. ಇದೀಗ ನಮ್ಮ ಪುಟಾಣಿಗಳ ಪುಟ್ಟ ಹೆಜ್ಜೆಯ ನನ್ನ ದೇಶ ನನ್ನ ಭಾರತ ಎನ್ನುವಂಥ ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ ಎಂಬ ದೇಶಭಕ್ತಿ ಗೀತೆಯ ನೃತ್ಯ ನಿಮ್ಮ ಮುಂದೆ. ನಮ್ಮೆಲ್ಲ ಪುಟಾಣಿಗಳು ತಮ್ಮ ನೃತ್ಯಕ್ಕಾಗಿ ಸಿದ್ಧರಾಗಿ ನಿಂತಿದ್ದಾರೆ. ತಮ್ಮ ಬಣ್ಣದ ವೇಷಭೂಷಣಗಳೊಂದಿಗೆ ರಾಷ್ಟ್ರ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರ್ಥ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರ್ಥ. ಇಲ್ಲಿ ಪುಣ್ಯ ಜನ್ಮ ತಾರಲು ಪುಣ್ಯವೋ ಭಾರತ 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 ಎನ್ನಲು ಜೀವನ ಸಾರ್ಥಕ. ಭಾರತ 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 ಎನ್ನಲು ಜೀವನ ಸಾರ್ಥಕ. ನನ್ನ ದೇಶ ನನ್ನ ಉಸಿರು ನನ್ನ ಪ್ರಾಣ ಭಾರತ, ಶಾಂತಿ ಸಹಬಾಳ್ವೆ ವಿಶ್ವಕ್ಕೆಲ್ಲ ಸಾರ್ಥ.
ಅಭಿನಂದನೆಗಳು ಪ್ರೀತಿಯ ಪುಟಾಣಿಗಳಿಗೆ. ಸ್ವಾಮಿಯ ಸಂದೇಶದ ಸಾರಥಿಗಳನ್ನು ನಿರ್ಮಾಣ ಮಾಡುವುದೇ ಶಿಶು ವಿಕಾಸ ಕೇಂದ್ರದ ಧ್ಯೇಯೋದ್ದೇಶ. ಸ್ವಾಮಿಯ ಸಂದೇಶಗಳನ್ನು ಭಜನೆ, ಶ್ಲೋಕ, ಕಥೆಗಳ ಮೂಲಕ ನಿತ್ಯವೂ ಮಕ್ಕಳಿಗೆ ಇಲ್ಲಿ ತಿಳಿಸಿಕೊಡಲಾಗುತ್ತಿದೆ. ಅಂತಹ ಸುಂದರ ಸಂದೇಶಗಳ ಫಲಕದೊಂದಿಗೆ ಮುದ್ದು ಪುಟಾಣಿಗಳು ಇದೀಗ ನಮ್ಮ ವೇದಿಕೆಯಲ್ಲಿ. ಆ ಮುದ್ದು ಪುಟಾಣಿಗಳಿಗೆ ಒಂದು ಪ್ರೀತಿಯ ಚಪ್ಪಾಳೆಯೇ ಅಭಿನಂದನೆಗಳಾಗುವುದು ಎನ್ನುವಂಥ ನಿರೀಕ್ಷೆಯು ಎಲ್ಲ ಸಭಾಸದರಿಂದ. ಪ್ರೀತಿಯ ಪುಟಾಣಿಗಳು LKGಯ ಲೇಖನ್, ಚಿರಾಂತ್, ಅದ್ವಿಕುಲಾಲ್, ಋದಾಂಶು, ಶರತ್ ಚಂದ್ರ. UKGಯ ಪುಟಾಣಿಗಳಾದ ವೀರ್ ಸಚಿನ್, ಮೋಕ್ಷಿತ್, ಚಿರಾಯು, ಭುವಿನ್, ಜೀವೋತ್ತಮ್ ಭಟ್ ಸುಂದರವಾದ ಸ್ವಾಮಿಯ ಸಂದೇಶಗಳ ಫಲಕಗಳೊಂದಿಗೆ ಇದೀಗ ವೇದಿಕೆಗೆ ಆ ಫಲಕದಲ್ಲಿ ಬರೆದಂತಹ ಸಂದೇಶಗಳು ತಮ್ಮ ಬದುಕಿನ ಸಂದೇಶವಾಗಿಸುವಂಥ ಪುಟ್ಟ ಪುಟ್ಟ ವಯಸ್ಸಿನ ಮಕ್ಕಳು ಇದೀಗ ವೇದಿಕೆಯಲ್ಲಿ ಮಿಂಚಲಿದ್ದಾರೆ. ಇದೀಗ ವೇದಿಕೆಗೆ ಸ್ವಾಮಿಯ ಸುಂದರ ಸಂದೇಶಗಳೊಂದಿಗೆ ನಮ್ಮ ಮಕ್ಕಳು not for marks but for remarks. Service to mankind is service to God. ಪುಟ್ಟ ಪುಟಾಣಿಗಳಿಗೆ ಧನ್ಯವಾದವನ್ನು ತಿಳಿಸುತ್ತಾ, ಶಾಲೆಯೊಂದು ವಿದ್ಯಾದೇಗುಲ, ಜ್ಞಾನದ ಆಲಯ, ಸ್ನೇಹ ಒಗ್ಗಟ್ಟನ್ನು ಬೆಳೆಸುವ ಸುಂದರ ತಾಣ, ಪವಿತ್ರ ಸ್ಥಳ. ಇಂತಹ ಸ್ನೇಹ ಮತ್ತು ಸಂತೋಷದ ಸಂದೇಶವನ್ನು ಹೊತ್ತ ಒಂದೇ ಶಾಲೆಯ ಮಕ್ಕಳು ನಾವು ಎಂಬ ಸುಂದರ ಹಾಡಿಗೆ ನಮ್ಮ ಪುಟಾಣಿ ಕಲಾವಿದರು ಮನಮೋಹಕ ನೃತ್ಯವನ್ನು ಪ್ರದರ್ಶಿಸಲಿದ್ದಾರೆ. ಭಾಗವಹಿಸುವ ಮಕ್ಕಳು LKGಯ ಜಶ್ಮಿ KP, ರಿಷಿ DS, ಜಿಯಾ ಪ್ರಭು, ಜನನಿ, ತ್ರಿಷಾ, ವೇದಿಕಾ, ಆರಾಧ್ಯ ಭಟ್, ಲಿಹನ್, ಪ್ರದ್ಯುನ್, ಮೋಕ್ಷಿತ್, ಷಣ್ವಿಕ್ R ಶೆಟ್ಟಿ, ಹೊಸಿತ್, ಚಿರಾಯು, ವೈದಿಕ್, ಚಿರುಷು, ಕೃಷ್ಣ, ಅದ್ವಿನ್, ಘನಶ್ಯಾಮ್, ದೈವಿಕ್. UKGಯ ಅದ್ವಿಕ್ KJ, ಭವಿನ್, ಹವಿಶ್, ಯುವನ್, ಪ್ರದ್ವಿನ್, ನಮಿತ್, ನಮ್ಯ, ನಮಸ್ವಿ, ಸಮನ್ವಿ, ಶ್ರೇಯಾ, ವಿದ್ವಾನ್, ಆಹೀಶ್ ಎಲ್ಲ ಮಕ್ಕಳು ಇದೀಗ ಒಂದೇ ಶಾಲೆಯ ಮಕ್ಕಳು ನಾವು ಎಂಬ ಸುಂದರ ಹಾಡಿಕೆ ನೃತ್ಯಕ್ಕಾಗಿ ಇದೀಗ ವೇದಿಕೆಯಲ್ಲಿ.
ಧನ್ಯವಾದಗಳು ಪ್ರೀತಿಯ ಪುಟಾಣಿಗಳೇ. ಕೊನೆಯದಾಗಿ LKG UKG ಎಲ್ಲ ವಿದ್ಯಾರ್ಥಿಗಳಿಂದ ಪ್ರೀತಿಯ ಪುಟಾಣಿಗಳಿಂದ ಸ್ವಾಮಿಯ ಶತಮಾನೋತ್ಸವದ ಪ್ರೇಮ ಪ್ರವಾಹಿನಿ ರಥದ ಆಗಮನದ ಹಿನ್ನೆಲೆಯಲ್ಲಿ ಸ್ವಾಮಿಗೊಂದು ಸುಂದರವಾದ ಭಜನೆಯ ಸಮರ್ಪಣೆಯ ಮೂಲಕ ಈ ಸಂತೋಷವನ್ನು ನಾವು ಎಲ್ಲ ಪುಟಾಣಿಗಳು ಸಂಭ್ರಮಿಸಲಿದ್ದಾರೆ. ಎಲ್ಲ ಪುಟಾಣಿಗಳು ಇದೀಗ ಸುಂದರವಾದ ಸ್ವಾಮಿಯ ಭಜನೆಗಾಗಿ ವೇದಿಕೆಗೆ. ಎಲ್ಲಿ ಭಜನೆ ಇರ್ತದೋ ಅಲ್ಲಿ ವಿಭಜನೆ ಇಲ್ಲ ಎನ್ನುವಂತೆ ಸ್ವಾಮಿ ಭಜನೆಯ ಮೂಲಕ ಸಂಘಟನೆಯನ್ನು ನಮ್ಮ ಸ್ವಾಮಿ ಇಡೀ ಮಾನವ ಜನಾಂಗಕ್ಕೆ ತಿಳಿಸಿಕೊಟ್ರು. ಅಂಥ ಭಜನೆಯನ್ನು ನಮ್ಮ ಪುಟಾಣಿಗಳು ಇದೀಗ ವೇದಿಕೆಯಲ್ಲಿ ಎಲ್ಲ ಪುಟಾಣಿಗಳು ಮತ್ತೊಮ್ಮೆ ವೇದಿಕೆಗೆ ಸುಂದರವಾದ ಒಂದು ಪ್ರಸ್ತುತಿ ಸ್ವಾಮಿಗಾಗಿ ಸ್ವಾಮಿಯ ಶತವರ್ಷದ ಸಂಭ್ರಮಾಚರಣೆಯಲ್ಲಿ ಒಂದು ಪುಟ್ಟ ಪುಟಾಣಿಗಳು ತಮ್ಮ ಸುಮಧುರವಾದ ಕಂಠದ ಮೂಲಕ ಭಜನೆಯನ್ನು ಸ್ವಾಮಿಯ ಚರಣ ಕಮಲಗಳಿಗೆ ಸಮರ್ಪಿಸಲಿದ್ದಾರೆ. ಮತ್ತೊಮ್ಮೆ ಎಲ್ಲ ಪುಟಾಣಿಗಳಿಗೆ ವೇದಿಕೆಗೆ ಸ್ವಾಗತ. ಈ ಕಾರ್ಯಕ್ರಮವು ಇನ್ನೊಂದು ಕಾರ್ಯಕ್ರಮ ನಡೀಲಿಕ್ಕಿದೆ, ಪ್ರಣಮಾಮಿ ಸಾಯಿ ಈಶ್ವರ ಎನ್ನುವಂಥ ಆ ಕಾರ್ಯಕ್ರಮದ ನಂತರ ಮಹಾಮಂಗಳಾರತಿ ಸ್ವಾಮಿಗೆ ನಡೀಲಿಕ್ಕಿದೆ. ಆ ನಂತರ ಪ್ರಸಾದ ವಿತರಣೆ ಇದೆ. ದಯವಿಟ್ಟು ಎಲ್ಲ ಸಹೃದಯಿ ಬಂಧುಗಳು ಪ್ರಸಾದವನ್ನು ಸ್ವೀಕರಿಸಿಯೇ ತೆರಳಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಶಿಶು ವಿಕಾಸ ಕೇಂದ್ರದಲ್ಲಿ LKG ಮತ್ತು UKG ತರಗತಿಗಳು ನಡೆಸಲಾಗುತ್ತಿದೆ. ಎಲ್ಲ ಮಕ್ಕಳು ಯಾವುದೇ ಜಾತಿ ಧರ್ಮದ ಭೇದವಿಲ್ಲದೆ ಎಲ್ಲ ಮಕ್ಕಳು ನಾವೆಲ್ಲರೂ ಒಂದೇ ಭಾವದಿಂದ ಈ ತರಗತಿಗಳಲ್ಲಿ ತಮ್ಮ ಜ್ಞಾನಾರ್ಜನೆ ಮಾಡ್ತಾ ಇದ್ದಾರೆ. ಇವರ ಹಿಂದಿರುವಂಥ ಶಕ್ತಿಗಳು ಆ ಗುರುವೃಂದ.
पतित पावना हे घनश्यामा साई गोपाला हे घनश्यामा प्रेम भगवान साई भगवान साई राम साई राम साई राम साई राम साई बोलो जय जयकार बोलो जय जयकार जय बोलो भगवान श्री सत्य साई बाबा जी की ಪುಟ್ಟ ಪುಟ್ಟ ಪುಟಾಣಿಗಳಿಗೆ ಪುಟ್ಟ ಪುಟ್ಟ ಹೆಜ್ಜೆಯ ಸುಂದರ ನೃತ್ಯವನ್ನು ಪ್ರದರ್ಶಿಸುವಲ್ಲಿ ಅವರ ಹಿಂದಿರುವ ಶಕ್ತಿ ಸತ್ಯಸಾಯಿ ಶಿಶು ವಿಕಾಸ ಕೇಂದ್ರದ ಗುರುವೃಂದ ಎಲ್ಲ ಗುರುವೃಂದಕ್ಕೆ ಆಭಾರಿಗಳಾಗಿದ್ದೇವೆ. ನಿಮ್ಮ ಸೇವೆಗೆ ಸ್ವಾಮಿಯ ಪೂರ್ಣಾನುಗ್ರಹವಿರಲಿ ಎಂಬ ಆಶಯವು ಸ್ವಾಮಿಯ ಶತವರ್ಷದ ಪ್ರಯುಕ್ತ ಈ ಸಭಾಭವನದಿಂದ ಈ ವೇದಿಕೆಯ ಮೂಲಕ ನಮ್ಮ ಕರೆಗೆ ಪ್ರೀತಿಯಿಂದ ಆಗಮಿಸಿದಂತಹ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಇವರ ಗೌರವ ಉಪಸ್ಥಿತಿಯನ್ನು ನಾವು ಗೌರವಿಸಿದ್ದೇವೆ. ಇವರಿಗೆ ಇದೀಗ ಈ ವೇದಿಕೆಯಲ್ಲಿ ಪ್ರಣಮಾಮಿ ಸಾಯಿಷಾ ಎನ್ನುವ ಭಕ್ತಿ ಸಂಗೀತ ವೈಭವ ನಮ್ಮ ಸಮಿತಿಯ ಕಲಾವಿದರಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಹಾಡುಗಾರಿಕೆಯಲ್ಲಿ ಹಾಡುಗಾರಿಕೆಯಲ್ಲಿ ಶ್ರೀಮತಿ ಕೃತಿಕಾ ಅಕ್ಷಯ್, ಶ್ರೀಮತಿ ಚೈತ್ರಿಕಾ ಅಜಯ್ ರಾಮ್, ಕುಮಾರಿ ಸಾಯಿರೂಪ, ಕುಮಾರಿ ವೀಣಾ ಶಾರದಾ, ಕುಮಾರಿ ವೈಷ್ಣವಿ ನಾಯಕ್, ಕುಮಾರಿ ಸಾಯೀಶ್ವರಿ, ಕುಮಾರಿ ಯಕ್ಷಿತಾ ರೈ, ಕುಮಾರಿ ಜೀವಿತಾ ರೈ, ಕುಮಾರಿ ಸಾಯಿ ಸಹನಾ, ಕುಮಾರಿ ಆರ್ಯ, ಕುಮಾರಿ ಸಾನ್ವಿ ಪ್ರಭು, ಕುಮಾರಿ ಸಾನ್ವಿ ವಾಗ್ಲೆ, ಕುಮಾರಿ ಸಾಯಿ ಪ್ರಿಯಾ, ಕುಮಾರಿ ಸಾಯಿ ವಜ್ರ ಮತ್ತು ಶ್ರೀ ಸಾಯಿ ಸುಬ್ರಹ್ಮಣ್ಯ. ಹಿಮ್ಮೇಳದಲ್ಲಿ ವಾಯಿಲಿನ್ ಕುಮಾರಿ ತನ್ಮಯಿ ಉಪ್ಪಂಗಳ, ಹಾರ್ಮೋನಿಯಂ ಶ್ರೀ ಸಾಯಿ ಸುಬ್ರಹ್ಮಣ್ಯ, ಮೃದಂಗದಲ್ಲಿ ಶ್ರೀ ಪ್ರಸನ್ನ ಎನ್ ಭಟ್, ತಬಲಾ ಶ್ರೀ ಸಾಯಿ ಸ್ಕಂದ, ರಿದಮ್ ಪ್ಯಾಡ್ ಶ್ರೀ ಸಾಯಿರಾಮ್, ಕೀಬೋರ್ಡ್ ಕುಮಾರಿ ಚಿತ್ಕಲಾ. ಇದೀಗ ಸುಂದರವಾದ ಭಕ್ತಿ ಭಾವದ ಭಕ್ತಿ ಸಂಗೀತ ಲಹರಿ ಪ್ರಣಮಾಮಿ ಸಾಯಿಷಾ ಎನ್ನುವಂಥ ಭಕ್ತಿ ಸಂಗೀತ ವೈಭವ ಇದೀಗ ನಮ್ಮ ಸಮಿತಿಯ ಕಲಾವಿದೆಯರಿಂದ. ಇದಕ್ಕಾಗಿ ಹಾಡುಗಾರಿಕೆಯಲ್ಲಿ ಶ್ರೀಮತಿ ಕೃತಿಕಾ ಅಕ್ಷಯ್, ಶ್ರೀಮತಿ ಚೈತ್ರಿಕಾ ಅಜಯ್ ರಾಮ್, ಕುಮಾರಿ ಸಾಯಿರೂಪ, ಕುಮಾರಿ ವೀಣಾ ಶಾರದಾ, ಕುಮಾರಿ ವೈಷ್ಣವಿ ನಾಯಕ್, ಕುಮಾರಿ ಸಾಯೀಶ್ವರಿ, ಕುಮಾರಿ ಯಕ್ಷಿತಾ ರೈ, ಕುಮಾರಿ ಜೀವಿತಾ ರೈ, ಕುಮಾರಿ ಸಾಯಿ ಸಹನಾ, ಕುಮಾರಿ ಆರ್ಯ, ಕುಮಾರಿ ಸಾನ್ವಿ ಪ್ರಭು, ಕುಮಾರಿ ಸಾನ್ವಿ ವಾಗ್ಲೆ, ಕುಮಾರಿ ಸಾಯಿ ಪ್ರಿಯಾ, ಕುಮಾರಿ ಸಾಯಿ ವಜ್ರ ಮತ್ತು ಶ್ರೀ ಸಾಯಿ ಸುಬ್ರಹ್ಮಣ್ಯ. ಇದೀಗ ನಮ್ಮ ಕೊನೆಯ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ನಂತರದಲ್ಲಿ ಸ್ವಾಮಿಗೆ ಮಹಾಮಂಗಳ ಆರತಿ ಆಗಲಿಕ್ಕಿದೆ. ಆ ನಂತರ ಪ್ರಸಾದ ವಿತರಣೆ ಇದೆ, ಫಲಹಾರ ಇದೆ. ಎಲ್ಲರೂ ದಯವಿಟ್ಟು ಸ್ವೀಕರಿಸಿ ತೆರಳಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲ ಕಲಾವಿದರನ್ನು ಮತ್ತೊಮ್ಮೆ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ನಿಮ್ಮ ಪ್ರಣಮಾಮಿ ಸಾಯಿಷಾ ಭಕ್ತಿ ಸಂಗೀತ ಕಾರ್ಯಕ್ರಮಕ್ಕೆ.
ಇನ್ನು ಕೆಲವೇ ನಿಮಿಷಗಳಲ್ಲಿ ಇದೀಗ ಪ್ರಣಮಾಮಿ ಸಾಯಿಷ ಎಂಬ ಸುಂದರ ಭಕ್ತಿ ಸಂಗೀತ ನಮ್ಮ ಸಮಿತಿಯ ಸತ್ಯಸಾಯಿ ಸೇವಾ ಸಮಿತಿ ಪುತ್ತೂರು ಇದರ ಕಲಾವಿದೆಯರಿಂದ. ಪೂರ್ಣಾವತಾರಿಯಾದ ಭಗವಾನ್ ಬಾಬಾರವರ ಜನ್ಮ ಶತಮಾನೋತ್ಸವದ ಸಂಭ್ರಮದಲ್ಲಿದ್ದೇವೆ. ಸ್ವಾಮಿಯ ಅವತಾರದ ಕಾಲಘಟ್ಟದಲ್ಲಿ ನಾವಿದ್ದೆವು ಎಂಬುದು ನಮ್ಮ ಬದುಕಿನ ಸಾರ್ಥಕತೆ. ಸಾಯಿ ಅಂದರೆ ಪ್ರೇಮ, ಪ್ರೇಮ ಅಂದರೆ ಸಾಯಿ. ಸಾಯಿ ಸಾಮ್ರಾಜ್ಯ ಅಂದರೆ ವಿಶ್ವದಾದ್ಯಂತ ನಡೆಯುತ್ತಿರುವ ಸಾಯಿ ಸೇವಾ ಕಾರ್ಯಗಳು. ಈ ದೇಶದಲ್ಲಿ ವಿದ್ಯೆ, ಆಹಾರ ಮತ್ತು ಆರೋಗ್ಯ ಯಾವತ್ತೂ ಲಾಭ ಗಳಿಸುವ ಉದ್ಯಮವಾಗಿ ಬೆಳೆಯಬಾರದು ಎಂಬುದು ಸ್ವಾಮಿಯ ಆಶಯವಾಗಿತ್ತು. ಸದೃಢವಾದ ಸುಸಂಸ್ಕೃತವಾದ ರಾಷ್ಟ್ರ ನಿರ್ಮಾಣ ಶಿಕ್ಷಣದಿಂದ ಮಾತ್ರ ಸಾಧ್ಯ ಎಂದು ಸ್ವಾಮಿ ತಿಳಿದಿದ್ದರು. ಅದಕ್ಕಾಗಿ KGಯಿಂದ PGಯವರೆಗೆ ಉಚಿತವಾಗಿ ಶಿಕ್ಷಣವನ್ನು ನೀಡುವಂಥ ವಿದ್ಯಾಸಂಸ್ಥೆಗಳನ್ನು ಸ್ವಾಮಿ ಆರಂಭ ಮಾಡಿದರು. ಸ್ವಾಮಿ ಒಂದು ಕೈಯಲ್ಲಿ ಲೌಕಿಕವಾದ ಜ್ಞಾನದ ಡಿಗ್ರಿಗಳನ್ನು ತೋರಿಸುತ್ತಾರೆ, ಶಿಕ್ಷಣ ಸಂಸ್ಥೆಗೆ ಪ್ರವೇಶ ಪಡೆದ ಮೇಲೆ ಇನ್ನೊಂದು ಕೈ ತೋರಿಸುತ್ತಾರೆ, ಅಲ್ಲಿದೆ ಆಧ್ಯಾತ್ಮಿಕತೆಯ ಜ್ಞಾನ. ಲೌಕಿಕ ಮತ್ತು ಆಧ್ಯಾತ್ಮಿಕ ಜ್ಞಾನಗಳೆರಡು ಸಮ್ಮಿಶ್ರಗೊಂಡಾಗ ಅದು ಎಲ್ಲೆಲ್ಲೂ ಸಲ್ಲುವ ಫಲವಾಗಿ ಹೊರಬರುತ್ತದೆ ಎಂಬುದು ಸ್ವಾಮಿಯ ಆಶಯವಾಗಿತ್ತು. ಸದೃಢವಾದ ಭಾರತ ನಿರ್ಮಾಣ ಯುವ ಜನಾಂಗದಿಂದ ಮಾತ್ರ ಸಾಧ್ಯ ಎಂಬುದನ್ನು ಸ್ವಾಮಿ ಮನಗಂಡಿದ್ದರು. ಶ್ರೀ ಸತ್ಯಸಾಯಿ ವಾಟರ್ ಪ್ರಾಜೆಕ್ಟ್ ಎಂಬ ಬೃಹತ್ ಯೋಜನೆಯು ಯಾವುದೇ ಸರ್ಕಾರದಿಂದ ಮಾಡಲು ಅಸಾಧ್ಯವಾದ ಕಲ್ಪನೆಯಾಗಿತ್ತು. ರಾಯಲ್ ಸೀಮೆಗೆ, ಮೆಡಾಕ್ ಮೆಹಬೂಬು ನಗರಕ್ಕೆ, ಅನಂತಪುರ ಜಿಲ್ಲೆಗೆ ಸುಮಾರು 73 ಹಳ್ಳಿಗಳಿಗೆ 320 ಹಳ್ಳಿಗಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸ್ವಾಮಿ ಮಾಡಿದ್ದಾರೆ. ಆರೋಗ್ಯವಂತ ಜೀವನಕ್ಕಾಗಿ 1991ರಲ್ಲಿ ಪುಟ್ಟಪರ್ತಿಯಲ್ಲಿ ಉಚಿತವಾದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, 2001ರಲ್ಲಿ ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ತೆರೆದರು. ಈ ಆಸ್ಪತ್ರೆಯು ಸುಸಜ್ಜಿತವಾದ ವ್ಯವಸ್ಥೆಯನ್ನು ನೋಡಿ ಮಹನೀಯರೊಬ್ಬರು ಭೂಲೋಕದ ಸ್ವರ್ಗ ಎಂದೇ ಬಣ್ಣಿಸಿದ್ದಾರೆ. ಈ 2 ಆಸ್ಪತ್ರೆಗಳಿಗೆ ಭೇಟಿ ನೀಡಿದ ವಿದೇಶಿ ಯಾತ್ರಿಕರೊಬ್ಬರು ಈ ರೀತಿ ಉದ್ಗರಿಸಿದ್ದಾರೆ: ದೀಸ್ ಆರ್ ದ 2 ಬಿಗ್ ಹಾಸ್ಪಿಟಲ್ಸ್ ಆಫ್ ದ ವರ್ಲ್ಡ್ ವಿಚ್ ಹ್ಯಾವ್ ನೋ ಬಿಲ್ಲಿಂಗ್ ಸೆಂಟರ್ ಎಂದಿದ್ದಾರೆ. ಅಂತಹ ಸ್ವಾಮಿ ಸದಾ ಸೇವೆ ಮತ್ತು ಪ್ರೇಮದಿಂದ ಈ ಜಗತ್ತಿನಲ್ಲಿ ಯುಗ ಯುಗಾಂತರಗಳಲ್ಲೂ ಅಜರಾಮರವಾಗಿ ನಮ್ಮೆಲ್ಲರ ಹೃದಯವಾಸಿಯಾಗಿರ್ತಾರೆ. ಅಂತಹ ಸ್ವಾಮಿಯ ಜನ್ಮ ಶತವರ್ಷದ ಸಂಭ್ರಮ. ಈ ಸಂದರ್ಭದಲ್ಲಿ ಪ್ರೇಮ ಪ್ರವಾಹಿನಿ ಸ್ವಾಮಿಯ ಪ್ರೇಮಕ್ಕೆ ಎಲ್ಲೇ ಇಲ್ಲ ಅಂತ ಪ್ರವಾಹದ ರಥದ ಭಾವನಾತ್ಮಕವಾದ ರಥೋತ್ಸವದ ರಥದ ಆಗಮನ ಇಂದು ಪುತ್ತೂರು ತಾಲೂಕಿಗೆ ಆಗಿದೆ. ಆ ಸಂಭ್ರಮವನ್ನು ಈ ವೇದಿಕೆಯ ಮೂಲಕ ನಾವೆಲ್ಲರೂ ಆಚರಿಸ್ತಾ ಇದ್ದೇವೆ. ಎಲ್ಲ ಕಲಾವಿದ ಬಂಧುಗಳಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ವೇದಿಕೆಯ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಸ್ವಾಮಿಯ ಸೇವೆ ಇಡೀ ಜಗತ್ತಿಗೆ ಪ್ರೇರಣೆಯಾಗಿದೆ. ಅದರಂತೆ ನಮ್ಮ ಸತ್ಯಸಾಯಿ ಸೇವಾ ಸಮಿತಿ ಪುತ್ತೂರು ಇಲ್ಲಿ ಕೂಡ ನಿರಂತರವಾಗಿ ಸೇವಾ ಚಟುವಟಿಕೆಗಳು ನಡೆಯುತ್ತಾ ಬಂದಿದೆ. ಇದಕ್ಕೆ ಸತ್ಯಸಾಯಿ ಸಮಿತಿಯ ಬೆನ್ನೆಲುಬು ನಮಗೆಲ್ಲ ಪ್ರೇರಕರಾಗುವವರು ಶ್ರೀಯುತ ಪದ್ಮನಾಭ ನಾಯಕ್. ಅವರ ಆ ಸೇವೆಯಲ್ಲಿ ಪ್ರೇರಣೆಯಂತೆ ಬ್ಲಡ್ ಡೊನೇಷನ್ ಕ್ಯಾಂಪ್, ಐ ಕ್ಯಾಂಪ್, ಫ್ರೀ ಡೆಂಟಲ್ ಕ್ಯಾಂಪ್ ಇಂಥ ಕ್ಯಾಂಪ್ಗಳು ನಿರಂತರವಾಗಿ ನಡೀತಾ ಬರ್ತಾ ಇದೆ. ಅಲ್ಲದೆ ಸುಮಾರು 45 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಮಹಾಲಿಂಗೇಶ್ವರ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರ ರಥೋತ್ಸವದ ಸಂದರ್ಭದಲ್ಲಿ ಮತ್ತು ಬಲ್ನಾಡು ಉಳ್ಳಾಲ್ತಿಯಮ್ಮನವರ ಜಾತ್ರೋತ್ಸವದ ದಿನ
ಈ 2 ದಿನಗಳಲ್ಲಿ ಲಕ್ಷಾಂತರ ಜನರಿಗೆ ಅವರ ದಾಹವನ್ನು ತೀರಿಸುವಂಥ ಮಜ್ಜಿಗೆ ನೀರಿನ ವಿತರಣೆಯು ನಿರಂತರವಾಗಿ ನಮ್ಮ ಸಮಿತಿಯ ಮೂಲಕ ನಿರಂತರವಾಗಿ ನಡೆದು ಬಂದಿದೆ. ಇದು ಜಿಲ್ಲೆಯಾದ್ಯಂತ ಗುರುತಿಸಲ್ಪಟ್ಟಂಥ ಕಾರ್ಯಕ್ರಮವಾಗಿದೆ. ಸ್ವಾಮಿಯ ಜನ್ಮ ಶತವರ್ಷದ ಪರಿಣಾಮವಾಗಿ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಉಚಿತವಾದ ವಸತಿ ವ್ಯವಸ್ಥೆಯನ್ನೂ ಮಾಡಿರುತ್ತೇವೆ. ಇದಕ್ಕೆಲ್ಲ ನಮಗೆ ಎಲ್ಲ ಸೇವೆಗಳಿಗೆ ಸ್ವಾಮಿಯೇ ಪ್ರೇರಣೆ. ಸ್ವಾಮಿ ನಡೆಸಿದಂಥ ಎಲ್ಲ ಸೇವಾ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗುವಂಥ ಗುರುತರವಾದ ಜವಾಬ್ದಾರಿ ಸಾಯಿ ಭಕ್ತರಾದ ನಮ್ಮೆಲ್ಲರ ಮೇಲಿದೆ. ಇದನ್ನು ಸ್ವಾಮಿ ಸಿಂಧು ನಾವು ಸಿಡಿದು ದೂರ ಬಿದ್ದ ಒಂದು ಬಿಂದು ಅಷ್ಟೇ. ಆ ಸ್ವಾಮಿಯ ಸೇವಾ ಸಾಮ್ರಾಜ್ಯದಲ್ಲಿ ನಾವು ಒಂದಷ್ಟು ಬಿಂದುಗಳಾಗುವ ಪ್ರಯತ್ನವಷ್ಟೇ. ಸತ್ಯಸಾಯಿ ಸೇವಾ ಸಮಿತಿಯ ವತಿಯಿಂದ ಫ್ರೀ ಟೈಲರಿಂಗ್ ಕ್ಲಾಸಸ್ ಕೂಡ ನಿರಂತರವಾಗಿ ಬ್ಯಾಚ್ ವೈಸ್ ನಡೀತಾ ಬರ್ತಾ ಇದೆ. ಈ ಮೂಲಕ ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ತಲುಪುವಂತಹ ಪ್ರಯತ್ನವನ್ನು ಸತ್ಯಸಾಯಿ ಸೇವಾ ಸಮಿತಿ ನಿರಂತರವಾಗಿ ಮಾಡುತ್ತಾ ಬರ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಸತ್ಯಸಾಯಿ ಸೇವಾ ಸಮಿತಿಯ ಸದಸ್ಯರು ತನು ಮನ ಧನಗಳಿಂದ ಸಹಕರಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂಥ ಪ್ರಯತ್ನವನ್ನು ಮಾಡುತ್ತಾ ಇದ್ದೇವೆ. ಸ್ವಾಮಿ ಹೇಳಿದ್ದಾರೆ, ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಒಂದು ಕಾಲಕ್ಕೆ. ಆದರೆ ಇವತ್ತು ಸ್ವಾಮಿ ಶರೀರದಲ್ಲಿ ಇರುವುದಿಲ್ಲ. ಆದರೆ ಸ್ವಾಮಿಯ ಮತ್ತೆ ಹೇಳಿದರು ಕೊನೆಯದಾಗಿ, ಸ್ವಾಮಿ ಯುವರ್ ಲೈಫ್ ಈಸ್ ಮೈ ಮೆಸೇಜ್ ಅಂತ. ಸ್ವಾಮಿ ಹೇಳಿದಂಥ ನಮ್ಮ ಜೀವನವೇ ಸ್ವಾಮಿಯ ಸಂದೇಶವಾಗಬೇಕು ಎನ್ನುವಂಥ ಪ್ರಯತ್ನದಲ್ಲಿ ಒಂದಷ್ಟು ಸೇವಾ ಕಾರ್ಯಗಳು ಸತ್ಯಸಾಯಿ ಸೇವಾ ಸಮಿತಿಯ ಮೂಲಕ, ವಿದ್ಯಾಜ್ಯೋತಿಯ ಮೂಲಕ, ಸತ್ಯಸಾಯಿ ಪ್ರೇಮಾಮೃತಂ ಎನ್ನುವ ಕಾರ್ಯಕ್ರಮದ ಮೂಲಕ, ಗಿಡಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಎನ್ನುವುದನ್ನು ಈ ವೇದಿಕೆಯ ಮೂಲಕ ಹೇಳಲಿಕ್ಕೆ ಸಂತೋಷ ಪಡುತ್ತಾ ಇದ್ದೇವೆ. ಇದಕ್ಕೆಲ್ಲ ನಮಗೆ ಪ್ರೇರಣೆ ಸ್ವಾಮಿಯವರು, ಭಗವಾನ್ ಸತ್ಯಸಾಯಿ ಬಾಬಾರವರು. ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ಸೇವೆ ಅಷ್ಟೇ ಈ ಬದುಕಿನ ಸಾರ್ಥಕತೆ. ಮಾನವನಾಗಿ ಹುಟ್ಟಿದಂಥ ನೀನು ಮಾಧವತ್ವಕ್ಕೆ ಇರಬೇಕು ಎನ್ನುವುದು ಸ್ವಾಮಿಯ ಸಂಕಲ್ಪವಾಗಿತ್ತು. ಅದರಂತೆ ನಿರಂತರವಾಗಿ ಸತ್ಯಸಾಯಿ ಸೇವಾ ಸಮಿತಿಯಲ್ಲಿ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬರ್ತಾ ಇದ್ದೇವೆ. ಸ್ವಾಮಿಗೆ ಯಾವುದೇ ಜಾತಿ ಧರ್ಮ ಇರುವುದೊಂದೇ ಧರ್ಮ, ಅದುವೇ ಮಾನವ ಧರ್ಮ. ಇರುವುದೊಂದೇ ಜಾತಿ, ಅದುವೇ ಮಾನವ ಜಾತಿ ಎಂದಿದ್ದಾರೆ. ಇಲ್ಲಿ ಯಾವುದೇ ಜಾತಿ ಮತ ಭೇದಗಳಿಲ್ಲ, ಎಲ್ಲರೂ ಒಂದೇ. ಇರುವುದೊಂದೇ ಮಾನವ ಜನಾಂಗ. ಅದು ಆ ಜನಾಂಗವನ್ನು ನಾವು ಮತ್ತೆ ಒಗ್ಗಟ್ಟಾಗಬೇಕು, ಅದು ಪ್ರೇಮದಿಂದ ಮಾತ್ರ ಸಾಧ್ಯ ಎನ್ನುವುದು ಸ್ವಾಮಿಯ ಆಶಯ. ಸ್ವಾಮಿಯ ಆಶಯದಂತೆ ನಾವು ಬದುಕಬೇಕು, ಆಗ ನಮ್ಮ ಬದುಕು ಸ್ವಾಮಿಯ ಸಂದೇಶವಾಗುವುದು. ಧನ್ಯವಾದಗಳು. ಪ್ರಣಮಾಮಿ ಸಾಯಿಷಾ ಎಂಬ ಸುಂದರ ಭಕ್ತಿ ಸಂಗೀತ ವೈಭವ ಇದೀಗ ವೇದಿಕೆಯಿಂದ ಸ್ವಾಮಿಯ ವರ್ಷಾಚರಣೆಯ ಸಂಭ್ರಮ, ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥದ ಆಗಮನ, ಪುತ್ತೂರಿನ ಪುಣ್ಯವೋ ಎಂಬಂತೆ ಆ ಸಂಭ್ರಮವನ್ನು ಇದೀಗ ನಾವು ಸತ್ಯಸಾಯಿ ಪ್ರಣಮಾಮಿ ಸಾಯಿಷಾ ಎನ್ನುವ ಸುಂದರ ಭಕ್ತಿ ಸಂಗೀತದೊಂದಿಗೆ ಆಚರಿಸಲಿಕ್ಕಿದ್ದೇವೆ. ಎಲ್ಲ ಸದ್ಭಕ್ತರು, ಸದೃದಯ ಬಂಧುಗಳು ಕಾರ್ಯಕ್ರಮದ ಕೊನೆಯವರೆಗೆ ಇದ್ದು ನಮ್ಮೊಂದಿಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಪಾಲ್ಗೊಂಡು ಈ ಭಕ್ತಿಯಲ್ಲಿ ನೀವು ಭಾಗಿಗಳಾಗಿ ನಂತರ ಉಪಹಾರ ಪ್ರಸಾದ ವಿತರಣೆ ಇದೆ, ಸ್ವೀಕರಿಸಿ ತೆರಳಬೇಕು ಅಂತ ಮತ್ತೊಮ್ಮೆ ಮಗದೊಮ್ಮೆ ಸಂಘಟಕ ಎಲ್ಲರ ಪರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ.
ಪ್ರಣಮಾಮಿ ಸಾಯಿಷ. ಸ್ವಾಮಿಗೊಂದು ಭಕ್ತಿಯ ಸಂಗೀತದ ಸಮರ್ಪಣೆ ಇದೀಗ ವೇದಿಕೆಯ ಮೂಲಕ. ಸಾಯಿರಾಮ್ ಸಾಯಿರಾಮ್ ಸಾಯಿರಾಮ್. साईश्वराय विद्महे सत्यदेवाय धीमहि तन्नः सर्वः प्रचोदयात्.
ಓಂ ಶ್ರೀ ಸಾಯಿರಾಮ್. ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥಯಾತ್ರೆಯನ್ನು ನಮ್ಮ ತಾಲೂಕಿಗೆ ಸ್ವಾಗತಿಸುತ್ತಾ ಇರುವ ಈ ಸುಸಂದರ್ಭದಲ್ಲಿ ಪ್ರಣಮಾಮಿ ಸಾಯಿಷಾ ಎಂಬ ಈ ಗೀತಾಗುಚ್ಛವನ್ನು ಸ್ವಾಮಿಯ ದಿವ್ಯ ಪದಕಮಲಗಳಲ್ಲಿ ಸಮರ್ಪಿಸ್ತಾ ಇದ್ದೇವೆ. ನಮ್ಮ ಮುಂದಿನ ಪ್ರಸ್ತುತಿ ಡಾಕ್ಟರ್ ವಸಂತಲಕ್ಷ್ಮಿ ಅಮ್ಮ ಅವರು 2015 ಸ್ವಾಮಿಯ ಆರಾಧನಾ ಮಹೋತ್ಸವದಲ್ಲಿ ರಚಿಸಿದಂತಹ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಭಾರತಿಯವರು ರಾಗ ಸಂಯೋಜಿಸಿದಂತಹ ಸಾಯಿ ಪಂಚರತ್ನ ಕೃತಿಗಳಲ್ಲಿ ಮೊದಲನೆಯದಾದ ಪ್ರಣಮಾಮಿ ಸಾಯಿಷಾ. Mega pa mani pa sani pa ma
ಜಗವ ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ ಜಗವ ಸುತ್ತಿಹುದೆಲ್ಲ ನಿನ್ನ ಮಾಯವಯ್ಯ ಎನ್ನ ಸುತ್ತಿಹುದೆಲ್ಲ ನಿನ್ನ ಮನವಯ್ಯ
ಸುತ್ತಿಹುದೆಲ್ಲ ಎನ್ನ ಮನವಯ್ಯ. ಜಗಕ್ಕೆ ಬಲ್ಲಿದ ನೀನು, ನಿನಗೆ ಬಲ್ಲಿದ ನಾನು. ಜಗಕ್ಕೆ ಬಲ್ಲಿದ ನೀನು, ನಿನಗೆ ಬಲ್ಲಿದ ನಾನು. ಮೂರು ಜಗವು ನಿನ್ನೊಳಗೆ, ನೀನು ಎನ್ನೊಳಗೆ. ಕರೆಯು ಕನ್ನಡಿಯಲ್ಲಿ ಅಡಗಿಪ್ಪ ತೆರನಂತೆ, ಎನ್ನೊಳಡಗಿದಯೋ ಪುರಂದರ ವಿಠಲ. ಪುರಂದರ ವಿಠಲ. ಏಕೆ ಮಲಗಿದೆ ಹರಿಯೇ ಏನು ವಾಯಾಸ. ಏಕೆ ಮಲಗಿದೆ ಹರಿಯೇ ಏನು ವಾಯಾಸ. ಜೋಕೆ ಮಾಡುವ ಬಿರುದು, ಜೋಕೆ ಮಾಡುವ ಬಿರುದು ಸಾಕಾಯಿತೇನೋ. ಏಕೆ ಮಲಗಿದೆ ಹರಿಯೇ ಏನು ವಾಯಾಸ. ಏಕೆ ಮಲಗಿದೆ ಹರಿಯೇ ಏನು ವಾಯಾಸ. ಆಕಾಶ ಭೇದಿಸಲು ಆಕಾಡು ಹುಡುಕಿತೋ. ಆಕಾಶ ಭೇದಿಸಲು ಆಕಾಡು ಹುಡುಕಿತೋ. ಕಾಕುಂಡ್ರ ಪರನು ಸೀಳೆ ಕರಸೋತಿತೋ. ಕಾಕುಂಡ್ರ ಪರನು ಸೀಳೆ ಕರಸೋತಿತೋ. ಭೂದೇವಿಯನು ಅರಸಿ ವಿಠಲ. ಭೂದೇವಿಯನು ಅರಸಿ ಬಳಲಿಕೆಯು ಬಹಳಾಯ್ತು. ಭೂದೇವಿಯನು ಅರಸಿ ಬಳಲಿಕೆಯು ಬಹಳಾಯ್ತು. ಲೋಕಭಾರವ ಇಳುಹಿ ಸಾಕು ಸಾಕಾಯ್ತು. ಲೋಕಭಾರವ ಇಳುಹಿ ಸಾಕು ಸಾಕಾಯ್ತು. ಏಕೆ ಮಲಗಿದೆ ಹರಿಯ ಏನು ವಾಯಾಸ. ಚಪಲೆಯರ ಮೋಹಿಸಲು ಉಪಟಳವು ಬಹಳಾಯ್ತು. ಚಪಲೆಯರ ಮೋಹಿಸಲು ಉಪಟಳವು ಬಹಳಾಯ್ತು. ಅಪವಿತ್ರ ನಡಗಿಸಲು ಅಧಿಕ ಶ್ರಮವಾಯಿತು. ಅಪವಿತ್ರ ನಡಗಿಸಲು ಅಧಿಕ ಶ್ರಮವಾಯಿತು. ಕೃಪೆ ಮಾಡಿ ನೋಡಯ್ಯ
ಕೃಪೆ ಮಾಡಿ ನೋಡಯ್ಯ ಕಣ್ಣು ತೆರೆದನ್ನ ಕಡೆ ಕೃಪೆ ಮಾಡಿ ನೋಡಯ್ಯ ಕಣ್ಣು ತೆರೆದನ್ನ ಕಡೆ ಕಪಟ ನಾಟಕ ಶ್ರೀ ಗೋಪಾಲ ವಿಠಲ ಕಪಟ ನಾಟಕ ಶ್ರೀ ಗೋಪಾಲ ವಿಠಲ ಏಕೆ ಮಲಗಿದೆ ಹರಿಯೇ ಏನು ಆಯಾಸ ಜೋಕೆ ಮಾಡುವ ಬಿರುದು ಸಾಕಾಯಿತೆ
స్వామి, నీకు మాకు ఒకే బంధము, అది ప్రేమ బంధము. ಸಾಯಿರಾಮ್ ಕೊನೆಯ 2 ಭಜನೆಗಳೊಂದಿಗೆ ಭಕ್ತಿ ಸಂಗೀತ ಪ್ರಣಮಾಮಿ ಸಾಯೀಶ ಕಾರ್ಯಕ್ರಮ ಕೊನೆಗೊಳ್ಳಲಿದೆ. ಆನಂತರ ಸ್ವಾಮಿಗೆ ಮಹಾಮಂಗಳಾರತಿ ಎಲ್ಲ ಸಹೃದಯ ಬಂಧುಗಳು ಸಹಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ.
सत्यसाई पादाम्बुजं भजे मानस निरन्तरम् सत्यसाई पादाम्बुजं भजे मानस निरन्तरम्
शान्ति शान्ति शान्तिः समस्तलोकाः सुखिनो भवन्तु समस्तलोकाः सुखिनो भवन्तु समस्तलोकाः सुखिनो जय बोलो भगवान श्री सत्य साई बाबा जी की ಪ್ರಣಮಾಮಿ ಸಾಯಿಷಾ ಎಂಬ ಭಕ್ತಿ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈ ದಿನದ ಎಲ್ಲ ಕಾರ್ಯಕ್ರಮಗಳು ಮುಕ್ತಾಯವಾಗಿದೆ. ಎಲ್ಲ ಸಹೃದ ಬಂಧುಗಳು ಉಪಹಾರ ಸ್ವೀಕರಿಸಿ ತೆರಳಬೇಕು ಅಂತ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಆದರೆ ದಿನಾಂಕ 9/3/2026 ಸೋಮವಾರ ಬೆಳಗ್ಗೆ ಅಂದರೆ ನಾಳೆ 5:30ಕ್ಕೆ ಇದೇ ಕ್ಷೇತ್ರದಲ್ಲಿ ಭಕ್ತರಿಂದ ಓಂಕಾರ ಸುಪ್ರಭಾತ ನಡೆದು ನಗರ ಸಂಕೀರ್ತನೆಯೊಂದಿಗೆ ಸತ್ಯಸಾಯಿ ಮಂದಿರಕ್ಕೆ ಸತ್ಯಸಾಯಿ ಪ್ರೇಮ ವಾಹಿನಿ ರಥವು ಸಾಗಿ ಬಂದು ಅಲ್ಲಿ ಮಂಗಳಾರತಿ ನಡೆದು ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಮಂಗಳಾರತಿ ಸ್ವೀಕರಿಸಿ ಕ್ಷಮಿಸಿ, ಇದೀಗ ಎಲ್ಲ ಕಾರ್ಯಕ್ರಮ ಇವತ್ತಿನ ಸಂಪನ್ನಗೊಂಡ ಬಳಿಕ ರಥ ನಮ್ಮ ಸತ್ಯಸಾಯಿ ಸೇವಾ ಕ್ಷೇತ್ರ ಸಮಿತಿ ಕೋರ್ಟ್ ರೋಡ್ ಇಲ್ಲಿಗೆ ಸಂಚರಿಸಲಿದೆ. ಅಲ್ಲಿ